ವಿಶೇಷ ಸಮಾರಂಭಕ್ಕೆ ಆಗಮಿಸಿ ತಮ್ಮ ಅಮೂಲ್ಯ ಉಪಸ್ಥಿತಿಯಿಂದ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿರುವ ಎಲ್ಲ ಗಣ್ಯ ಅತಿಥಿಗಳಿಗೂ ಅಕ್ಷಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಪರವಾಗಿ ಹಾರ್ದಿಕ ಸ್ವಾಗತ, ಸುಸ್ವಾಗತ ಹಾಗೂ ಆತ್ಮೀಯ ಸ್ವಾಗತ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. Every program begins with seeking blessings from Almighty. Now I kindly request everyone to rise to seek blessings from Almighty. Ayaka Nine Vinayaka Faladayaka Nine Vinayaka Ni Faladayaka Nine Vinayaka Ni Faladayaka Nine Vinayaka Faladayaka Nine Vinayaka Faladayaka Nine Vinayaka ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಸಿದ್ಧಿ ಪೂದೆ ಮಗೆ ವಿನಾಯಕ ಕಾರ್ಯಸಿದ್ಧಿ ಪೂದೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ. ಇಂದಿನ ಈ ವಿಶೇಷ ಸಮಾರಂಭಕ್ಕೆ ಆಗಮಿಸಿ ತಮ್ಮ ಅಮೂಲ್ಯ ಉಪಸ್ಥಿತಿಯಿಂದ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿರುವ ಎಲ್ಲ ಗಣ್ಯ ಅತಿಥಿಗಳಿಗೂ ಅಕ್ಷಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಪರವಾಗಿ ಹಾರ್ದಿಕ ಸುಸ್ವಾಗತ, ಸ್ವಾಗತ, ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಅಕ್ಷಯ ಕೆರಿಯರ್ ಅಕಾಡೆಮಿಯ ಉದ್ದೇಶ, ಆಶಯ ಹಾಗೂ ಭವಿಷ್ಯದ ಯೋಜನೆಗಳ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಆಲಿಸೋಣ. ಇದಕ್ಕಾಗಿ ಕೆರಿಯರ್ ಡೆಸ್ಟಿನಿ ಮಂಗಳೂರು ಸಂಸ್ಥೆಯ ಸಂಸ್ಥಾಪಕರಾದ ಗೌರವಾನ್ವಿತ ಶ್ರೀಮತಿ ಜಯಶ್ರೀ ಅವರನ್ನು ವೇದಿಕೆ ಆತ್ಮೀಯವಾಗಿ ಆಹ್ವಾನಿಸುತ್ತೇನೆ. ಮೇಡಮ್, ದಯವಿಟ್ಟು ಆಗಮಿಸಿ ತಮ್ಮ ಪ್ರಾಸ್ತಾವಿಕ ನುಡಿಗಳ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವಿನಂತಿಸಿದ್ದೇನೆ. Good morning everyone. Respected all the dignitaries on the dais and also off the dais. Akshaya Group of Institution, Akshaya College Puttur, Akshaya Career Academy, Career Destiny Mangalore. 2019 ಅಲ್ಲಿ ನಮ್ಮ ಅಕ್ಷಯ ಕಾಲೇಜ್ ಪುತ್ತೂರು ಸಂಪ್ಯದಲ್ಲಿ ಪ್ರಾರಂಭವಾಗಿ ಮೊದಲಿಗೆ BSc ಫ್ಯಾಷನ್ ಡಿಸೈನಿಂಗ್ ಅನ್ನುವಂತಹ ಒಂದು ಪದವಿ ಕೋರ್ಸ್ನೊಂದಿಗೆ ಪ್ರಾರಂಭವಾಗಿತ್ತು. ಬರೀ 17 ಮಕ್ಕಳಿಂದ ಒಂದು BSc ಫ್ಯಾಷನಿಂಗ್ ಅನ್ನುವಂಥ ಒಂದು ಸೆಕ್ಷನ್ ಮಾತ್ರ ಸ್ಟಾರ್ಟ್ ಆಗಿತ್ತು. ಅದಾದ ನಂತರ 2020ರಲ್ಲಿ BCom ವಿತ್ ಏವಿಯೇಷನ್, BCA, BA, ಅದೇ ಥರ ಅನೇಕ ರೀತಿಯ ಡಿಗ್ರಿಯ ಪದವಿಯ ಜೊತೆಗೆ ಪ್ರೊಫೆಷನಲ್ ಕೋರ್ಸಸನ್ನು ಕೊಡುವಂತಹ ಉದ್ದೇಶದಿಂದ ನಮ್ಮ ಸಂಪ್ಯದಲ್ಲಿ ಅಕ್ಷಯ ಕಾಲೇಜ್ ಪ್ರಾರಂಭವಾಗಿರುವಂಥದ್ದು. ಪ್ರಾರಂಭದ ದಿನದಲ್ಲಿ ನಮಗೆ BCom ವಿತ್ ಏವಿಯೇಷನ್ ಅಕ್ಷಯ ಕಾಲೇಜಲ್ಲಿ ಏವಿಯೇಷನಲ್ಲಿ ನಮಗೆ ಸುಮಾರು 19 ಸ್ಟೂಡೆಂಟ್ ಇದ್ದರು 2021ನಲ್ಲಿ. ಹಾಗಿರುವಾಗ ನಮಗೆ ನಮ್ಮ ಕೆರಿಯರ್ ಡೆಸ್ಟಿನಿ ಮಂಗಳೂರಿಗೆ ನಮಗೆ ಪ್ರಥಮವಾಗಿ ಕಾಲೇಜಿಂದ ಕಾಲ್ ಬಂದಾಗ ಈ ಥರ ನಾವು ಡಿಗ್ರಿಯ ಜೊತೆಗೆ ಪ್ರೊಫೆಷನಲ್ ಕೋರ್ಸನ್ನು ಕೊಡ್ತಾ ಇದ್ದೇವೆ. ಯಾವ ಥರ ನಮ್ಮ ಪುತ್ತೂರಲ್ಲಿ ಡೆವಲಪ್ ಮಾಡ್ಬೋದು ಅನ್ನುವಂಥದ್ದು ಮೊದಲಿಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಅದಾದ ನಂತರ ನಮ್ಮ ಜರ್ನಿ ಸತತವಾಗಿ 6 ವರ್ಷಗಳಾಗಿದೆ ಇವಾಗ. ತುಂಬ ಸುಂದರವಾಗಿ ಬಂದಿದೆ ಇಲ್ಲಿಯ ತನಕ. ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡಲಿಕ್ಕೆ ತುಂಬ ಹೆಮ್ಮೆ ಕೂಡ ಪಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಪುತ್ತೂರಿನಲ್ಲಿ ಪ್ರಥಮವಾಗಿ ಒಂದು ಪ್ರೊಫೆಷನಲ್ ಕೋರ್ಸನ್ನು ಪರಿಚಯಿಸಿದಂತಹ ಕಾಲೇಜ್ ಅಂತ ಹೇಳಿದರೆ ಅಕ್ಷಯ ಕಾಲೇಜ್ ಪುತ್ತೂರು. BSc ಫ್ಯಾಷನ್ ಡಿಸೈನಿಂಗ್ ಇರ್ಬೋದು, ಏವಿಯೇಷನ್ ಇರ್ಬೋದು, BHS ಇರ್ಬೋದು, ಇದೆಲ್ಲ ಬರೀ ಸಿಟಿಗಳಿಗೆ ಸೀಮಿತವಾಗಿರುವಂಥ ಜನರ ಮನಸ್ಸಲ್ಲಿ ಇತ್ತು. ಅದನ್ನು ಸುಳ್ಳು ಮಾಡಿದಂತಹ ಈ ನಂಬಿಕೆಯನ್ನು ನಮ್ಮ ಸರ್ ಚೇರ್ಮನ್ ಆಗಿರುವಂತಹ ಜಯಂತ್ ನಡುವಳಿ ಸರ್ ಇವರು ಪುತ್ತೂರಿನಲ್ಲಿ ಪರಿಚಯಿಸಿ ತುಂಬ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹೀಗಿರುವಾಗ ನಮಗೆ ಫಸ್ಟ್ ಬ್ಯಾಚಿಂದ ನಾವು 19 ಸ್ಟೂಡೆಂಟ್ಸನ್ನು, ನಮಗೆ ಹೆಮ್ಮೆ ವಿಷಯ ಅಂತ ಏನಂತ ಹೇಳಿದರೆ ಈಗ ನಮ್ಮ 4th ಬ್ಯಾಚ್ ಅಕ್ಷಯ ಕಾಲೇಜ್ ಪುತ್ತೂರಲ್ಲಿ ನಮ್ಮದು 4th ಬ್ಯಾಚ್ ಏವಿಯೇಷನ್ ನಡೀತಾ ಇದೆ. ನಮಗೆ ತುಂಬ ಹೆಮ್ಮೆ ಆಗ್ತದೆ ಹೇಳಲಿಕ್ಕೆ. ಯಾಕೆಂತ ಹೇಳಿದರೆ ಫಸ್ಟ್ ಬ್ಯಾಚಲ್ಲಿ ನಮಗೆ ಇದ್ದದ್ದು ಬರೀ 4 ಜನ ಹುಡುಗಿಯರು ಮಾತ್ರ, ಉಳಿದೆಲ್ಲ ಇದ್ದದ್ದು ಬಾಯ್ಸ್ಗಳು.
ಎಲ್ಲ ಸ್ಟೂಡೆಂಟ್ಗಳು ನಮ್ಮ ಮಂಗಳೂರಿನ ಪ್ರತಿಷ್ಠಿತ ಏರ್ಪೋರ್ಟ್ ಇರ್ಬೋದು, ಬೆಂಗಳೂರಿನ ಏರ್ಪೋರ್ಟ್ ಇರ್ಬೋದು, ಹೈದರಾಬಾದ್, ಚೆನ್ನೈ, ಬೇರೆ ಬೇರೆ ಏರ್ಪೋರ್ಟ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಡಿವಿಷನ್ ಸೆಕ್ಟರ್ಗಳಲ್ಲಿ, ಬೇರೆ ಬೇರೆ ಏರ್ಲೈನ್ಸ್ ಅಲ್ಲಿ ಇರ್ಬೋದು. ಯಾವ ಏರ್ಲೈನ್ಸ್, ನಮ್ಮ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಅಲ್ಲಿ ಕೂಡ ನಮ್ಮ ಮಕ್ಕಳು ವರ್ಕ್ ಮಾಡ್ತಾ ಇದ್ದಾರೆ. ಇಂಡಿಗೋ ಇರ್ಬೋದು, ಏರ್ ಇಂಡಿಯಾ ಸ್ಯಾಟ್ಸ್ ಇರ್ಬೋದು, ವಿಸ್ತಾರ, ಆಕಾಶ, ಈ ಥರ ಬೇರೆ ಬೇರೆ ಏರ್ಲೈನ್ಸ್ ಅಲ್ಲಿ ನಮ್ಮ ಮಕ್ಕಳು ಗ್ರೌಂಡ್ ಸ್ಟಾಫ್ ಆಗಿ ಹಾಗೆ ಏರ್ ಹಾಸ್ಟೆಸ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಮ್ಮ ಪ್ರತಿಷ್ಠಿತ 25-26ನೇ ಸಾಲಿನಲ್ಲಿ ನಮ್ಮ ಅಕ್ಷಯ ಕಾಲೇಜಿನ ಸ್ಟ್ರೆಂತ್ 1,000ಕ್ಕೂ ಮಿಗಿಲಾಗಿದೆ. ಅದು ನಮಗೆ ತುಂಬ ಹೆಮ್ಮೆಯ ವಿಷಯ. ಅದೇ ರೀತಿ ನೀವು ಕಳೆದ ವರ್ಷ ನಾವು PUC ಕೂಡ ಪ್ರಾರಂಭ ಮಾಡಿದ್ದೇವೆ. ಕಾಮರ್ಸ್ ಹಾಗೆ ಸೈನ್ಸ್ ಡಿವಿಷನ್ ಜೊತೆಗೆ ನಾವು PUC ಕೂಡ ಪ್ರಾರಂಭವಾಗಿ ಸಕ್ಸಸ್ಫುಲ್ ಆಗಿ ನಮ್ಮ ಜರ್ನಿ ಸಾಗ್ತಾ ಇದೆ. ಹಾಗೆ ನಾನು ಅಕ್ಷಯ ಕೆರಿಯರ್ ಅಕಾಡೆಮಿ ಬಗ್ಗೆ ಒಂದು ಸ್ವಲ್ಪ ಹೇಳಲೇಬೇಕು. ಅಕ್ಷಯ ಕೆರಿಯರ್ ಅಕಾಡೆಮಿ ನಮಗೆ ಮೊದಲೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ, ಒಂದು ಶಾರ್ಟ್ ಟರ್ಮ್ ಕೋರ್ಸ್ ಮಾಡಬೇಕಿದ್ರೆ ನಾವು ಮಂಗಳೂರಿಗೆ ಹೋಗಬೇಕು, ಇಲ್ಲ ಬ್ಯಾಂಗ್ಳೂರಿಗೆ ಹೋಗಬೇಕು ಅಂತ. ಹಾಗೆ ನಮ್ಮ ಕೆರಿಯರ್ ಡೆಸ್ಟಿನಿ ನಾವು ಮಂಗಳೂರಲ್ಲಿ 2016ನಲ್ಲಿ ಪ್ರಾರಂಭ ಮಾಡಿದ್ವಿ. ಸೊ ಅದೇ ನಿಟ್ಟಿನಲ್ಲಿ ನಾವು ಇಲ್ಲಿ ಕಾಲೇಜಿನಲ್ಲಿ ನಾವು 3 ವರ್ಷದ ಕಂಟಿನ್ಯೂಸ್ ನಮ್ಮ ರಿಸಲ್ಟ್ ಬಂದ ನಂತರ ನಾವು ಮ್ಯಾನೇಜ್ಮೆಂಟಲ್ಲಿ ಡಿಸ್ಕಷನ್ ಮಾಡಿ ನೆಕ್ಸ್ಟ್ ನಾವು ಪುತ್ತೂರಲ್ಲೇ ಯಾಕೆ ಶಾರ್ಟ್ ಟರ್ಮ್ ಕೋರ್ಸನ್ನು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲರ ಸಮ್ಮತಿಯಿಂದ ನಾವು ಅಕ್ಷಯ ಕೆರಿಯರ್ ಅಕಾಡೆಮಿಯನ್ನು ನಾವು ದರ್ಬೆಯಲ್ಲಿ ಪ್ರಾರಂಭಿಸಿದ್ವಿ ಲಾಸ್ಟ್ ಇಯರ್ 2025 ನಮ್ಮ ಅಶ್ವಿನಿ ಬಿಲ್ಡಿಂಗಲ್ಲಿ. ಅದಾದ ನಂತರ ಅಲ್ಲಿ ನಮಗೆ ಸುಮಾರು 50ಕ್ಕೂ ಹೆಚ್ಚು ಸ್ಟೂಡೆಂಟ್ ನಮಗೆ ಅಡ್ಮಿಷನ್ ಆಗಿದ್ದು. ಎಲ್ಲ ಮಕ್ಕಳು ಕೂಡ ಪ್ರತಿಷ್ಠಿತ ಏರ್ಪೋರ್ಟ್ನಲ್ಲಿ, ಬೇರೆ ಬೇರೆ ಏರ್ಪೋರ್ಟ್ನಲ್ಲಿ ಆಲ್ರೆಡಿ ಒಂದು ಒಳ್ಳೆ ಉತ್ತಮ ಕೆಲಸದಲ್ಲಿ ಆಲ್ರೆಡಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ನಮಗೆ ಅಲ್ಲಿ ಸ್ಥಳಾವಕಾಶ ಸ್ವಲ್ಪ ಕಮ್ಮಿ ಇದ್ದ ಕಾರಣ ಇವತ್ತು ನಾವು ಇಲ್ಲಿಗೆ ಸ್ಥಳದ ಬದಲಾವಣೆ ನಾವು ಇವತ್ತು ಮಾಡಿರುವಂಥದ್ದು, ಈ ಒಂದು ಕಟ್ಟಡದಲ್ಲಿ ನಾವು ಮಾಡಿರುವಂಥದ್ದು. ಇಲ್ಲಿ ನಮ್ಮ ಉದ್ದೇಶ ಮೊದಲನೇದಾಗಿ ಇಲ್ಲಿ ಪುತ್ತೂರಿನಲ್ಲಿ ಕಲಿಯುವಂಥ ಮಕ್ಕಳು ಕೂಡ ಈಗ ಮಂಗಳೂರಿಗೆ ಎಷ್ಟೋ ಜನರಿಗೆ ಮಂಗಳೂರು ಬ್ಯಾಂಗ್ಳೂರಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಅಂಥವರಿಗೆ ನಮ್ಮ ರೂರಲಲ್ಲೇ ಎಲ್ಲ ಸೌಲಭ್ಯಗಳು ಸಿಗುವ ಹಾಗೆ ಈ ಒಂದು ಅಕ್ಷಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಕಲ್ಪಿಸಿಕೊಟ್ಟಿರುವಂಥದ್ದು. ಸೊ ಇದರಲ್ಲಿ ನಮ್ಮ ಅಕ್ಷಯ ಕೆರಿಯರ್ ಅಕಾಡೆಮಿಯಲ್ಲಿ ಇನ್ ಕೊಲಾಬ್ರೇಷನ್ ವಿತ್ ಮಂಗಳೂರು, ಇದರಲ್ಲಿ ನಮಗೆ ಪ್ರಥಮವಾಗಿ ಈ ಡಿಪ್ಲೊಮೊ ಇನ್ ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಅಂತ 1 ವರ್ಷದ ಕೋರ್ಸನ್ನು ನಾವು ಕೊಡ್ತಾ ಇದ್ದೇವೆ. ಇದು ಆಫ್ಟರ್ PUC ಮಾಡುವವರಿಗೆ 1 ವರ್ಷ ಮಾಡಿದ ನಂತರ ಯಾವುದೇ ಕಂಪನಿಗಳು, ಯಾವುದೇ ಏರ್ಪೋರ್ಟ್ ಅಥವಾ ಏರ್ಲೈನ್ಸಲ್ಲಿ ಜಾಬ್ ಸಿಗುವಂಥದ್ದು. ಅದೇ ರೀತಿ ಡಿಗ್ರಿ ಆದವರಿಗೆ, ಡಿಗ್ರಿ ಕಲ್ತಾದ ನಂತರ ನಮ್ಮ ಅಕ್ಷಯ ಕಾಲೇಜಲ್ಲಿ ಡಿಗ್ರಿಯ ಜೊತೆಗೇನೆ ಪ್ರೊಫೆಷನಲ್ ಕೋರ್ಸ್ ಇದೆ. ಸೊ ಬೇರೆ ಕಾಲೇಜಲ್ಲಿ ಕಲ್ತವರಿಗೆ ಕೂಡ ಡಿಗ್ರಿ ಆದವರಿಗೆ ಸರ್ಟಿಫಿಕೇಶನ್ ಕೋರ್ಸ್ ಅನ್ನುವಂಥದ್ದು, ಅಂದರೆ 6 ತಿಂಗಳ ಕೋರ್ಸನ್ನು ಮಾಡಿ ಅನಂತರ ಅವರು ಜಾಬಿಗೆ ಹೋಗುವಂಥದ್ದು. ಅದೇ ರೀತಿ ಅದರ ಜೊತೆಗೆ ನಿಮಗೆ ಸ್ಯಾಪ್ ಅನ್ನುವಂಥ ಕೋರ್ಸ್ ಇರ್ಬೋದು. ಸ್ಯಾಪ್ ಅಂದರೆ ಒಂದು ಜರ್ಮನ್ ಟೂಲ್ಸ್, ಅದರಲ್ಲಿ ನಮಗೆ 4 ಮಾಡ್ಯೂಲ್ ಬರ್ತದೆ. ಫಿಕೋ ಇರ್ಬೋದು, MM ಇರ್ಬೋದು, HR ಇರ್ಬೋದು, ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಈ ಥರದ 4 ಮಾಡ್ಯೂಲ್ಗಳನ್ನು ಕೂಡ ನಾವು ಇಲ್ಲೇ ಪುತ್ತೂರಿನಲ್ಲಿ ಈ ದರ್ಬೆ ಅಕಾಡೆಮಿಯಲ್ಲಿ ಇನ್ನು ಮುಂದೆ ನಾವು ಕ್ಲಾಸನ್ನು ಕೊಡಲಿಕ್ಕಿದ್ದೇವೆ. ಈ ಕೋರ್ಸ್ಗಳು ನಾವು ಸ್ಪೆಷಲ್ ಆಗಿ ಈಗ ಓದುತ್ತಿರುವಂತಹ ಡಿಗ್ರಿ ಮಕ್ಕಳು, ಯಾರೀಗ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರಲ್ಲಿ ಡಿಗ್ರಿ ಓದ್ತಿರುವವರು, ಬೇರೆ ಬೇರೆ ಕಾಲೇಜಿನಲ್ಲಿ ಓದ್ತಿರುವವರಿಗೆ ಅಡ್ವಾನ್ಸ್ ಆಗಿ ಡಿಗ್ರಿಯ ಜೊತೆಗೇನೆ ನಾವೇನಾದರೂ ಅಡ್ವಾನ್ಸ್ ಆಗಿ ಪ್ರೊಫೆಷನಲ್ ಕೋರ್ಸನ್ನು ಕಲಿಬೇಕು ಅಂತಿದ್ರೆ ನಮ್ಮಲ್ಲಿ ನಾವು ಈ ಸಲ ಮಾರ್ನಿಂಗಿಂದ ಈವ್ನಿಂಗ್ ಬ್ಯಾಚನ್ನು ನಾವು ಪ್ಲಾನ್ ಮಾಡ್ಕೊಂಡಿದ್ದೇವೆ. ಅಂದರೆ ಮಾರ್ನಿಂಗ್ ಒಂದು ಬ್ಯಾಚ್ ಇರ್ತದೆ, ಆಫ್ಟರ್ನೂನ್ ಇನ್ನೊಂದು ಬ್ಯಾಚ್ ಇರ್ತದೆ, ಹಾಗೆ ಈವ್ನಿಂಗ್ ಇನ್ನೊಂದು ಬ್ಯಾಚ್ ಇರ್ತದೆ. ಸೊ ಕಾಲೇಜಿಗೆ ಹೋಗ್ತಾನೆ ಮಕ್ಕಳು ಇಲ್ಲಿಗೆ ಬಂದು ಆ ಸೌಲಭ್ಯವನ್ನು ಪಡ್ಕೊಳ್ಬೋದು. ಅದೇ ರೀತಿ BAT, ಬಿಸ್ನೆಸ್ ಅಕೌಂಟಿಂಗ್ ಟ್ಯಾಕ್ಸೇಷನ್ ಅನ್ನೋಂಥ ಒಂದು ಕೋರ್ಸ್ ಇದೆ. ಇದೆಲ್ಲ ನಮ್ಮ ಮಂಗಳೂರಲ್ಲಿತ್ತು. ಸೊ ಇದನ್ನು ನಾವು ಪುತ್ತೂರಲ್ಲಿ ಈ ಇಯರಿಂದ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇರುವಂಥದ್ದು. ಅದೇ ರೀತಿ ನಮಗೆ ಇನ್ನೊಂದು ಹೆಮ್ಮೆ ವಿಷಯ ಅಂತ ಹೇಳಿದರೆ, ನಮ್ಮ ಅಸೋಸಿಯೇಟ್ ಆಗಿರುವಂಥವ್ರು, ನಮ್ಮ ಈಗ ಏವಿಯೇಷನ್ ಇರ್ಬೋದು, ಬೇರೆ ಲಾಜಿಸ್ಟಿಕ್ಸ್ ಇರ್ಬೋದು, ಅದೇ ರೀತಿ ನಾವು ಈ ಇಯರಿಂದ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹಾಗೆ ಸೈಬರ್ ಸೆಕ್ಯೂರಿಟಿ ಅಂತಹ ಕೋರ್ಸನ್ನು ಕೂಡ ಪುತ್ತೂರಿನಲ್ಲಿ ನಾವು ತರ್ತಾ ಇದ್ದೇವೆ. ಅಭಿಜ್ಞಾ ಎಜುಕೇಷನ್ ಪ್ರೈವೇಟ್ ಲಿಮಿಟೆಡ್ ಅವರ ಕೊಲಾಬ್ರೇಷನ್ ಒಂದಿಗೆ ಕೂಡ ನಾವು ಆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಏನು ಮಂಗಳೂರು ಬ್ಯಾಂಗ್ಳೂರಲ್ಲಿ ಸಿಗ್ತಾ ಇರುವಂಥದ್ದು, ಅದನ್ನು ಕೂಡ ನಾವು ಇವತ್ತು ಪುತ್ತೂರಿನಲ್ಲಿ ನಾವು ಕಾಲೇಜಿನ ಅವರ್ಸ್ ಆದ ನಂತರ, ಈಗ 3:30, 4 o'clock ತನಕ ಕಾಲೇಜ್ ಇದ್ದರೆ ಅದಾದ ನಂತರ ನಿಮಗೆ ಹಾಫ್ ಆನ್ ಅವರ್, 1 hour, 2 hours ಕ್ಲಾಸನ್ನು ಶೆಡ್ಯೂಲ್ ಮಾಡಿ ನಾವಿಲ್ಲಿ ಕೊಡಲಿಕ್ಕಿದ್ದೇವೆ. ಅದೇ ರೀತಿ ಕಾರ್ಪೊರೇಟ್ ಸೆಕ್ಟರ್, ಈಗ ಕಮ್ಯುನಿಕೇಷನ್ ಇರ್ಬೋದು, ನೀವು ಬರೀ ಡಿಗ್ರಿಯಲ್ಲಿ ನೀವು ಸಬ್ಜೆಕ್ಟ್ ಕಲಿತೀರಾ, ಆ ಸಬ್ಜೆಕ್ಟ್ನ ಜೊತೆಗೆ ನಿಮಗೆ ಒಂದು ಜಾಬಿಗೆ ಹೋಗಬೇಕಿದ್ರೆ ನಿಮಗೆ ಸ್ಕಿಲ್ ತುಂಬ ಮುಖ್ಯ ಆಗ್ತದೆ. ಆ ಸ್ಕಿಲ್ಲನ್ನು ಕೂಡ ನಾವಿಲ್ಲಿ ನಿಮಗೆ ಕಲಿಸ್ಕೊಡ್ತೇವೆ. ನಮ್ಮಲ್ಲಿ ಅನೇಕರು, ನಮಗೆ ತುಂಬ ಹೆಮ್ಮೆ ಆಗ್ತದೆ, ಯಾಕೆಂತ ಹೇಳಿದ್ರೆ ಅಕ್ಷಯ ಕಾಲೇಜಲ್ಲಿ ಸಹ ಅಷ್ಟೇ ನಮ್ದೆಲ್ಲ ಲೆಕ್ಚರ್ಸ್ ಇರ್ಬೋದು, ಎಲ್ಲ ನಮ್ಮ ಕಲೀಗ್ಸ್ ಇರ್ಬೋದು, ಎಲ್ಲ ಬೋಧಕೇತರ ಸಿಬ್ಬಂದಿ ವರ್ಗದವರು ಇರ್ಬೋದು, ಎಲ್ಲ ಕೂಡ ಒಂದು ಯಂಗ್ಸ್ಟರ್ಸ್ ಆಗಿ ಯಂಗ್ ಮೈಂಡಿಂದ ಒಂದು ಎನರ್ಜೆಟಿಕ್ ಆಗಿ ಟೀಚ್ ಮಾಡುವಂಥ ಎಲ್ಲ ಸ್ಟಾಫ್ಗಳು ನಮ್ಮೊಟ್ಟಿಗಿದ್ದಾರೆ. ಅದೇ ರೀತಿ
ನಾನು ಕೂಡ ತುಂಬ ಪ್ರೌಡ್ ಆಗಿದ್ದೇನೆ. ಯಾಕೆಂತ ಹೇಳಿದರೆ ನಮ್ಮ ಏವಿಯೇಷನ್ ಟೀಮಲ್ಲಿ ಕೂಡ ನಮ್ಮೊಟ್ಟಿಗೆ ರಿಯಲ್ ಟೈಮ್ ಕ್ಯಾಬಿನ್ ಕ್ರೂ, ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸಲ್ಲಿ ಕೆಲಸ ಮಾಡುತ್ತಿರುವಂಥ ಕ್ಯಾಬಿನ್ ಕ್ರೂಗಳು ಕೂಡ ನಮ್ಮೊಟ್ಟಿಗೆ ಬಂದು ಅವರ ಅನುಭವಗಳನ್ನು ಶೇರ್ ಮಾಡ್ತಾರೆ. ನೀವು ನೋಡ್ಬೋದು, ಎಲ್ಲ ಇದ್ದಾರೆ ನಮ್ಮೊಟ್ಟಿಗೆ. ದೀಪಾ ಮ್ಯಾಮ್ ಇರ್ಬೋದು, ಅಲ್ಲಿ ಜಸೀಂದರ್ ಮ್ಯಾಮ್ ಇದ್ದಾರೆ. ಹಾಗೆ ನಮ್ಮೊಟ್ಟಿಗೆ ಇನ್ನೊಂದು ತುಂಬ ಖುಷಿಯ ವಿಷಯ ಅಂತ ಹೇಳಿದರೆ ಶಿವಾನಂದ್ ಸರ್ ಇಲ್ಲಿದ್ದಾರೆ. ಸರ್, ಐ ಆಮ್ ವೆರಿ ಪ್ರೌಡ್ ಆ್ಯಕ್ಚುಲಿ. ಯಾಕೆಂತ ಹೇಳಿದರೆ 2017 ನಾವು ಉದ್ಯೋಗ ಮೇಳ ಮಾಡುವಾಗ ಕಂಪ್ಲೀಟ್ ನಿಮ್ಮ ಸುದ್ದಿ ಬಿಡುಗಡೆಯಿಂದ ತುಂಬ ಸಪೋರ್ಟ್ ಮಾಡಿದ್ರಿ. ಇವತ್ತಿನ ತನಕ ನನ್ನ ಮಂಗಳೂರು ಆಫೀಸಿಗೆ ಎವ್ರಿ ವೀಕ್ ನನಗೆ ಸುಳ್ಯ ಎಡಿಷನ್, ಪುತ್ತೂರು ಎಡಿಷನ್ ಪೇಪರ್ ಬರ್ತಾ ಉಂಟು. ಅದೇ ರೀತಿ ನಮ್ಮ ಕಾಲೇಜಿಗೂ ಅಕ್ಷಯ ಕಾಲೇಜ್ ಇದೆ. ಸೊ ಸಂಪೂರ್ಣವಾಗಿ ನಮಗೆ ಸುದ್ದಿ ಬಿಡುಗಡೆ ಮಾಧ್ಯಮದಿಂದ ನಮಗೆ ಕಂಪ್ಲೀಟ್ ಯಾವುದೇ ರೀತಿಯ ಪ್ರೋಗ್ರಾಮ್ ಆಗಲಿ, ಯಾವುದೇ ರೀತಿಯ ಇವೆಂಟ್ ಇರಲಿ, ನಮಗೆ ಸಂಪೂರ್ಣ ಸಹಕಾರ ಸಿಗ್ತಾ ಇದೆ. ಇನ್ನು ಮುಂದೆ ಕೂಡ ನಾವು ನಿಮ್ಮ ಸಂಪೂರ್ಣ ಸಹಕಾರವನ್ನು ಬಯಸ್ತಾ ಇದ್ದೀವಿ ಸರ್ ಈ ಮೂಲಕ. ಅದೇ ರೀತಿ ಎಲ್ಲ ಬಂದಿರುವಂಥ ಗಣ್ಯರಿಗೂ ಇನ್ನೊಂದ್ಸತಿ ನಾನು ನಿಮ್ಮ ಅಮೂಲ್ಯವಾದ ಟೈಮ್ಗಳಿಗೆ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳ್ತಾ ಇದ್ದೇನೆ. ಇದಿಷ್ಟು ನಮ್ಮ ಅಕ್ಷಯ ಕಾಲೇಜ್ ಹಾಗೂ ಅಕ್ಷಯ ಕೆರಿಯರ್ ಅಕಾಡೆಮಿ ಹಾಗೂ ನಮ್ಮ ಕೆರಿಯರ್ ಡೆಸ್ಟಿನಿ ಮಂಗಳೂರಿನ ಸಂಕ್ಷಿಪ್ತ ಮಾಹಿತಿ. ಇದಲ್ಲದೆ ನಾವು ನಮ್ಮ ವೆಬ್ಸೈಟ್ ಉಂಟು www.akshaya college puttur. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಉಂಟು ಅಕ್ಷಯ ಕಾಲೇಜ್ ಪುತ್ತೂರ್, ಅಕ್ಷಯ ಕೆರಿಯರ್ ಅಕಾಡೆಮಿ, ಕೆರಿಯರ್ ಡೆಸ್ಟಿನಿ ಅಂತ. ಸೊ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ನೀವು ನೋಡ್ಬೋದು, ಎಲ್ಲ ನಮ್ಮ ಸಂಕ್ಷಿಪ್ತ ಮಾಹಿತಿ ಸಿಗ್ತದೆ. ಅದೇ ರೀತಿ ನಮಗೆ ಪ್ರೌಡ್ ಫೀಲ್ ಏನು ಅಂತ ಹೇಳಿದರೆ, ನಮ್ಮ ಮಕ್ಕಳು ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸಲ್ಲಿ ಕ್ಯಾಬಿನ್ ಕ್ರೂ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಯಾರಾದರೂ ನಮ್ಮ ಲೆಕ್ಚರ್ಸ್ ನಮ್ಮ ಕಾಲೇಜಿಂದ ಹೋಗೋದಿದ್ರೆ ಅಲ್ಲಿ ನಮ್ಮ ಮಕ್ಕಳೇ ಇರ್ತಾರೆ ವೆಲ್ಕಮ್ ಮಾಡಲಿಕ್ಕೆ, ಫ್ರಂಟಿಂದ ಎಂಡ್ ತನಕ. ಮಂಗಳೂರು ಏರ್ಪೋರ್ಟಲ್ಲಿ ಇರ್ತಾರೆ, ಬ್ಯಾಂಗ್ಳೂರಲ್ಲಿ ಇರ್ತಾರೆ, ಗೋವಾ, ಸೊ ದೇರ್ ಆರ್ ಲಾಟ್ ಆಫ್ ಏರ್ಪೋರ್ಟ್ಸಲ್ಲಿ ಇರ್ತಾರೆ. ಸೊ ಇದಿಷ್ಟು ನಮ್ಮ ಕಾಲೇಜ್ ಹಾಗೆ ಅಕ್ಷಯ ಕೆರಿಯರ್ ಅಕಾಡೆಮಿಯ ಬಗ್ಗೆ ಮಾಹಿತಿ. ಧನ್ಯವಾದಗಳು, ಅವಕಾಶಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಇದೀಗ ಈ ಶುಭ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರು, ಅತಿಥಿಗಳು, ಪೋಷಕರು ಹಾಗೂ ವಿದ್ಯಾರ್ಥಿಗಳನ್ನು ಅಧಿಕೃತವಾಗಿ ಸ್ವಾಗತಿಸುವ ಸಲುವಾಗಿ ಅಕ್ಷಯ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಗೌರವಾನ್ವಿತ ಶ್ರೀ ಜಯಂತ್ ನಾಡುಬೈಲ್ ಸರ್ ಅವರನ್ನು ಆತ್ಮೀಯ ಸ್ವಾಗತ ಭಾಷಣವನ್ನು ನೀಡುವಂತೆ ವಿನಮ್ರವಾಗಿ ಆಹ್ವಾನಿಸುತ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಪುತ್ತೂರು ಮಾಲಿಂಗೇಶ್ವರ ದೇವರ ಅನುಗ್ರಹವನ್ನು ಬೇಡುತ್ತಾ ನಾವು ನಂಬಿರುವಂಥ ಎಲ್ಲ ಸರ್ವಶಕ್ತಿಗಳಿಗೂ ಕೂಡ ಕೈ ಮುಗಿಯುತ್ತಾ, ಇವತ್ತು ಅಕ್ಷಯ ಸಮೂಹ ಶಿಕ್ಷಣ ಸಂಸ್ಥೆಯಾದ ಅಂಗ ಸಂಸ್ಥೆಯಾಗಿ ಅಕ್ಷಯ ಕೆರಿಯರ್ ಅಕಾಡೆಮಿಯ ಸ್ಥಳಾಂತರಗೊಂಡು ಶುಭ ಆರಂಭಗೊಂಡಿರುವಂಥ ಈ ಸಂದರ್ಭದಲ್ಲಿ ನಮ್ಮ ಅಕ್ಷಯ ಕಾಲೇಜಿನ ಬಗ್ಗೆ ಈಗಾಗಲೇ ನಮ್ಮ ಕೆರಿಯರ್ ಡೆಸ್ಟಿನಿಯ ಜಯಶ್ರೀ ಮ್ಯಾಮ್ ಅವರು ಅದರ ಬಗ್ಗೆ ತುಂಬ ಮಾಹಿತಿಯನ್ನು ಹೇಳಿದ್ದಾರೆ. ತಮಗೆ ಹೆಮ್ಮೆಯ ವಿಷಯ ಅಂದರೆ, ಇವತ್ತು 2019ರಲ್ಲಿ ಅಕ್ಷಯ ಕಾಲೇಜ್ ಪದವಿ ಕಾಲೇಜ್ ಪ್ರಾರಂಭದಲ್ಲಿ 17 ಮಕ್ಕಳಿದ್ದಂಥ ಕಾಲೇಜ್ ಇವಾಗ 2026ನೇ ಮುಟ್ಟಿರುವಾಗ 1000ಕ್ಕಿಂತ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸವನ್ನು ಕೊಡುತ್ತಾ, ಹೆಮ್ಮೆಯ ವಿಷಯ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಬಂದಿರುವಂಥ ಮಕ್ಕಳಿಗೆ 100ಕ್ಕೆ 100 ಉದ್ಯೋಗ ಅವಕಾಶವನ್ನು ಕೊಡುವಂಥ ಈ ಸಂದರ್ಭದಲ್ಲಿ ನಾವು ಡಿಗ್ರಿ ಕಾಲೇಜೇ ಆಗಲಿ, PUC ಕಾಲೇಜ್ ಆಗಲಿ ಅಥವಾ ಅಕ್ಷಯ ಕೆರಿಯರ್ ಅಕಾಡೆಮಿಯ ಮೂಲಕ ಪ್ರತಿಯೊಂದು ಮಕ್ಕಳ ಭವಿಷ್ಯವನ್ನು ನೋಡೋ ಮೂಲಕ ನಾವು ಕಾರ್ಯಪ್ರವೃತ್ತವಾಗಿದ್ದಾರೆ. ಸಾಧಾರಣ 65ಕ್ಕಿಂತ ಹೆಚ್ಚು ನಮ್ಮ ಟೀಚರ್ಸ್ ಫ್ಯಾಕಲ್ಟಿ ಇದ್ದು, ಇವಾಗಲೇ ಅಕ್ಷಯ ಕಾಲೇಜು ಸಮೂಹ ಶಿಕ್ಷಣ ಸಂಸ್ಥೆ ಮೂಲಕ ಪ್ರಥಮವಾಗಿ ನಾವು ಅಶ್ವಿನಿ ಆರಾಧ್ಯ ಆರ್ಕೆರಲ್ಲಿ ಪ್ರಾರಂಭ ಮಾಡಿದೆವು. ನಂತರ ಮೊನ್ನೆ 1 ತಿಂಗಳ ಮುಂಚೆ ಚಿಕ್ಕಮಗಳೂರಲ್ಲಿ ಅಕ್ಷಯ ಕೆರಿಯರ್ ಅಕಾಡೆಮಿ 2ನೇ ಶಾಖೆ ಇತ್ತು. ಆ ನಂತರ ಮಂಗಳೂರಲ್ಲಿ ಕೆರಿಯರ್ ಡೆಸ್ಟಿನಿ ಅಂತ ಒಂದು 3ನೇ ಶಾಖೆ, ಬ್ಯಾಂಗ್ಳೂರಲ್ಲಿ ಕೂಡ ಕೆರಿಯರ್ ಡೆಸ್ಟಿನಿ ಅಂತ 4ನೇ ಶಾಖೆಯನ್ನು ತೆರೆದು ಈಗ 100ಕ್ಕಿಂತ ಹೆಚ್ಚು ಮಕ್ಕಳು ನಮ್ಮ ಏರ್ಪೋರ್ಟಲ್ಲಿ ಬೇರೆ ಬೇರೆ ಏರ್ಪೋರ್ಟಲ್ಲಿ ಉದ್ಯೋಗವನ್ನು ಮಾಡುತ್ತಾ ಫ್ಯಾಷನ್ ಡಿಸೈನ್ ಮೂಲಕ ಹೆಚ್ಚಿನ ಬ್ಯಾಂಗ್ಳೂರು ಗಾರ್ಮೆಂಟ್ಸಲ್ಲಿ ನಮ್ಮ ಮಕ್ಕಳೇ ತುಂಬಿದಂಥ ಒಂದು ಸಂದರ್ಭದಲ್ಲಿ, ಅದಲ್ಲದೆ ಬೇರೆ ಬೇರೆ AI ಆಗಲಿ ಸೈಬರ್ ಡಾಟಾದ ಮೂಲಕ ಅಭಿಜ್ಞಾ ಎಜುಕೇಷನ್ ಮೂಲಕ ನಾವು ಟೈಅಪ್ ಮಾಡಿಕೊಂಡು ಅವರಿಗೆ ಉದ್ಯೋಗವನ್ನು ಕೊಡುವಂಥ ಕೆಲಸ. ಇದೇ ರೀತಿ ಬೇರೆ ಬೇರೆ ವಿಧದಲ್ಲಿ ಮಕ್ಕಳಿಗೆ ಏನು ಬಡ ಮಕ್ಕಳಿಗೆ ಇರುವಂಥ ಅವರಿಗೆ ಲೋನಿನ ವ್ಯವಸ್ಥೆ ಕೊಟ್ಟು ಪ್ರತಿಯೊಬ್ಬರಿಗೆ ಹೆಚ್ಚಿನ ಮಕ್ಕಳನ್ನು ಫ್ರೀಯಾಗಿ ಉಚಿತ ಶಿಕ್ಷಣವನ್ನು ಕೊಡುವ ಮೂಲಕ ಯಾರಿಗೆ 90-95 ಹೆಚ್ಚಿದ ಮಕ್ಕಳನ್ನು ಉಚಿತ ಶಿಕ್ಷಣವನ್ನು ಕೊಡುವ ಮೂಲಕ ಇವತ್ತು ಅಕ್ಷಯ ಕಾಲೇಜ್ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆದಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಇವತ್ತು ನಮಗೆ ತುಂಬ ಒಂದಂದರೆ 2-3 ದಿವಸದಲ್ಲಿ ಈ
ಸಾಧಾರಣ 15 ದಿವಸ ಮೊದಲು ನಾನು ಈ ಕಡೆ ಬಂದಾಗ ನಾನು ದಿನೇಶನವರು ಅವ್ರು ನನ್ನ ಆತ್ಮೀಯ ಗೆಳೆಯರು. ಅವರಲ್ಲಿ ಕೇಳುವಾಗ, ಸರ್ 2ನೇ ಮಾಳಿಗೆ ಖಾಲಿದೆ, ನಮಗೊಂದು ಕೊಡ್ಬೋದಾ ಅಂತ. ಸರ್ ನೀವು ಹೇಳಿದ್ರೆ ನಾವು ಯಾವಾಗ ಕೊಡಲಿಕ್ಕೆ ಬಾಕಿ ಅಂತ ಹೇಳಿ ಅವಾಗಲೇ ಒಪ್ಪಿದ್ದರು. ಸಾಧಾರಣ 15 ದಿನದಲ್ಲಿ ನಾವು ಈ ಕಾರ್ಯ ಪ್ರವೃತ್ತ ಆಗಿದ್ದೇವೆ. ಇದಕ್ಕಿಂತ ಮುಂಚೆ ಆರಾಧ್ಯ ಆರ್ಕೆರಲ್ಲಿ ನಮಗೆ ಅಲ್ಲಿ ಸ್ಥಳದ ಅವಕಾಶ ಕಡಿಮೆ ಇತ್ತು. ಅದನ್ನು ಸ್ಥಳಾಂತರವಾಗಿ ಇವತ್ತು ಬೆಳಿಗ್ಗೆ ತಾನೇ 7 ಗಂಟೆಗೆ ಘನಹೋಮದ ಮೂಲಕ ದೇವರ ಒಂದು ಪ್ರಾರ್ಥನೆಯ ಮೂಲಕ ಪ್ರಾರಂಭವಾಗಿದೆ. ಇವತ್ತು ಈ ಕಾರ್ಯಕ್ರಮದಂತ ಒಂದು ಸಣ್ಣ ಫಾರ್ಮಲ್ ಫಂಕ್ಷನ್ ಅಂತ. ಇವತ್ತಕ್ಕೆ ನಾನು ಸಾಧಾರಣ 2-3 ದಿವಸ ಆಗ್ಬೋದು ನಾನಾಗಿಯೇ ಫೋನ್ ಮಾಡಿ ಸರ್ ಬರ್ಬೋದಂತ ಎಲ್ಲ ಅತಿಥಿಯರು ಕೇಳುವಾಗ ಅದರಲ್ಲಿ ಒಬ್ಬರು ಕೂಡ ಆಗುವುದಿಲ್ಲ ಅಂತ ಹೇಳಿಲ್ಲ. ನನ್ನ ಸಮಯವನ್ನು ಬದಿಗಿಟ್ಟು ಬೇರೆ ಕಾರ್ಯವನ್ನು ಬದಿಗಿಟ್ಟು ನಾನು ಬರ್ತೇನೆ ಅಂತ ಸಂತೋಷದಲ್ಲಿ ಇವತ್ತು ಒಪ್ಪಿದ್ದಾರೆ. ಅಂಥ ಅತಿಥಿಗಳು ಇವತ್ತು ನಮ್ಮ ಎದುರುಗಡೆ ಇದ್ದಾರೆ. ಎಲ್ಲರಿಗೂ ವಂದಿಸ್ತಾ ಬಂದಂಥ ಎಲ್ಲರಿಗೂ ವಂದಿಸ್ತಾ ಇವತ್ತಿನ ಉದ್ಘಾಟಕರಾಗಿ ನಾನು ಫಸ್ಟಾಗಿ ಕೇಳಿದ್ದೇನೆ. ಯಾಕೆಂದರೆ ಇವತ್ತು ಬೆಳಿಗ್ಗೆ ಚಹಾ ಕುಡಿಯೋ ಮೊದಲು ನಾವು ನೋಡುವಂಥದ್ದು, ನಮಗೆ ನೆನಪಾಗುವುದಂತೂ ಸುದ್ದಿ ಪೇಪರ್. ಅದು ಸುದ್ದಿ ಪೇಪರ್ ಓದೋದೇ ನಮಗೆ ಚಹಾ ಕುಡಿಲಿಕ್ಕೆ ಕೂಡ ಆಗೋದಿಲ್ಲ. ಮೊನ್ನೆ ತಾನೇ ಒಂದು ಸ್ಟೇಟ್ಮೆಂಟ್ ಒಬ್ಬರು ಏನೋ ಮಾತಾಡಿದರು, ಅದನ್ನೇ ಆ ಬಗೆಯನ್ನು ನಾನು ಅದರಲ್ಲಿ ಉಲ್ಲೇಖ ಮಾಡ್ತೇನೆ. ನನಗೂ ಕೂಡ ಅಷ್ಟೇ ಅನುಭವಗಳು. ಬೆಳಿಗ್ಗೆ 7-6:30 ಗಂಟೆಗೆ ಸುದ್ದಿ ಪೇಪರ್ ಬಂದಾಗ ಅದನ್ನು ಓದಿಕೊಂಡು ಮತ್ತೆ ಚಹಾ ಕುಡಿಯುವಂಥ ಅಭ್ಯಾಸ ಅವರೇ ಇವತ್ತು ನಮ್ಮ ಪುತ್ತೂರಿನ ಎಲ್ಲ ಪುತ್ತೂರಾಗಲಿ ದಕ್ಷಿಣ ಕನ್ನಡದ ಎಲ್ಲ ಭಾಗದಲ್ಲಿ ಒಂದು ವಿದ್ಯಮಾನವನ್ನು ಹರಡುವಂಥ ಒಂದು ದೊಡ್ಡ ಸಂಪಾದಕರಾಗಿ ಹಿರಿಯರು, ನಮಗೆ ಸಲಹೆಗಾರರು, ಎಲ್ಲ ವಿಷಯದಲ್ಲಿ ಕೂಡ ಭ್ರಷ್ಟಾಚಾರ ಆಗಲಿ ಅಥವಾ ಬೇರೆ ಬೇರೆ ವಿಧದಲ್ಲಿ ಒಂದು ಎದುರುಗಾರಿಕೆಯನ್ನು ಹಾಕುವಂಥ ದೊಡ್ಡ ವ್ಯಕ್ತಿತ್ವವುಳ್ಳಂಥ ಡಾಕ್ಟರ್ UP ಶಿವಾನಂದ್ ಅವರೇ ಕೇಳುವಾಗ ಸಂತೋಷದಿಂದ ಒಪ್ಪಿದರು. ಇವತ್ತು ಕೂಡ ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ಸರ್, ತಮ್ಮನ್ನು ಅಕ್ಷಯ ಸಮೂಹ ಶಿಕ್ಷಣ ಸಂಸ್ಥೆಯಿಂದ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. I request the principal, Shri Sampath sir, principal of Akshaya Degree College, to welcome sir. ಒಂದು ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ಅದೇ ರೀತಿ ಮತ್ತೊಬ್ಬರು ನಾಯಕರು, ನಮ್ಮ ಜನನಾಯಕರಂತ ಹೇಳ್ಬೋದು. ಕರ್ನಾಟಕದ ವಿಧಾನಸಭೆ ಸದಸ್ಯರಾಗಿ, ಲೋಕಸಭಾ ಸದಸ್ಯರಾಗಿ ಬೇರೆ ಬೇರೆ ರೀತಿಯಲ್ಲಿ ಒಂದು ಕಾರ್ಯವನ್ನು ಪ್ರವೃತ್ತ ಆಗಿರುವಂಥ ಎಲ್ಲರ ಜನರ ಯುವಕರ ಒಂದೊಂದು ಮನಸ್ಸನ್ನು ಗೆದ್ದಿರುವಂಥ ಒಂದು ನಾಯಕ. ನಾನು ಕೂಡ ಅವರಲ್ಲಿ ಹೇಳಿದೆ, ಸರ್ ಮೊನ್ನೆ ಕೇಳುವಾಗ ಫೋನಲ್ಲಿ ಮಾತಾಡುವಾಗ ಯಾನು ಬರ್ಪೆ ಜಯಂತಾರೆ ಕಲ್ಲರ್ ಕಡೆ ಒಂದು ಪ್ರೋಗ್ರಾಮ್ ಉಂಡು ಪತ್ತೊಂದು ಆಂಡಲ ಆಡಿಗೆ ಕರೆಕ್ಟ್ ಟೈಮ್ ಬರ್ಪೆ ಅಂತ ಒಪ್ಪಿ ಇವತ್ತು ಸಮಯಕ್ಕೆ ಸರಿಯಾಗಿ ಬಂದಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ ಸರ್, ತಮ್ಮನ್ನು ಕೂಡ ಅಕ್ಷಯ ಸಮೂಹ ಶಿಕ್ಷಣ ಸಂಸ್ಥೆಯಿಂದ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. I request Mr. Akshay, Secretary of Akshaya Group of Institutions, to welcome Shri Nalin Kumar Katil sir. ಅದೇ ರೀತಿ ಮತ್ತೊಬ್ಬರು ಯುವ ನಾಯಕರು, ವಿದ್ಯಾ ಸಂಸ್ಥೆಯ ಸಂಚಾಲಕರು ಕೂಡ ಅಲ್ಲದೆ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರ, ಬೇರೆ ಬೇರೆ ರೀತಿಯಲ್ಲಿ ಒಂದು ಜನಸೇವಕರಾಗಿರುವಂಥ ಕಾವು ಹೇಮನಾಥ ಶೆಟ್ಟಿ ಕೂಡ ಇವರು ರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕರಾಗಿ ಬೇರೆ ಬೇರೆ ಜವಾಬ್ದಾರಿಯನ್ನು ಪಡೆಯಿರುವಂಥರು. ಸರ್, ತಮ್ಮನ್ನು ಕೂಡ ನಾನು ಅಕ್ಷಯ ಸಮೂಹ ಶಿಕ್ಷಣ ಸಂಸ್ಥೆಯಿಂದ ಆತ್ಮೀಯವಾಗಿ ಸ್ವಾಗತ. I request Mr. Bharat from Akshaya Career Academy to welcome sir. ಮತ್ತೊಬ್ಬ ನಾಯಕ, ನನ್ನ ಆತ್ಮೀಯ ಗೆಳೆಯರು, ನನ್ನ ಬಾಲ್ಯದಿಂದಲೇ ಸ್ನೇಹಿತರಾಗಿರುವಂಥ, ಇಡೀ ಯುವಕರ ಮನದಾಳವನ್ನು ಗೆದ್ದಿರುವಂಥ ಒಂದು ಧಾರ್ಮಿಕದ ಹಿಂದುತ್ವವನ್ನು ಉಳಿಸುವಂಥ ಒಂದು ಜನನಾಯಕರಾಗಿರುವಂಥ ಶ್ರೀ ಅರುಣ್ ಕುಮಾರ್ ಪುತ್ತಿಲ ಸರ್, ತಮ್ಮನ್ನು ಕೂಡ ನಾನು ಆತ್ಮೀಯವಾಗಿ ಅಕ್ಷಯ ಸಮೂಹ ಶಿಕ್ಷಣ ಸಂಸ್ಥೆ. I request the Vice Principal, Shri Rakshan sir, to welcome sir. ಅದೇ ರೀತಿ ಮಂಗಳೂರಿಂದ ಒಂದು ಹಿರಿಯ ಕ್ಯಾಬಿನ್ ಕ್ರೂ ಆಗಿ ಕೆಲಸ ಮಾಡಿ ನಮ್ಮ ಏವಿಯೇಷನ್ ಮಕ್ಕಳಿಗೆ ಸದಾ ಉರುಪನ್ನು ಕೊಡುವಂಥ, ಇಡೀ ಇವಾಗಲ್ಲ ಸಾಧಾರಣ 3-4 ವರ್ಷದಿಂದ ನಮ್ಮೊಟ್ಟಿಗೆ ಇದ್ದಂಥ ಮೇಡಮ್ ಶ್ರೀಮತಿ ದೀಪಶ್ರೀ ಮೇಡಮ್, ತಮ್ಮನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಮೇಡಮ್, I request the Managing Director of Akshaya Group of Institutions, Srimati Kalavati madam, to welcome madam.
ಮತ್ತೊಬ್ಬರು ಯುವ ನಾಯಕ, ಕನ್ನಡ ಸಾಹಿತ್ಯದ ಅಧ್ಯಕ್ಷರಾಗಿ ರೋಟರಿಯ ನಾನು ಅಧ್ಯಕ್ಷನಾಗಿರುವಾಗ ಅವರು ಕೂಡ ಅಧ್ಯಕ್ಷರಾಗಿದ್ದರು ರೋಟರಿ ಪೂರ್ವದಲ್ಲಿ. ನನ್ನ ಬಾಲ್ಯ ಸ್ನೇಹಿತರು ಕೂಡ ಪ್ರತಿಯೊಂದು ನಮಗೆ ಕಾಲೇಜಿಗೆ ಸಲಹೆಗಳನ್ನು ನೀಡುವಂಥ ಒಂದು ದೊಡ್ಡ ನಾಯಕರಾಗಿರುವಂಥ ಶ್ರೀ ಉಮೇಶ್ ನಾಯಕ್ ಸರ್ ತಮ್ಮನ್ನು ಕೂಡ ನಾನು ಅಕ್ಷಯ ಸಮೂಹ ಶಿಕ್ಷಣ ಸಂಸ್ಥೆಯಿಂದ ಸ್ವಾಗತಿಸ್ತೇನೆ. I request the administrative officer Sri Arpit sir to welcome sir. ನಾನು ಆವಾಗಲೇ ಹೇಳಿದಾಗೆ 15 ದಿವಸ ಮೊದಲು ಕಟ್ಟಡದ ಒಂದು ಮಾಹಿತಿಯನ್ನು ಕೇಳುವಾಗ ಸದಾ ನನ್ನೊಟ್ಟಿಗೆ ಇದ್ದು ಪ್ರತಿಯೊಂದು ಸಹಕಾರವನ್ನು ಕೊಡುವಂಥ ಈ ವಿಘ್ನೇಶ್ ಕಟ್ಟಡದ ಮಾಲೀಕರಾದಂಥ ನಮ್ಮ ರೋಟಿಯ ಆತ್ಮೀಯ ಸ್ನೇಹಿತರಾಗಿರುವಂಥ ದಿನೇಶ್ ಸರ್ ತಮ್ಮನ್ನು ಕೂಡ ಅಕ್ಷಯ ಸಮೂಹ ಸಂಸ್ಥೆಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. I request Sri Narayan sir to welcome sir. ಅದೇ ರೀತಿ ನಮ್ಮಂತೆ ಕಾಲೇಜಿನ ಪ್ರಾಂಶುಪಾಲರು, ವಿವೇಕಾನಂದ ಕಾಲೇಜಿನ ಪ್ರಾಂಶುಪಾಲರಂಥ ದೇವಿಚರಣ್ ಸರ್ ಅವರನ್ನು ಕೂಡ ನಿನ್ನೆ ತಾನೇ ನಾವು ಸಂಪರ್ಕಿಸಿದ್ದು. ಅವರು ಕೂಡ ಸಂತೋಷದಿಂದ ನಮ್ಮ ಸಮಯಕ್ಕೆ ಸರಿಯಾಗಿ ಬಂದು ಇಲ್ಲಿ ಹಾಸನರಾಗಿದ್ದು. ಸರ್ ತಮ್ಮನ್ನು ಕೂಡ ನಾನು ಅಕ್ಷಯ ಸಮೂಹ ಸಂಸ್ಥೆಯಿಂದ ಸ್ವಾಗತಿಸ್ತೇನೆ. I request Sri Xavier sir, governing body member, to welcome sir. I kindly request the audience to give a huge round of applause. ಒಂದು ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಕಾಲೇಜಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ನನ್ನ ಧರ್ಮಪತ್ನಿ ಅಂತ ಕಲಾವತಿ ಮ್ಯಾಮು ಕೂಡ, ನಮ್ಮ ಕ್ಯಾರೆಟ್ ಡಿಸ್ಟ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಜಯಶ್ರೀ ಮ್ಯಾಮು, ನಮ್ಮ ಕಾಲೇಜಿನ ಸೆಕ್ರೆಟರಿ ಆಗಿರುವಂಥ ಅಕ್ಷಯ್ ಕೂಡ, ಅದೇ ರೀತಿ ಮಂಗಳೂರಿಂದ ಯಾವಾಗಲೂ ನಮಗೆ ಉರುಪನ್ನು ಕೊಡುವಂಥ ದೇವಿ ಪ್ರಸಾದ್ ಸರ್ ತಮ್ಮನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ದೇವಿ ಪ್ರಸಾದ್. I request Sri Arpit sir to florally just welcome Devi Prasad sir. Devi Prasad sir, I kindly request you come forward. ಅದೇ ರೀತಿ ಮಂಗಳೂರಿನ ಜಸಿಂತಾ ಮ್ಯಾಮ್ ಕೂಡ ತಮ್ಮನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. I kindly request Jacinta madam to come forward. I request Managing Director of Akshaya Group of Institutions, Srimati Kalavati madam, to welcome madam. Thank you for your presence. ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತರು ಪುತ್ತೂರು ತಾಲೂಕು ಬಿಲ್ಲವ ಸಂಘದ ಅಧ್ಯಕ್ಷರಾಗಿರುವಂಥ ಸತೀಶ್ ಕುಮಾರ್ ಕೆರಿಂಜಿ ತಮ್ಮನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. Welcome you sir. I request Arpit sir to welcome sir. ಕುಮ್ರ ಮೂರ್ತದಾರ ಸೊಸೈಟಿಯ ಅಧ್ಯಕ್ಷರಾಗಿ ಪುತ್ತೂರು ಬಿಲ್ಲವ ಸಂಘದ ಗುರುಮಂದಿರದ ಕಾರ್ಯನಿರ್ವಹಣಾಧಿಕಾರಿಯಾಗಿ ನನ್ನ ಆತ್ಮೀಯ ಸ್ನೇಹಿತವಂತ ಆರ್ ಸಿ ನಾರಾಯಣ್ ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. Welcome you sir. ಅದೇ ರೀತಿ ಮತ್ತೊಬ್ಬರು ನನ್ನ ಆತ್ಮೀಯ ಸ್ನೇಹಿತರು ರೋಟರಿ ಕ್ಲಬ್ ಪುತ್ತೂರು ಪೂರ್ವದ ಅಧ್ಯಕ್ಷರಾಗಿ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಇರುವಂಥ ರವಿಕುಮಾರ್ ಸರ್ ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. Welcome you sir. ಮತ್ತೊಬ್ಬರು ಹಿರಿಯರು ಎಲ್ಲ ವಿಧದಲ್ಲಿ ನಮ್ಮ ಸಲಹೆಗಳನ್ನು ಕೊಡುವಂಥ ನನ್ನ ಪುತ್ತೂರು ಕ್ಲಬ್ಬಿನ ಡೈರೆಕ್ಟರ್ ಕೂಡ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿದ್ದಂಥ ಬೂಡಿಯರ್ ರಾಧಾಕೃಷ್ಣ ಸರ್ ತಮ್ಮನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. I request Principal of Akshaya Degree College, Sri Sampath sir, to welcome sir. ಮತ್ತೊಬ್ಬರು ವಿಶ್ವಾಸ್ ಎಂಟರ್ಪ್ರೈಸ್ನ ಮಾಲಕರು, ಪುತ್ತೂರು ಕ್ಲಬ್ಬಿನ ಕಾರ್ಯದರ್ಶಿಯರು, ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಅಧ್ಯಕ್ಷರಾಗಿರುವಂಥ ವಿಶ್ವಾಸ್ ಸೇನೆ ಸರ್ ತಮ್ಮನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. Welcome you sir. ಅದೇ ರೀತಿ ಪುತ್ತೂರು ಬಿಲ್ಲವ ಸಂಘದ ಕಾರ್ಯದರ್ಶಿಯಾಗಿ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಇರುವಂಥ ಮಹಿಚಂದ್ರ ಸಾಲಿಯನ್ ಇವರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ. Welcome you sir. ಮತ್ತೊಬ್ಬರು ನನ್ನ ಸಲಹೆಗಾರರು, ನನ್ನೊಟ್ಟಿಗೆ ಯಾವಾಗಲೂ ನನಗೆ ಮಾಹಿತಿಯನ್ನು ಕೊಡುವಂಥ ನನ್ನ ಹಿರಿಯರು, ದೊಡ್ಡ ಕೃಷಿಕರು, ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ರೋಟರಿ ಅಸಿಸ್ಟೆಂಟ್ ಗವರ್ನರ್ ಆಗಿ ಬೇರೆ ಬೇರೆ ವಿಧದಲ್ಲಿ ಇರುವಂಥ ನರ್ತಕಿಯ ಮಾಲಕರು ಪುರಂದರೈ ಸರ್ ತಮ್ಮನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. Welcome you sir. ಮಾಲಿಂಗೇಶ್ವರ ದೇವರ ಟ್ರಸ್ಟಿಯಾಗಿ
ಸಮಾಜ ಸೇವೆಯಲ್ಲಿ ಇರುವಂಥ ಸುಭಾಷ್ ಸರ್ ತಮ್ಮನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ವೆಲ್ಕಮ್ ಯು ಸರ್. ಅದೇ ರೀತಿ ಮಲಿಂಗೇಶ್ವರ ದೇವರ ಮತ್ತೊಬ್ಬರು ಟ್ರಸ್ಟಿ ಆಗಿರುವಂಥ ವಿನಯ್ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ವೆಲ್ಕಮ್ ಯು ಸರ್. ದೊಡ್ಡ ಉದ್ಯಮಿ, ನಮಗೆಲ್ಲ ಒಂದು ಕಟ್ಟಡ ಕನ್ಸ್ಟ್ರಕ್ಷನ್ ಮಾಡುವಂಥ ನನ್ನ ಆತ್ಮೀಯರು, ನನ್ನ ಯಾವಾಗಲೂ ನೆರೆಕರೆಯವರಾಗಿರುವಂಥ ಜಯಕುಮಾರ್ ನಾಯರ್ ಸರ್ ತಮ್ಮನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ವೆಲ್ಕಮ್ ಯು ಸರ್. ಭಾರತ ಬ್ಯಾಂಕಿನ ಮ್ಯಾನೇಜರ್ ಆಗಿ ನಮ್ಮೆಲ್ಲರ ಒಂದು ನಾಯಕರಾಗಿರುವಂಥ ಸುಭಾಷ್ ಸರ್ ತಮ್ಮನ್ನು ಕೂಡ, ಸುಶಾಂತ್ ಸರ್ ತಮ್ಮನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ವೆಲ್ಕಮ್ ಯು ಸರ್. ಅದೇ ರೀತಿ ನಮ್ಮ ಗವರ್ನಿಂಗ್ ಕೌನ್ಸಿಲ್ನ ಮೆಂಬರ್ ಆಗಿರುವಂಥ ನಾರಾಯಣ್ ಸರ್ ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ವಿ ವೆಲ್ಕಮ್ ಯು ಸರ್. ಅದೇ ರೀತಿ ಗವರ್ನಿಂಗ್ ಮೆಂಬರ್ ಸದಸ್ಯರಾಗಿರುವಂಥ ಜೇವಿಯರ್ ಸರ್ ತಮ್ಮನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. I request the principal of Akshaya Degree College, Sri Sampath sir, to welcome both the governing body members, Sri Narayan sir and Sri Xavier sir. ಕಡಬ ಕನ್ನಡ ಸಾಹಿತ್ಯದ ಅಧ್ಯಕ್ಷರಾಗಿರುವಂಥ ಪ್ರದೀಪ್ ಸರ್, ಬಂದಂಥ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರು, ಬಂಧು ಮಿತ್ರರು, ಅದೇ ರೀತಿ ಎಲ್ಲರನ್ನು ನಾನು ಆತ್ಮೀಯವಾಗಿ ಗುರುತಿಸ್ತಾ, ಎಲ್ಲರ ಒಂದು ಸಹಕಾರದಿಂದ ಇಷ್ಟೊಂದು ಮೇಲಕ್ಕೆತ್ತಲು ಸಾಧ್ಯವಾಗಿತ್ತು. ಆದ ಕಾರಣ ನಾನು ಮತ್ತೊಮ್ಮೆ ನನ್ನ ಮನದಾಳದ ಆತ್ಮೀಯವಾಗಿ ಸ್ವಾಗತಿಸ್ತಾ ಎಲ್ಲರಿಗೂ ಶುಭವಾಗಲಿ. ಅವಕಾಶಕ್ಕಾಗಿ ವಂದನೆಗಳು. ಈಗ ಕ್ಷಣಗಣನೆ ಆರಂಭ. ನಾವೆಲ್ಲ ಕಾಯ್ತಿದ್ದ ಒಂದು ಸ್ಪೆಷಲ್ ಕ್ಷಣ, ನೂತನ ಶುಭಾರಂಭ ಇಲ್ಲಿ ಅಕ್ಷಯ ಕೆರಿಯರ್ ಅಕಾಡೆಮಿಯ. ಸೊ ಲೆಟ್ ಅಸ್ ಆಲ್ ರೈಸ್ ಟು ದಿಸ್ ಒಕೇಶನ್. ಅಕ್ಷಯ ಕಾಲೇಜಲ್ಲಿ ವಿ ಟ್ರಾನ್ಸ್ಫಾರ್ಮ್ ಸ್ಟೂಡೆಂಟ್ಸ್ ಪ್ಯಾಷನ್ into action in the right fashion with clear vision and dynamic vision for satisfaction and celebration. ಈಗ ಸೆಲೆಬ್ರೇಟ್ ಮಾಡುವ ಕಾಲ ಬಂದಿದೆ. So let's all rise to this wonderful occasion of the grand opening of Akshaya Career Academy. I kindly request Shri UP Shivanand sir, ಸುದ್ದಿ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಶ್ರೀ UP ಶಿವಾನಂದ್ ಸರ್ ಅವರಿಂದ ಈಗ ತಾನೇ ಉದ್ಘಾಟನೆಗೊಂಡ ಈ ಅಕ್ಷಯ ಕರಿಯರ್ ಅಕಾಡೆಮಿ ನೂತನ ಕಚೇರಿಯು ಇಲ್ಲಿಯ ಈ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ, ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಈಗ ಉದ್ಘಾಟನಾ ನುಡಿಗೋಸ್ಕರ ಒಂದು ನಿಮ್ಮನ್ನು ಆಹ್ವಾನಿಸಿದ್ದೀನಿ ಸರ್. ಅಕ್ಷಯ ಕೆರಿಯರ್ ಅಕಾಡೆಮಿಯ ನೂತನ ಕಚೇರಿಯ ಶುಭಾರಂಭಗೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ಕೂಡ ನನ್ನ ಆತ್ಮೀಯ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಸಂಸ್ಥೆಯ ಅಧ್ಯಕ್ಷರಾಗುವ ಜಯಂತಿ ನಡುಬೆಲ್ಲವರೇ, ಗೌರವಾನ್ವಿತ ಅತಿಥಿಗಳು, ಮಿತ್ರರಾಗ ನಳಿನ್ ಕುಮಾರ್ ಕಟೀಲ್ರವರೇ, ಹೇಮಂತ್ ಶೆಟ್ಟಿಯವರೇ, ಅರುಣುಕ ಪುತ್ತಿಲ್ರವರೇ, ಶ್ರೀಮತಿ ದೀಪಶ್ರೀ, ಶ್ರೀ ಸಚಿನ್, ಶ್ರೀ ಉಮೇಶ್ ನಾಯಕ್, ಶ್ರೀ ದಿನೇಶ್ ಪಿ, ಮಾಲಕರು ವಿಘ್ನೇಶ್ ಕಾಂಪ್ಲೆಕ್ಸ್, ಶ್ರೀ ದೇವಿ ಚರಣ್ ಶ್ರೈ ಪ್ರಾಂಶುಪಾಲರು, ಶ್ರೀ ನಂದಕಿಶೋರ್ ಪ್ರಾಂಶುಪಾಲರು ಮಹಿಳಾ ಕಾಲೇಜು, ಹಾಗೂ ಇಲ್ಲಿ ನಡೆದಿರೋ ತುಂಬ ಜನ ಆತ್ಮೀಯರಿದ್ದೀರಿ. ಹೆಸರು ಹೇಳಿದರೆ ಈಗಾಗಲೇ ಸ್ವಾಗತ ತುಂಬ ಜನ ಮಾಡಿದೆ. ಬೂಡಿಯಾರಿದ್ದಾರೆ, ಸೊ ಹತ್ತಿರ ತುಂಬ ಜನ ಆತ್ಮೀಯರಿದ್ದೀರಿ. ಎಲ್ಲರನ್ನು ಹೇಳುವುದಕ್ಕಿಂತ ಎಲ್ಲರನ್ನು ಗುರುತಿಸುವ ಈ ಕಾರ್ಯಕ್ರಮದಲ್ಲಿ ಈ ದೀಪ ಪ್ರಜ್ವಲನೆಗೊಂಡು ಕಾರ್ಯಕ್ರಮಗೊಂಡು ಆಗೊಂಡಿದೆ. ನಾನಿವತ್ತು ಅಕ್ಷಯರನ್ನು ನೆನೆಸಿಕೊಂಡಾಗ ಭಾಳ ವರ್ಷಗಳ ಹಿಂದೆ ಒಂದು ಕೋಳಿ ಫಾರ್ಮ್ನಿಂದ ಪ್ರಾರಂಭ ಮಾಡಿ, ಒಂದು ಬಿಸ್ನೆಸ್ ಆಗಿ ಮಾಡಿ, ಒಂದು ಎಂಟರ್ಪ್ರೈಸ್ ಆಗಿ ಬೆಳೆಸಿ, ಬೇರೆ ಬೇರೆ ಸಂಸ್ಥೆಗಳಲ್ಲಿ ಬೆಳಗಿ, ಈಗ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಈಗ ಇಲ್ಲಿವರೆಗೆ ಬಂದರೆ ವಿಮಾನಯಾನ ತರಬೇತಿಯ ಸಂಸ್ಥೆವರೆಗೆ ಮುಟ್ಟಿದ್ದಾರೆ. ಕೋಳಿಯಿಂದ ವಿಮಾನಯಾನದವರೆಗೆ ಕೋಳಿ ತರಬೇತಿ, ವಿಮಾನಯಾನ ತರಬೇತಿ ಬಂದಿದೆ. ವಿಮಾನಯಾನ ತರಬೇತಿ ಬರುವಾಗ ನನಗೆ ಇವತ್ತು ಅಕ್ಷಯಲ್ಲಿ ಒಂದು ಕಂಡದೇನಂತ ಹೇಳಿದರೆ, ಪುತ್ತೂರು ಅಭಿವೃದ್ಧಿ ಆಗ್ತಾ ಉಂಟು, ನಾಳೆ ಜಿಲ್ಲೆ ಆಗ್ಬೋದು, ಮೆಡಿಕಲ್ ಕಾಲೇಜ್ ಬರ್ತದೆ ಅಂತ ಉಂಟು. ಅಭಿವೃದ್ಧಿ ಆದಾಗ ಪ್ರಾಯಶಃ ಒಂದು ಮುಂದಾಲೋಚನೆ ತುಂಬ ಇದೆ ಅವ್ರದ್ದು. ಇಲ್ಲಿ ತುಂಬ ಜನ ಹೆಲಿಕಾಪ್ಟರ್ ತಗೊಳ್ಳೋರು ಇರ್ಬೋದು. ನಾಳೆ ಬಿಂದೂರು ತಗೊಂಡಾಗೆ ಈಗ ನಳಿನ್ ಕುಮಾರ್ ಕಟೀಲಿದ್ದಾರೆ, ಹೇಮನಾಥ್ ಶೆಟ್ಟಿ ಇದ್ದಾರೆ, ವಿಶ್ವಾಸೇನ ಇದ್ದಾರೆ, ಎಲ್ಲ ಹೆಲಿಕಾಪ್ಟರ್ ತೆಗೆಯುವಂಥವ್ರಿ. ಶಕ್ತಿ ಇಲ್ಲದವರಲ್ಲಿ ಸ್ವಲ್ಪ ಕಳೆದ್ರೆ ಆಗ ನಮಗೆ ಹೆಲಿಕಾಪ್ಟರ್ ತೆಗೆಯುವಾಗ ನಮಗೆ ತರಬೇತಿಗೆ ಜನ ಬೇಕಾಗ್ತದೆ, ಸಿಬ್ಬಂದಿಗಳು ಬೇಕಾಗ್ತದೆ, ಗೊತ್ತಿಲ್ಲ ಸೇರಿ. ಹಾಗೆ ಯಾರು ಇಲ್ಲಿ ಬಿಡುವಂಥದ್ದಲ್ಲ, ಎಲ್ಲರೂ ಕೂಡ ಶಕ್ತಿವಂತರು, ಸಾಮರ್ಥ್ಯವಂತರು. ವಿಮಾನಯಾನವನ್ನು ಮಾಡೋದ್ರೊಟ್ಟಿಗೆ ವಿಮಾನವನ್ನು ಅದನ್ನು ಬೆಳೆಸುವಂಥ ಕರವಿರ್ತೀರಿ. ಆಗ ಇಲ್ಲಿ ಯಾರು ನಮ್ಮಲ್ಲಿ ವಿದ್ಯಾಭ್ಯಾಸ ಮಾಡಿರ್ತೀರ, ಯಾರು ತರಬೇತಿ ಪಡೆದಿರ್ತೀರ, ಅಟ್ಲೀಸ್ಟ್ ನಾವು ವಿಮಾನದಲ್ಲಿ ಆದರೂ
ನಾವು ಪ್ರಯಾಣಿಸುವ ವಿಮಾನದಲ್ಲಿ ಆದರೂ ಅವರು ಖಂಡಿತವಾಗಿ ಈ ಸಂಸ್ಥೆಯಲ್ಲಿ ಯಾರು ಕಲ್ತಿರ್ತಾರೋ ಆ ಸಂಸ್ಥೆಯಲ್ಲಿ ಇರ್ತಾರೆ. ಆಗ ಅಲ್ಲಿಯ ವಿಮಾನಯಾನ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಎಲ್ಲ ವಿಭಾಗದಲ್ಲಿ ಕೆಲಸ ಮಾಡೋ ಇವರಿದ್ದರೆ ಪ್ರಾಯಶಃ ನಮ್ಮ ಯಾನ ಕೂಡ ಅತ್ಯಂತ ಸುಗಮ ಆಗ್ತದೆ. ಪುತ್ತೂರಿನ ಜನರಿಗೆ ವಿಮಾನಯಾನದ ಪ್ರಯಾಣ ಸುಲಭ ಆಗೋ ಒಂದು ಆಂದೋಲನವನ್ನು ನೀವು ಸ್ಟಾರ್ಟ್ ಮಾಡಿದ್ದೀರಿ. ಅದಕ್ಕೆ ಎಲ್ಲರಿಗೆ ನನ್ನ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಯೋಚನೆಗಳು ಭಾಳ ಮುಖ್ಯ. ಯಾವುದೇ ಕೆಲಸ ಮಾಡೋದು ಯಾರು ಯೋಚನೆ ಮಾಡೋದಿಲ್ಲ. ಯಾರು ರೈಟ್ ಸಹೋದರ್ಸ್ ಅಂತೇಳಿ 1904 ವಿಮಾನ ಕಂಡು ಹಿಡಿದಾಗ ಯಾರು ಯೋಚನೆ ಮಾಡಲಿಲ್ಲ ಮೇಲೆ ಹಾರ್ತೇವೆ ಅಂತ. ಹಕ್ಕಿ ಹಾರ್ತದೆ ಹಾರು ಮಾಡಿದೆ ಅಂತ. 1904 ವಿಮಾನವನ್ನು ರಚಿಸಿ ಪ್ರಥಮ ವಿಮಾನ ಹಾರಿಸಿದಾಗ ವಿಮಾನವೇ ರಚನೆ ಮಾಡಿದವರು. ಇವತ್ತು ವಿಮಾನ ಯಾನ ಆಗಿದೆ, ಇವತ್ತು ಚಂದ್ರಲೋಕಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಆಗಿದೆ, ಬೇರೆ ಗ್ರಹಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಆಗಿದೆ. ಹಾಗಿದ್ದಾಗ ಯೋಚನೆಗಳು ಭಾಳ ಮುಖ್ಯ, ಆಲೋಚನೆಗಳು ಭಾಳ ಮುಖ್ಯ. ಇವತ್ತು ಅಕ್ಷಯರಲ್ಲಿ ತುಂಬ ಯೋಚನೆಗಳಿವೆ. ಕೋಳಿ ಫಾರ್ಮಿಂದ ಹೊರಗೆ ಬಂದು ಅದು ಇಟ್ಟುಕೊಂಡು ಮಾಡಿದ್ದಾರೆ. ಹೊರಗೆ ಬಂದು ಈ ಶಿಕ್ಷಣಕ್ಕೆ, ಬೇರೆ ಬೇರೆ ತರಬೇತಿಗೆ, ಬೇರೆ ಆಚರಣೆ ತುಂಬ ಇದೆ ಅವರಲ್ಲಿ. ಎಷ್ಟು ಅಕ್ಷಯ ಕ್ಯಾರಿಯರ್ ಗೈಡೆನ್ಸ್ ಅಂತ ಮಾಡಿದ್ದಾರೆ. ಕ್ಯಾರಿಯರ್ ಅಂದ್ರೇನು? ಕಲ್ತಕೊಳ್ಳೋ ಉದ್ಯೋಗ. ನನ್ನಲ್ಲಿ ಆಗ ಹೇಳಿದರು, ಅವರಿಗೆ ತರಬೇತಿ ಮಾತ್ರ ಕೊಡೋದಲ್ಲ, ಉದ್ಯೋಗ ಸಹ ಮಾಡಿಕೊಡ್ತೇವೆ ಅಂತ. ಅದಕ್ಕೆ ಒಂದು ಚಪ್ಪಾಳೆ ತಟ್ಟಿ ಅವರಿಗೆ, ನಿಮಗೆ ತರಬೇತಿ ಕೊಡ್ತಾರೆ, ಉದ್ಯೋಗ ಸಹ ಮಾಡಿಕೊಡ್ತೀವಿ. ಇದಕ್ಕಿಂತ ವಿಷಯ ಉಂಟಾ? ಉದ್ಯೋಗ ಸಿಕ್ಕಿದ್ರೆ ಇನ್ನೇನು ಬೇಕಾಗಿದೆ? ಬದುಕು ಕಟ್ಟಿಕೊಂಡಾಗೆ. ಬದುಕು ಅಂದರೆ ಏನು? ನಾವು ಕಲಿಬೇಕು, ನಮಗೆ ಆಸಕ್ತಿ ವಿಷಯಕ್ಕೆ ಹೋಗಬೇಕು, ಮತ್ತು ಅದು ನಮ್ಮ ಜೀವನದ ದಾರಿಯಾಗುತ್ತೆ. ಹಾಗಿರುವಾಗ ಈ ಬದುಕನ್ನು ಕಟ್ಟಿಕೊಡೋ ಕೆಲಸಕ್ಕಾಗಿ ನಾನು ಈ ಕೆಲಸವನ್ನು ಪ್ರಾರಂಭ ಮಾಡಿದ ಅಕ್ಷಯ ಕೆರಿಯರ್ ಅಕಾಡೆಮಿಯ ಎಲ್ಲ ಕೋರ್ಸ್ಗಳಿಗೆ ಏನೆಲ್ಲ ಕೋರ್ಸ್ಗಳಿದೆಯಾ ಅವೆಲ್ಲ ಕೂಡ ಒಂದು ಜನಗತಿಗೆ ಅವರ ಸಮಸ್ಯೆಗಳನ್ನು ಈಡೇರಿಸಲಿಕ್ಕಾಗಲಿ, ಅವರ ಬದುಕಿಗೆ ಕಟ್ಟಿಕೊಡುವಂತಾಗಲಿ, ಮತ್ತು ಎಲ್ಲರಿಗೂ ಒಂದು ಆತ್ಮೀಯವಾಗಿ ಸಂತೋಷ ಕೆಲಸ ಕೊಡೋ ಕೆಲಸ ಅಂತಾಗಲಿ. ನಾವು ಇದರಲ್ಲಿ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಜನರಿಗೆ ಮನಸ್ಸಲ್ಲಿರೋದು ತುಂಬ ಜನ ಹೊಸ ಯುವಕರಿದ್ದೀರಿ. ನಾನು ಅಕ್ಷರ ನೋಡುವಾಗ ಇನ್ನೂ ಯುವಕರಾಗಿದ್ದಾರೆ, ಅವರ ಮಗ ಇದ್ದಾರೆ, ಅವರ ಮಿಸೇಜ್ ಇದ್ದಾರೆ. ಅವರು ಯಾವಾಗಲೂ ಬಂದಾಗ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಸಸ್ಯ ಜಾತ್ರೆ ಮಾಡಿದಾಗ ಇಡೀ ತಂಡ ಬಂದಿತ್ತು. ಅವ್ರು ನೋಡಿದ ಅಕ್ಷರ ಎಲ್ಲ ಕಡೆ ಸ್ಟೇಜಲ್ಲಿ ಓಡಾಡೋದು, ಹೆಚ್ಚು ಓಡಾಡೋದು ಇವರು. ಅವ್ರಿಗೆ ಪ್ರಶಸ್ತಿ ಅವ್ರಿಗೆ ಕೊಡಬೇಕಿತ್ತು ನಾವು. ಅಂದರೆ ಆ್ಯಕ್ಟಿವ್ ಆಗಿ ಯಾವುದೇ ಕೆಲಸ ತಗೊಂಡಾಗ ಅದು ಅತ್ಯಂತ ಸಂತೋಷದಾಯಕದಿಂದ ಇಡೀ ತೊಡಗಿಸಿಕೊಂಡು ಕೆಲಸ ಮಾಡುವ ಒಂದು ನಮ್ಮ ಅಕ್ಷಯದ ಜಯಂತಿ ನಡುವರಿಗೆ ನನ್ನ ವಿಶೇಷ ಅಭಿನಂದನೆಗಳು. ಯಾಕೆಂದರೆ ನೀವು ಪುತ್ತೂರಿಗೆ ಬೇಕು, ಪುತ್ತೂರಲ್ಲಿ ನಿಮ್ಮಂಥವ್ರು ಇರಬೇಕು. ನಮ್ಮ ಅಲ್ವಾ ಕಟ್ಟಿದರೆ ಪುತ್ತೂರಲ್ಲಿ ನಿಮ್ಮಂಥವ್ರು ಇದ್ದರೆ, ತುಂಬ ಜನ ಬೆಳೆದರೆ ನಾವು ಬೆಳಿತೇವೆ. ನಮ್ಮ ಪತ್ರಿಕೆ ಕೂಡ ಭಾಳ ಒಳ್ಳೆಯದು. ಯಾಕೆ ಹೇಳಿ, ನೀವು ಸುದ್ದಿಯವರೆಲ್ಲ ವೇದಿಕೆಯಲ್ಲಿದ್ದೀರಿ. ನಾನಿವತ್ತು ಆ್ಯಕ್ಚುಲಿ ಕೆಳಗೆ ಕೂತ್ಕೊಳ್ಳೋದು, ಯಾಕೆ ವೇದಿಕೆಯಲ್ಲೂ ಕಡಿಮೆ. ನೀವೆಲ್ಲ ಸುದ್ದಿಯಲ್ಲಿ ಇರೋದರಿಂದ ನಮಗೆ ಸುದ್ದಿ ಪತ್ರಿಕೆ ನಡೀತದೆ. ನಿಮ್ಮ ಸುದ್ದಿ ಇದ್ದರೆ ನಮ್ಮ ಪತ್ರಿಕೆ ಬೆಲೆ. ಮೊನ್ನೆ ಕ್ಲಬ್ನಲ್ಲಿ ಭಾಳ ಒಂದು ಕಾರ್ಯಕ್ರಮ ಮಾಡಿದರು, ಅದು ನೇರ ಪ್ರಸಾರ ವಿಡಿಯೋ ಕೂಡ ನಮ್ಮಲ್ಲಿ ಬಂತು. ನಾವು ಹೇಳೋದು ಅಂದರೆ ನೀವು ಬೆಳಿಬೇಕು, ನೀವು ಬೆಳೆದಾಗ ಸುದ್ದಿಗೆ ನಮ್ಮ ಬೆಂಬಲ. ಹಾಗೆ ನಿಮ್ಮೆಲ್ಲರ ಹಿಂದೆ ಯಾವ ಕಾರ್ಯಕ್ರಮ ಇರ್ತದ ಜಯಂದ್ರೆ ನಿಮ್ಮೊಟ್ಟಿಗೆ ಸುದ್ದಿ ಬಳಗ ಇದೆ, ನಮ್ಮ ಚಾನಲ್ ಇದೆ, ನಮ್ಮ ವೆಬ್ಸೈಟ್ ಇದೆ, ಈ ಪೇಪರ್ ಇದೆ, ಸೋಷಿಯಲ್ ಮೀಡಿಯಾ ಇದೆ. ಈಗ ಮಂಗಳೂರು ನಮ್ಮ ವಿಸ್ತರಣೆ ಮಾಡಿದ್ದೇವೆ. ಕಟೀಲ್ ಹೇಳಿದೆ, ಅವರು ಇನ್ನು ರಾಜ್ಯಾಧ್ಯಕ್ಷ ಆದವರು ಇನ್ನು ಏನಾಗ್ತಾರೆ, ಮುಖ್ಯಮಂತ್ರಿ ಆಗ್ಬೋದು. ಹಾಗೆ ಬ್ಯಾಂಗ್ಳೂರಲ್ಲಿ ಕೂಡ ನಮ್ಮ ಕಚೇರಿ ಪ್ರಾರಂಭ ಆಗಿದೆ. ಕಟೀಲ್ ಗುಟ್ಟಿನಲ್ಲಿ ಹೇಳಿದೆ, ಅಂದರೆ ನಮ್ಮನ್ನು ನೋಡಿಕೊಳ್ಳಿ ಅಂತ. ನೀವು ಮುಂದೆ ಹೋದಾಗ, ಮೇಲೆ ಹೋದಾಗ ನಮ್ಮನ್ನು ಸಹ ಒಪ್ಪಿಟ್ಟುಕೊಳ್ಳಿ ಅಂತ ಭಾವನೆಯಿಂದ ಅವರಲ್ಲಿ ಹಂಚಿಕೊಂಡೆ. ಹಾಗೆ ಒಂದು ಮೀಡಿಯಾ ನಿಮ್ಮೊಟ್ಟಿಗೆ ಇರ್ತದೆ. ಇವತ್ತು ಈ ಪುತ್ತೂರಿಗೆ ಮಾತ್ರ ಅಲ್ಲ, ಸುಳ್ಯ, ಮಂಗಳೂರು, ಬ್ಯಾಂಗ್ಳೂರು ಹೊರಗೆ ಕೂಡ ಮೀಡಿಯಾ ನಿಮ್ಮೊಟ್ಟಿಗೆ ಸ್ಟೇಟಿಗೆ ಕೂಡ ನಾವು ಪ್ರಶ್ನಿಸಲಿಕ್ಕೆ ಬಯಸ್ತೇವೆ. ನಿಮ್ಮಲ್ಲಿ ಎಲ್ಲಿ ಉದ್ಯೋಗ ಯಾರು ಹೋದರೂ ಕೂಡ ಅವ್ರಿಗೆ ಉದ್ಯೋಗ ಸಿಗಲಿಕ್ಕೆ ಒಂದು ಮಾಧ್ಯಮವಾಗಿ, ಒಂದು ಅರಿವು ಕೇಂದ್ರವಾಗಿ ಬ್ಯಾಂಗ್ಳೂರಲ್ಲಿ ಮತ್ತು ಮಂಗಳೂರಲ್ಲಿ ನಾವು ನಿಮ್ಮೊಟ್ಟಿಗೆ ಇರ್ತೇವೆ. ನಿಮ್ಮ ಉದ್ಯೋಗದ ದೊರಕಿಸಿಕೊಡ ವಿದ್ಯಾರ್ಥಿಗಳಿಗಾಗಲಿ, ಶಿಕ್ಷಕರಿಗಾಗಲಿ, ಏನಾದ್ರು ಬ್ಯಾಂಗ್ಳೂರಲ್ಲಿ ಏನು ಕೆಲಸ ಆಗಬೇಕಿದ್ರೆ, ಏನಾದ್ರು ಬೆಂಬಲ ಬೇಕು ಅಂತಿದ್ದರೆ ಸುದ್ದಿ ಅರಿವು ಕೇಂದ್ರ ಮತ್ತು ಸುದ್ದಿ ಮಾಧ್ಯಮ ಕೇಂದ್ರ ನಿಮ್ಮೊಟ್ಟಿಗೆ ಇರಲಿಕ್ಕೆ ಬಯಸ್ತೇವೆ ಅಂತ ಹೇಳ್ತಾ, ಇಲ್ಲಿ ಎಲ್ಲರಿಗೆ ಯಾರು ವಿದ್ಯಾರ್ಜನೆ ಮಾಡ್ತೀರೋ ಅವರಿಗೆಲ್ಲ ನಾವು ಬೆಂಬಲವಾಗಿ ನಿಲ್ತೇವೆ ಅಂತ ಒಂದು ಭರವಸೆಯನ್ನು ಈ ವೇದಿಕೆಯಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಒಂದು ಎರಡು ವಿಚಾರಗಳಲ್ಲಿ ಭಾಳ ಮುಖ್ಯ. ಯಾವುದೋ ಒಂದು ವಿಚಾರ ಬಂದಾಗ ನಿಮಗೆ ಗೊತ್ತಿದೆ, ಮಹಾಭಾರತದಲ್ಲಿ ಒಂದು ಸತಿ ಈ ಒಂದು ಕೆರೆಯಲ್ಲಿ ಧರ್ಮರಾಯ ಪಾಂಡವರೆಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾರೆ. ಭಾಳ ಬಾಯಾರಿ ಇರ್ತಾರೆ, ಎಲ್ಲರೂ ನೀರು ಕುಡಿತಾರೆ. ನೀರು ಕುಡಿದವರು ಮತ್ತು ಅಸ್ವಸ್ಥರಾಗಿ ಅಸ್ವಸ್ಥರೆ ಮಲ್ತಾರೆ, ಎಚ್ಚರ ಆಗೋದಿಲ್ಲ. ಧರ್ಮರಾಯ ನೀರು ಕುಡಲಿಕ್ಕೆ ಬರುವಾಗ ಒಂದು ಯಕ್ಷವಾಣಿ ಬರ್ತದೆ, ನೀರು ಕುಡಿಬೇಡ, ಕುಡಿಲಿಕ್ಕೆ ಮುಂಚೆ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟರೆ ನೀರು ಕುಡಿಬೋದು ಅಂತ ಯಕ್ಷವಾಣಿ ಅಂತ ಹೇಳ್ತಾರೆ. ಆ ಯಕ್ಷವಾಣಿಯಲ್ಲಿ ಎಲ್ಲ ತುಂಬ ಕ್ವಶನ್ ಕೇಳ್ತಾರೆ. ನಾನು ಒಂದು ಕ್ವಶನ್ ಮಾತಲ್ಲಿ ಕೇಳೋದು. ಅವರು ಕೇಳ್ತಾರೆ ಧರ್ಮರಾಯ, ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಚಲಿಸುವ ವಸ್ತು ಯಾವುದು, ಅಥವಾ ರೀಚ್ ಆಗುವ ವಸ್ತು ಯಾವುದು ಅಂತ ಕೇಳ್ತಾರೆ. ನಾವು ಯಾವುದು ಹೇಳ್ಬೋದು, ಇವತ್ತಿಗೆ ಲೈಟಾ, ಇನ್ನೊಂದು ರಾಕೆಟ. ಅದಕ್ಕೆ ಯುಧಿಷ್ಠಿರ ಹೇಳ್ತಾರೆ, ಮನಸ್ಸು ಮತ್ತು ಯೋಚನೆ. ಮನಸ್ಸು ಮತ್ತು ಯೋಚನೆ ಒಟ್ಟಿಗೆ ಇರುವಂಥ ಶಕ್ತಿ ಜಗತ್ತಲ್ಲಿ ಯಾವುದಿಲ್ಲ. ಇವತ್ತು ನಾವು ಮನಸ್ಸು ಚಂದ್ರಲೋಕ ಹೋಗಿ ಬರ್ತದೆ, ಯಾವ ಜಗತ್ತಿಗೆ ಹೋಗಿ ಬರ್ಬೋದು. ಮನಸ್ಸು ಮತ್ತು ಯೋಚನೆ ಇದ್ದಾಗ
ಎಷ್ಟು ಸ್ಪೀಡಾಗಿ ಜಗತ್ತಿನ ಯಾವ ಮೂಲೆಗೆ ಹೋಗೋ ಶಕ್ತಿ ಇದೆ. ಇವತ್ತು ತಂತ್ರಜ್ಞಾನ ಅಷ್ಟು ಬೆಳಲಿಕ್ಕೆ ಪ್ರಾರಂಭ ಆಗಿದೆ. ಇವತ್ತು ನೀವು ಮಾಡಿದ ಒಂದು ಜಾಲ ಇವತ್ತು ಜಗತ್ತಿನ ಮೂಲೆ ಮುಟ್ತದೆ. ನಿಮ್ಮ ಯೋಚನೆ ಎಲ್ಲ ಕಡೆ ಕಾಣ್ತದೆ. ಈಗ ಆ ಜಾಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಆ ಯೋಚನೆ ಮತ್ತು ಆ ಯೋಚನೆ ಸದುದ್ದೇಶ ಆಗಲಿಕ್ಕೆ ಬೇಕಾಗಿ ಇವತ್ತು ಅಕ್ಷಯರಿಗೆ ಆ ಮನಸ್ಸು ಮತ್ತು ಯೋಚನೆಗೆ ಶಕ್ತಿ ಕೊಡುವಂಥ ಸಾಮರ್ಥ್ಯವನ್ನು ಈ ಸಮಾಜ ಕೊಡಲಿ. ಎಲ್ಲರೂ ಸೇರಿದ ಎಲ್ಲರೂ ಕೂಡ ಅವರಿಗೆ ಸದ್ದುಜ ಕೊಟ್ಟ ಮೂಲಕ ಅವರ ಯೋಚನೆಗಳು ಸಾಕಾರಗೊಳ್ಳಲಿಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಅವರಿಗೆ ಒಳ್ಳೆಯ ಅಭಿನಂದನೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಧರ್ಮದ ನೀತಿಯಲ್ಲಿ ನಡೀಲಿಕ್ಕೆ ಕೂಡ ಒಂದು ಉತ್ತೇಜನ ಬರಬೇಕು. ಅದೇ ಯಕ್ಷ ಪ್ರಶ್ನೆಯಲ್ಲಿ ಧರ್ಮರಾಯನಲ್ಲಿ ಇವ ಕೇಳ್ತಾನೆ, ನೀನು ಉತ್ತರ ಕೊಟ್ಟಿದೆಯಲ್ಲ, ಯಕ್ಷ ಕೇಳ್ತಾನೆ, ನಿನಗೆ ಒಬ್ಬನನ್ನು ಬದುಕಿಸಲಿ ಬರ್ತದೆ, 5 ಜನ ಪಾಂಡವರಲ್ಲಿ ಯಾರನ್ನು ಬದುಕಿಸಬೇಕು ಅಂತ ಕೇಳಿದಾಗ ಧರ್ಮರಾಯನಿಗೆ ಅರ್ಜುನ ಇದ್ದಾನೆ, ಭೀಮ ಇದ್ದಾನೆ, ನಕಲಸೋದ ತಮ್ಮಂದಿರಿದ್ದಾರೆ. ಯಾರು ನೆನೆಸಿಕೊಂಡು ಭೀಮನನ್ನು ಕೇಳಿ ಅನು ಅಂತ, ಅರ್ಜುನನ್ನು ಕೇಳಿ ಅನು ಅಂತ. ಅರೆ ಧರ್ಮರಾಯ ಹೇಳ್ತಾನೆ, ನನಗೆ ನಕುಲನನ್ನು ಕೊಡು, ಅದು ನನ್ನ ತಾಯಿಯ ಮಕ್ಕಳು ಇವರು, ಈ ಮಾದರಿಯ ನಕಲು ಇವರು. ಅಂದರೆ ಸಮಾಜದಲ್ಲಿ ಸಮಾನತೆಯನ್ನು ಮತ್ತು ಒಳ್ಳೆಯದನ್ನು ಕೇಳುವಂಥ ಒಂದು ಯೋಜನೆಯನ್ನು ಧರ್ಮರಾಯ ಹೇಳ್ತಾನೆ, ನಕಲನನ್ನು ಬದುಕಿಸಿಕೊಡು ಅಂತ. ಆ ರೀತಿಯಲ್ಲಿ ಇವತ್ತು ಸಮಾಜದಲ್ಲಿ ಎಲ್ಲ ರಕ್ಷಿಸುವಂಥ, ಸಮಾಜ ಮೇಲೆ ತರುವಂಥ ಕೆಲಸ ಕೂಡ ಈ ಸಂಸ್ಥೆಯಿಂದ ಆಗಲಿ. ದುರ್ಬಲರಿಗೆ ಕೂಡ ಬೆಂಬಲ ಕೊಡುವಂಥ ಶಕ್ತಿ ಬರಲಿ, ಸಬಲರನ್ನು ನೋಡೋ ಶಕ್ತಿ ಬರಲಿ ಅಂತ ಹಾರೈಸ್ತಾ ಇನ್ನು ತುಂಬ ಜನ ಮಾತಾಡಲಿಕ್ಕಿದ್ದೀನಿ. ಆದರೆ ನಾನು ಎಲ್ಲದರಲ್ಲಿ ಹೋದಾಗ ಒಂದು ವೇದಿಕೆಯಲ್ಲಿ ಒಂದು ಫಲಕ ಇರ್ತದೆ. ನಮ್ಮ ಒಂದು ಆಂದೋಲನ ಯಾವಾಗಲೂ ಮಾಡ್ತಾ ಇರ್ತೇವೆ. ಆಂದೋಲನ ಫಲಕವನ್ನು ಕೊಡುವ ಮೂಲಕ ಆಪುಜಿದ ಆಪುಡು ಭ್ರಷ್ಟಾಚಾರ ನಿರ್ಮೂಲನದ ಫಲಕವನ್ನು ಕೊಡ್ತೇವೆ. ಆಗೋದಿಲ್ಲ ಅಂತ ಹೇಳೋದಕ್ಕಿಂತ ಆಗ್ತದೆ ಅಂತ ಹೇಳುವ ಒಂದು ಭರವಸೆಯಿಂದ ಇವತ್ತು ಎಲ್ಲರೂ ಚಪ್ಪಾಳೆ ತಟ್ಟಿ ಒಂದು ಆಂದೋಲನಕ್ಕೆ ಬೆಂಬಲ. ನಮ್ಮದು. ಇಲ್ಲಿಯ ನೆಲ, ಜಲ, ವಾಯು, ಸಂಪತ್ತು, ಕಟ್ಟಡ, ಶಾಲೆ, ಸೊಸೈಟಿ, ರಸ್ತೆ, ಸಂಘ, ಆಡಳಿತ ಎಲ್ಲವೂ ನಮ್ಮದೇ. ನಮಗಾಗಿ ಇರುವಂಥದ್ದು. ಅಧಿಕಾರಿಗಳು, ಜನಪ್ರತಿನಿಧಿಗಳು ನಮ್ಮವರು, ನಮ್ಮ ಸೇವೆಗಾಗಿ ಇರುವವರು. ಇದು ಯಾವುದೇ ಪಕ್ಷದ ಸ್ವಾತಂತ್ರ್ಯವಲ್ಲ, ನಮ್ಮ ಜನರ ಸ್ವಾತಂತ್ರ್ಯ. ಲಂಚ, ಭ್ರಷ್ಟಾಚಾರ ನಿರ್ಮೂಲನೆ ದೊಡ್ಡ ಜನಸೇವೆ ಮತ್ತು ದೇಶ ಸೇವೆ. ಉತ್ತಮ ಸೇವೆಗೆ ಪುರಸ್ಕಾರ, ಲಂಚ ಭ್ರಷ್ಟಾಚಾರಕ್ಕೆ ಬಹಿಷ್ಕಾರ. ಲಂಚ ಎಂದರೆ ದರೋಡೆ, ಭ್ರಷ್ಟಾಚಾರ ಎಂದರೆ ದೇಶದ್ರೋಹ. ಲಂಚ ಭ್ರಷ್ಟಾಚಾರ ಮುಕ್ತ ಊರು, ತಾಲೂಕು, ರಾಜ್ಯ, ದೇಶ ನಮ್ಮದಾಗಲಿ ಎಂದು ಹಾರೈಸುವ. ಬೂಡಿಯ ರಾಧಾಕೃಷ್ಣರಿಗೆ ನಮ್ಮೊಟ್ಟಿಗೆ ಒಂದು ಚಾಲೆಂಜ್ ಹಾಕಿದ್ದಾರೆ. ಆ ಚಾಲೆಂಜನ್ನು ನೀವು ಸ್ವೀಕರಿಸಬೇಕು, ಈ ಜನ ಸ್ವೀಕಾರ ಮಾಡಬೇಕು, ಜನಗಳು ಸ್ವೀಕಾರ ಮಾಡಬೇಕು. ಇದು ಭ್ರಷ್ಟಾಚಾರ ನಿರ್ಮೂಲನೆ ನಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ ಬೂಡಿಯ ರಾಧಾಕೃಷ್ಣರಿಗೆ ಶುಭಾಶಯಗಳನ್ನ ಅರ್ಪಿಸ್ತಾ ಭ್ರಷ್ಟಾಚಾರದ ಆಂದೋಲನದಲ್ಲಿ ಕೈ ಜೋಡಿಸಬೇಕಂತ ಕೇಳುತ್ತಾ ನನ್ನ ಮಾತನ್ನು ಇಸ್ತೇನೆ. ಸುದ್ದಿ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶ್ರೀ UP ಶಿವಾನಂದ್ ಅವರಿಗೆ ಧನ್ಯವಾದಗಳು ಸರ್. ಇಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೂ ಮತ್ತೊಮ್ಮೆ ಸ್ವಾಗತ ಬಯಸುತ್ತಾ ಈಗ ಮಾಜಿ ಸಂಸದರಾದ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸುತ್ತೇನೆ. ಕಟೀಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಪುತ್ತೂರಿನ ಆರಾಧ್ಯ ಮೂರ್ತಿ ಮಾಲಿಂಗೇಶ್ವರನ ಅಡಿದಾವರೆಗಳಿಗೂ ಪ್ರಣಾಮಗಳನ್ನು ಅರ್ಪಿಸಿ ಅಕ್ಷಯ ಕ್ಯಾರಿಯರ್ ಅಕಾಡೆಮಿಯ ನೂತನ ಕಾರ್ಯಾಲಯದ ಈ ಶುಭಾರಂಭ ಸಮಾರಂಭದ ಜ್ಯೇಷ್ಠ ಅಧ್ಯಕ್ಷಗಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ ಪುತ್ತೂರಿನ ಒಬ್ಬ ಸಾಮಾಜಿಕ ನಾಯಕರಾಗಿ, ಧಾರ್ಮಿಕ ನೇತಾರರಾಗಿ, ಒಬ್ಬ ಯುವ ಉದ್ಯಮಿಯಾಗಿ ಈ ಶಿಕ್ಷಣ ಸಂಸ್ಥೆಯ ಮಾಲೀಕರು ಮತ್ತು ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರತಕ್ಕಂತಹ ಜಯಂತ ನಡುಬೈಲವರಿಗೆ ನಿಮಗೆ ಭಗವಂತ ಶತಾಯುಷ್ಯವನ್ನು ಕೊಡಲಿ, ಇನ್ನಷ್ಟು ಒಳ್ಳೆಯ ಕಾಲೇಜುಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ, ಹತ್ತಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರೂಪಣೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ, ಅಕ್ಷಯ ಒಂದು ಯೂನಿವರ್ಸಿಟಿಯಾಗಿ ಬೆಳಗಲಿ ಅಂತ ಹೇಳ್ತಾ ನಿಮಗೆ ಶುಭವನ್ನು ಹಾರೈಸ್ತೀನಿ. ಈ ಸಂಸ್ಥೆಯನ್ನು ಇವತ್ತು ದೀಪ ಬೆಳಗಿ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಹಿರಿಯರು, ಆದರಣೀಯರು, ಸಾಮಾಜಿಕ ಚಿಂತಕರಾಗಿರ್ತಕ್ಕಂಥ ಭಾಳ ಒಳ್ಳೆಯ ಆಶಯವನ್ನು ನಮ್ಮ ಮುಂದೆ ಇಟ್ಟಿರ್ತಕ್ಕಂಥ ನಮಗೆಲ್ಲರೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಸುದ್ದಿ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ UP ಶಿವಾನಂದ್ ಅವರೇ, ನಮ್ಮೆಲ್ಲ ಆದರಣೀಯರು, ಹಿರಿಯರು, ಒಬ್ಬ ರಾಜಕೀಯ ಮುತ್ಸದ್ದಿಯಾಗಿ, ಒಬ್ಬ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾಗಿ ನಮಗೆಲ್ಲರಿಗೂ ಹಿರಿಯನಾಗಿರ್ತಕ್ಕಂಥ ಹೇಮನಾಥ್ ಶೆಟ್ಟಿ ಅವರೇ, ಆದರಣೀಯರು, ನಾಯಕರು, ಯುವ ನಾಯಕರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪುತ್ತಿಲ್ ಅವರೇ, ಸಹೋದರಿ ಶ್ರೀಮತಿ ದೀಪಶ್ರೀ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿರ್ತಕ್ಕಂಥ ಆದರಣೀಯ ಉಮೇಶ್ ನಾಯ್ಕ ಅವರೇ, ಈ ಕಟ್ಟಡದ ಮಾಲೀಕರಾಗಿರ್ತಕ್ಕಂಥ ಹಿರಿಯರಾದ ಉಮೇಶ್ ನಾಯ್ಕ ಅವರೇ, ದಿನೇಶ್ P ಅವರೇ,
ಪ್ರಾಂಶುಪಾಲರಾಗಿರ್ತಕ್ಕಂಥ ದೇವಿ ಚರಣ್ ರೈ ಅವರೇ, ಮಿತ್ರ ಮುಂದಕ್ಕೆ ಈ ಸಂಸ್ಥೆಯನ್ನು ಮುನ್ನಡೆಸ್ತಕ್ಕಂಥ ಡಾಕ್ಟರ್ ಅಕ್ಷಯ್ ಅವರೇ, ಸಹೋದರಿ ಕಲಾವತಿ ಅವರೇ, ಜಯಶ್ರೀ ಅವರೇ, ಸೇರಿರ್ತಕ್ಕಂಥ ಎಲ್ಲ ಅಡ್ಯಗಣ್ಯ ಅತಿಥಿ ಬಂಧುಗಳೇ, ಈ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಮಿತ್ರರುಗಳೇ, ಸಂಸ್ಥೆಯಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರೇ, ನಿರ್ದೇಶಕರುಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ನೂತನವಾಗಿರ್ತಕ್ಕಂಥ ಅಕ್ಷಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಕ್ಯಾರಿಯರ್ ಅಕಾಡೆಮಿಯ ಕಚೇರಿಯ ಉದ್ಘಾಟನೆಯನ್ನು ಶಿವಾನಂದ್ ಅವರು ಬಹಳ ಸಂತೋಷಪೂರ್ವಕವಾಗಿ ತಮ್ಮ ದಿವ್ಯ ಹಸ್ತೆಯಿಂದ ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ ಸಂಸ್ಥೆ ಬೆಳೆದು ಬಂದಿದೆ, ಇವತ್ತೇನು ಹೊಸ್ತಲ್ಲ, ಆದರೆ ಕಾರ್ಯಾಲಯ ಹೊಸ್ತು. ನಾವು ನಂಬಿರುವ ದೇವರಲ್ಲಿ ಇಷ್ಟೇ ಮಾಡ್ಬೋದು. ಈ ಸಂಸ್ಥೆ ಇವತ್ತು ಶಿವಾನಂದರು ದೀಪ ಬೆಳಗ್ಗೆ ಉದ್ಘಾಟನೆ ಮಾಡಿದ್ದಾರೆ. ಹಾಗಾಗಿ ಈ ಸಂಸ್ಥೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಆಗಲಿ, ಈಗ ಚಿಕ್ಕಮಗಳೂರಾಗಿದೆ, ಇನ್ನು 10 ಜಿಲ್ಲೆಗಳಲ್ಲಿ ಆಗಲಿ ಅಂತ ನಿಮಗೆ ಶುಭವನ್ನು ಹಾರೈಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜಯಂತ್ ಅವರ ಸಾಧನೆಯನ್ನು ಶಿವಾನಂದ ಅವರು ಕೋಳಿಯಿಂದ ವಿಮಾನದವರೆಗೆ ವಿಸ್ತಾರವನ್ನು ಮಾಡಿದರು. ಹೇಳಿದರೆ ಒಂದು ವಿದ್ಯಾರ್ಥಿ ಸಮುದಾಯಕ್ಕೆ ಯಾರು ಆದರ್ಶ? ವಿದ್ಯಾರ್ಥಿಗಳಿಗೆ ನಾವು ಕೇವಲ ಶಿಕ್ಷಣವನ್ನು ಕೊಡತಕ್ಕಂಥದ್ದಲ್ಲ, ಮುಂದಿನ ದಿನಮಾನಗಳಲ್ಲಿ ಅವರು ನಡೆಸಬೇಕಾಗಿರ್ತಕ್ಕಂಥ ಸಾಧನೆಗಳ ಪಾಠವೂ ಆಗಬೇಕು. ಸಾಧನೆಗೆ ನಾವು ಸಾಧಕರನ್ನು ಮುಂದಿಡ್ತೀವಿ. ನಾವು ಬಾಲ್ಯದಲ್ಲಿ ಶಾಲೆಗಳಿಗೆ ಹೋದಾಗ ನಮಗೆ ಸ್ವಾತಂತ್ರ್ಯ ಹೋರಾಟಗಾರರು, ಸಂಗ್ರಾಮಗಾರರ ವಿಚಾರಗಳನ್ನು ಹೇಳ್ತಿದ್ರು. ನಮ್ಮ ರಾಷ್ಟ್ರಭಕ್ತಿಯ ಉದ್ದೀಪನಗಳು ಶಾಲೆಯಲ್ಲೇ ಆಗ್ತಿತ್ತು. ಆ ನಂತರ ಮೇಲಕ್ಕೆ ಬಂದ ಹಾಗೆ 10 ಜನ ಸಾಧಕರನ್ನು ನಮಗೆ ಹೇಳ್ತಿದ್ರು, ಇಂಥವ್ರು ಸಾಧಕರು, ಇಂಥವ್ರು ಸಾಧಕರು, ಇಂಥವ್ರು ಸಾಧಕರು. ಟಾಟಾ ಬಿರ್ಲಾನ ಬಗ್ಗೆ ಹೇಳ್ತಿದ್ರು ಪಾಠಗಳಲ್ಲಿ. ಯಾಕೆ ಹೇಳ್ತಿದ್ರು? ನೀನು ಮುಂದಕ್ಕೊಂದಿನ ನಿನ್ನ ಜೀವನದಲ್ಲಿ ಒಂದು ಗುರಿ ಇರಲಿ, ಆ ಗುರಿ ಎಡೆಗೆ ಹೋಗುವಂಥ ಸಾಗುವಂಥದ್ದು ಶಿಕ್ಷಣದ ಜೊತೆಗೆ ಆಗಲಿ. ಹಾಗಾಗಿ ಈ ಸಂಸ್ಥೆಯ ಆದರ್ಶ ಯಾರು ಅಂತ ಕೇಳಿದ್ರೆ ಜಯಂತ್ ಒಬ್ಬರೇ ಸಾಕು. ಹಾಗಾಗಿ ಜಯಂತರ ಸಾಧನೆಯೇ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಪ್ರೇರಣೆ, ನಮ್ಮಂಥ ಯುವಕರಿಗೆ ಪ್ರೇರಣೆ. ಹಾಗಾಗಿ ಹೇಳಿದೆ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಇವತ್ತು ದೊಡ್ಡದಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನು ತೆರೆಯುವುದರ ಮುಖಾಂತರ, ಅದು ಎಲ್ಲಿ ಪುತ್ತೂರಿನಂಥ ಒಂದು ಗ್ರಾಮ ಬೆಳೀತಾ ಇರತಕ್ಕಂಥ ನಗರಗಳಲ್ಲಿ ತನ್ನೂರಿನ ಮಕ್ಕಳಿಗೆ ಅವಕಾಶಗಳು ಸಿಗಬೇಕು, ವಿದ್ಯಾವಂಚಿತರಾಗಬಾರ್ದು, ಜ್ಞಾನಾರ್ಜನೆಯ ಮುಖಾಂತರ ಅವರ ಜೀವನದ ಬೆಳಕುಗಳನ್ನು ಕಾಣಬೇಕು, ಗ್ರಾಮೀಣ ಪ್ರದೇಶದವರಿಗೆ ಅವಕಾಶಗಳು ಸಿಗಬೇಕು ಅನ್ನತಕ್ಕಂಥ ಆಶಯ ಇದು ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಆಶಯ. ಯಾಕಂದರೆ ಇವತ್ತು ಶಿಕ್ಷಣ ವ್ಯಾಪಾರೀಕರಣ ಆಗ್ತದೆ, ಶಿಕ್ಷಣ ವ್ಯಾಪಾರೀಕರಣ ಆಗ್ತದೆ, ಶಿಕ್ಷಣ ವ್ಯಾಪಾರೀಕರಣ ಆಗ್ತದೆ ಅನ್ನತಕ್ಕಂಥ ಒಂದು ಗೋಳು ಇದೆ. ಈ ವ್ಯಾಪಾರೀಕರಣದ ಮಧ್ಯೆಯೂ ಭಾವನೆಗಳ ಜೊತೆಗೆ ಶಿಕ್ಷಣಗಳನ್ನು ಕೊಡಲಿಕ್ಕೆ ಆಗುತ್ತೆ ಅಂತ ಹೇಳಿದವರು ಜಯಂತ್. ಯಾಕೆ ಹೇಳಿದ್ರೆ ಇದೇ ಸಂಸ್ಥೆಯನ್ನು ಜಯಂತ್ ಅವರು ಮಂಗಳೂರಲ್ಲಿ ತೆರೀತಿದ್ರೆ, ಅಕ್ಷಯ ಕಾಲೇಜನ್ನು ಮಂಗಳೂರಲ್ಲಿ ಕರೀತಿದ್ರೆ, ಒಂದು PU ವಿದ್ಯಾರ್ಥಿಗೆ 1 ಲಕ್ಷದಿಂದ 8 ಲಕ್ಷವರೆಗೆ ಇದೆ ಅಲ್ಲಿ ಡೊನೇಷನ್. ಹಾಗಾದ್ರೆ ವ್ಯಾಪಾರ ಮಾಡಬೇಕು. ಜಯಂತ್ ಅವರು ಏನು ಯೋಚನೆ ಮಾಡಿದ್ರು? ವ್ಯಾಪಾರವೇ ಮುಖ್ಯ ಅಲ್ಲ, ನನ್ನೂರಿನ ಗ್ರಾಮೀಣ ಪ್ರದೇಶದ ಸಾಮಾನ್ಯ ವ್ಯಕ್ತಿಗಳು ಶಿಕ್ಷಣ ಸಿಗಬೇಕು, ಒಳ್ಳೆಯ ಶಿಕ್ಷಣ ಸಿಗಬೇಕು, ಗುಣಮಟ್ಟದ ಶಿಕ್ಷಣ ಬೇಕು. ಅಕ್ಷಯ ಕಾಲೇಜನ್ನು ಪುತ್ತೂರಲ್ಲೇ ತೆರೆದ್ರು, ಗ್ರಾಮೀಣ ಪ್ರದೇಶದಲ್ಲಿ ತೆರೆದ್ರು. ಇವತ್ತು ಈ ಭಾಗದಲ್ಲಿ ಇರ್ತಕ್ಕಂಥವರಿಗೆ ವೃತ್ತಿಪರವಾಗಿರ್ತಕ್ಕಂಥ ಶಿಕ್ಷಣದ ಅವಶ್ಯಕತೆ ಇದೆ. ಇವತ್ತು ಯಾಕೆ ವೃತ್ತಿಪರವಾಗಿರ್ತಕ್ಕಂಥ ಶಿಕ್ಷಣದ ಅವಶ್ಯಕತೆ ಇದೆ? ನೀವು ತಿಳ್ಕೊಂಡಿದ್ರೆ ಗೊತ್ತಿಲ್ಲ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ದೇಶದಲ್ಲಿ ವರ್ಷಕ್ಕೆ 10 ಲಕ್ಷ ಜನ ಇಂಜಿನಿಯರ್ಸ್ ಹೊರಗೆ ಬರ್ತಾರೆ. 10 ಲಕ್ಷ ಜನರು, 10 ಲಕ್ಷ ಜನ ಇಂಜಿನಿಯರ್ಸ್ ಹೊರಗೆ ಬರ್ತಾರೆ. ಇದು ಅಂಕಿಅಂಶಗಳು, ಸರ್ಕಾರದ ಅಂಕಿಅಂಶಗಳು. ಅದರಲ್ಲಿ ಉದ್ಯೋಗ ಸಿಗತಕ್ಕಂಥದ್ದು 3 ಲಕ್ಷ ಜನರಿಗೆ, 3 ಲಕ್ಷ ಜನರಿಗೆ ಉದ್ಯೋಗಗಳು ಸಿಗ್ತವೆ. ಬಾಕಿ 7 ಲಕ್ಷ ಜನರಲ್ಲಿ 6 ಲಕ್ಷ ಜನ ಸ್ವ ಉದ್ಯೋಗಗಳಿಗೆ ಹೋಗ್ತಾರೆ, ವಿದೇಶಗಳಿಗೆ ಹೋಗ್ತಾರೆ, NRI ಆಗ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಾರೆ. ಬಾಕುಳಿದವರು ಭಾಳಷ್ಟು ಕಷ್ಟಪಟ್ಟು ಜೀವನದಲ್ಲಿ ಒದ್ದಾಡ್ತಾ ಇರ್ತಾರೆ. ಹೇಳಿದ್ರೆ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆ ನಿಮಗೆ ಗೊತ್ತಿರಬೇಕು, ಅತಿ ದೊಡ್ಡ ಶಿಕ್ಷಣದ ಕಾಶಿ. ನಾನು ಯಾವತ್ತೂ ಹೇಳಲಿಕ್ಕಿದೆ, ಇವತ್ತು ಇಲ್ಲಿ ಲೆಕ್ಕ ಹಾಕಿದರೆ 21 ಇಂಜಿನಿಯರಿಂಗ್ ಕಾಲೇಜುಗಳು, ಹತ್ತಿರ 10 ಮೆಡಿಕಲ್, ಇವತ್ತು 11ನೇ ಮೆಡಿಕಲ್ ಕಾಲೇಜು ಬರ್ತಾ ಇದೆ. 11 ಮೆಡಿಕಲ್ ಕಾಲೇಜುಗಳು ಇರ್ತಕ್ಕಂಥ ಭಾಳ ದೊಡ್ಡದಾಗಿರ್ತಕ್ಕಂಥ ಜಿಲ್ಲೆಯಲ್ಲಿ ಶಿಕ್ಷಣ ಏನು ಹೇಳುವಂಥ ಚರ್ಚೆಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅವಕಾಶ ಇರತಕ್ಕಂಥದ್ದು ವೃತ್ತಿಪರ ಶಿಕ್ಷಣಕ್ಕೆ. ಯಾಕಂದರೆ ಅವನ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಅವನಿಗೆ ಉದ್ಯೋಗಗಳು ಸಿಗಲಿ. ಇವತ್ತು ನೀವು ನೋಡ್ತಾ ಇದ್ದರೆ IT ಕಂಪನಿಯಿಂದ ಅತಿ ಹೆಚ್ಚು ಜನರನ್ನು ಹೊರಗೆ ಹಾಕ್ತಾ ಇದ್ದಾರೆ. ಮೊನ್ನೆ ಒಂದೇ ಸಂಸ್ಥೆ ಸುಮಾರು 8,000 ಜನರನ್ನು ಹೊರಗೆ ಹಾಕಿದೆ. ಆದರೆ ಇವತ್ತು ಇಂಜಿನಿಯರಿಂಗ್ ಆದವನಿಗೆ ಉದ್ಯೋಗಗಳು ಇಲ್ಲ. ಆದರೆ ಉದ್ಯೋಗ ಯಾರಿಗೆ ಸಿಗ್ತದೆ? ಇವತ್ತು ಡಿಪ್ಲೊಮಾ ಕೋರ್ಸ್ಗಳಿಗೆ ಹೆಚ್ಚು ಅವಕಾಶಗಳಿದ್ದಾವೆ. ಅದಕ್ಕೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಬಹಳ ಸುಂದರವಾಗಿರ್ತಕ್ಕಂಥ ಪರಿಕಲ್ಪನೆ ಕಂಡರು. ಕೌಶಲ್ಯಾಭಿವೃದ್ಧಿ ಮಂತ್ರಾಲಯ ಅಂತ ಇವರು ಕೌಶಲ್ಯಾಭಿವೃದ್ಧಿಯ ಮುಖಾಂತರ ವಿದ್ಯಾರ್ಥಿಗಳಿಗೆ ಒಂದು ಹೊಸದಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ 6 ತಿಂಗಳು, 1 ವರ್ಷ, 3 ವರ್ಷದ ಕೋರ್ಸ್, ಡಿಪ್ಲೊಮಾ ಕೋರ್ಸ್ಗಳನ್ನು ಕೊಡ್ತಕ್ಕಂಥ ಪರಿಕಲ್ಪನೆಗಳನ್ನು ಕಂಡರು. ಯಾಕೆ ಹೇಳಿದ್ರೆ ಮುಂದಿನ ದಿನಮಾನಗಳಲ್ಲಿ ಯುವಕರಿಗೆ ನಿಜವಾಗಿರ್ತಕ್ಕಂಥ ಕೆಲಸ ಸಿಗತಕ್ಕಂಥದ್ದು ಯಾವುದು ಹೇಳಿದ್ರೆ ಇಂಜಿನಿಯರಿಂಗಿಂತ ಹೆಚ್ಚು ಈ ಡಿಪ್ಲೊಮಾ ಕೋರ್ಸ್ಗಳಲ್ಲಿ. ಯಾಕಂದರೆ ಇವತ್ತು ದೊಡ್ಡದಾಗಿರ್ತಕ್ಕಂಥ ಕಂಪನಿಗಳಲ್ಲಿ ಸಮಸ್ಯೆ ಯಾರ್ದು ಹೇಳಿದ್ರೆ ಪ್ಲಂಬರ್ಗಳ ಸಮಸ್ಯೆ ಇದೆ, ಎಲೆಕ್ಟ್ರಿಷಿಯನ್ಗಳ ಸಮಸ್ಯೆ ಇದೆ, ಈ ರೀತಿಯ ಕೋರ್ಸ್ಗಳ ಸಮಸ್ಯೆ ಇದೆ. ಹಾಗಾಗಿ 6 ತಿಂಗಳು ಮತ್ತು 1 ವರ್ಷದ ಕೋರ್ಸ್ಗಳಿಗೆ ಹೆಚ್ಚು ಅವಕಾಶಗಳಿರ್ತಕ್ಕಂಥ ಸಂದರ್ಭದಲ್ಲಿ ಉದ್ಯೋಗ ಖಚಿತ. ಹಾಗಾಗಿ ನನ್ನೂರಿನ ವಿದ್ಯಾರ್ಥಿಗಳಿಗೆ ಅವನಿಗೆ ಉದ್ಯೋಗ ಖಚಿತದ ಜೊತೆಗೆ ಶಿಕ್ಷಣ ಸಿಗಬೇಕು ಅನ್ನತಕ್ಕಂಥ ಭಾವನೆ ಇದೆಯಲ್ಲ, ಇದು ನಿಜವಾಗಿರ್ತಕ್ಕಂಥ ಭಾವನೆ. ಇದಕ್ಕೆ ಜಯಂತ ನಡುಬೈಲ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಭಾಳ ಸುಂದರವಾಗಿರ್ತಕ್ಕಂಥ ಬದುಕನ್ನು
ಕಟ್ಟುವ ಮತ್ತು ಬೆಳೆಸುವ, ಅವರ ಜೀವನದ ಜೊತೆ ಅವರಿಗೆ ಉದ್ಯೋಗದ ಸ್ವಾಭಿಮಾನ ಭರಿತವಾಗಿರ್ತಕ್ಕಂಥ ಜೀವನವನ್ನು ಕಲ್ಪಿಸ್ತಕ್ಕಂಥ ಶಿಕ್ಷಣ ಇವತ್ತು ಅಕ್ಷಯ ಕ್ಯಾರಿಯರಿಂದ ಆಗಿದೆ. ಇವತ್ತು ಬಹಳ ಡಿಮಾಂಡ್ ಇರತಕ್ಕಂಥದ್ದು. ಏವಿಯೇಷನ್ ಡಿಮಾಂಡ್ ಇದೆ. AI ಅದ್ಭುತವಾಗಿರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಜಗತ್ತನ್ನು ಆಳತಕ್ಕಂಥದ್ದು AI. ಹಾಗಾಗಿ AI ಕೋರ್ಸ್ಗಳನ್ನು ಕೊಡ್ತಕ್ಕಂಥದ್ದನ್ನು ಮಾಡಿದೆ. ಇವತ್ತು ಲಾಜಿಸ್ಟಿಕ್ ಅದ್ಭುತವಾಗಿರ್ತಕ್ಕಂಥ ಬೆಳವಣಿಗೆ ಆಗಿದೆ. ಇವತ್ತು ಲಾಜಿಸ್ಟಿಕ್ಕಲ್ಲಿ ಬಹಳಷ್ಟು ಉದ್ಯೋಗಗಳು, ಅವಕಾಶಗಳು ಕಾಯ್ತಾ ಇದ್ದಾವೆ. ಲಾಜಿಸ್ಟಿಕ್ ಇವತ್ತು ಡಿಮಾಂಡಿಗೆ ಹೋಗ್ತಾ ಇರತಕ್ಕಂಥ ಇನ್ನೊಂದು ಇದು. ಹಾಗಾಗಿ ಮತ್ತು ಇವತ್ತು ಹಾಸ್ಪಿಟಾಲಿಟಿ ಇವತ್ತು ಅತಿ ಹೆಚ್ಚಿರ್ತಕ್ಕಂಥ ಡಿಮಾಂಡ್ ಇರತಕ್ಕಂಥ ಇನ್ನೊಂದು ಅದೇ ಇದೆ. ಟೂರಿಸಮ್ ಬರಬೇಕಿದ್ರೆ ಹಾಸ್ಪಿಟಾಲಿಟಿಯ ಅವಶ್ಯಕತೆಗಳು ಜಾಸ್ತಿ ಇದೆ. ಹಾಗಾಗಿ ಬೆಳೀತಾ ಇರತಕ್ಕಂತಹ ಈ ಪ್ರದೇಶಗಳಲ್ಲಿ ಉದ್ಯೋಗದ ಅವಕಾಶಗಳನ್ನು ಕೊಡ್ತಕ್ಕಂಥ, ಉದ್ಯೋಗದ ಅವಕಾಶ ಜೊತೆಗೆ ಶಿಕ್ಷಣದ ಜೊತೆಗೆ ಅವರನ್ನು ಬೆಳೆಸ್ತಕ್ಕಂಥ ಪರಿಕಲ್ಪನೆ ಬಹಳ ದೊಡ್ಡದು. ಇನ್ನೊಂದು ನಾನು ಕಂಡುಕೊಂಡದ್ದು ಜಯಂತ್ ಅವರಲ್ಲಿ, ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸಂಸ್ಕಾರಗಳನ್ನು ಕೊಡೋದು ಹೇಗೆ. ನನಗೆ ಆಶ್ಚರ್ಯ ಆಯಿತು. ನಾವು ಹನುಮಗಿರಿಯಲ್ಲಿ ಬ್ರಹ್ಮಕಲಶ ನಡೀತಾ ಇತ್ತು. ನಾವು ಒಂದು ದಿವಸ ನೋಡಿದಾಗ ಒಂದು 200 ಜನ ಒಂದೇ ಯೂನಿಫಾರ್ಮ್ನವ್ರು ಇದ್ದಾರೆ. ನಂಗೆ ಗೊತ್ತಿಲ್ಲ, ಅವ್ರು ನಮ್ಮ ಹತ್ರ ಏನು ಕೇಳಲಿಲ್ಲ. ಹಂಗೆ ಕೇಳಿದೆ, ಹೀಗೆ ಮಾತನಾಡಿದಾಗ ಫೋಟೋ ತೆಗಿಬೇಕು ಏನು ಅಂತ ಕೇಳಿದೆ. ಆಗ ಅವ್ರು ಹೇಳಿದ್ರು, ನಾವು ಅಕ್ಷಯ ಕಾಲೇಜಿನ ವಿದ್ಯಾರ್ಥಿ. ಭಾಳ ಹೆಮ್ಮೆಯಿಂದ ಹೇಳ್ಕೊಂಡ್ರು. ನೀವೇನು ಮಾಡಿದ್ರು ಕೇಳಿದೆ. ಕಳೆದ 3 ದಿನಗಳಿಂದ ಇಲ್ಲಿ ಕೆಲಸ ಮಾಡಲಿಕ್ಕೆ ಬಂದಿದ್ದೇವೆ. ನಾವು ಭಾಳ ಇಚ್ಛೆಯಿಂದ ಇಲ್ಲಿಯ ಎಲ್ಲ ಸ್ವಯಂ ಸೇವಕರಿಗೆ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದವರು ಯಾರು ಹೇಳಿದ್ರೆ ಅಕ್ಷಯದ ವಿದ್ಯಾರ್ಥಿಗಳು. ಹೇಳಿದ್ರೆ ವಿದ್ಯಾರ್ಥಿಗಳಲ್ಲಿ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕವಾಗಿರ್ತಕ್ಕಂಥ ಜವಾಬ್ದಾರಿಯ ಹೊಣೆಗಾರಿಕೆಯನ್ನು ಕೊಡುವುದು ಇದೆಯಲ್ಲ, ಇದು ಅದ್ಭುತವಾಗಿರ್ತಕ್ಕಂಥದ್ದು. ಹಾಗಾಗಿ ಶಿಕ್ಷಣದ ಜೊತೆಗೆ ಇಂತಹ ಅದ್ಭುತವಾಗಿರ್ತಕ್ಕಂಥ ಕಾಯಕಗಳನ್ನು ಕಳಿಸ್ತಕ್ಕಂಥ ಕೆಲಸ ಇವತ್ತು ಅಕ್ಷಯದಿಂದ ಆಗಿದೆ. ಅದಕ್ಕೆ ಜಯಂತ ನಡುಬೋವಿಲವರೇ, ನಿಮ್ಮ ಈ ಕಾರ್ಯಕ್ಕೆ, ನಿಮ್ಮ ಇಡೀ ತಂಡಕ್ಕೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ನರೇಂದ್ರ ಮೋದಿಯವರ ಕಲ್ಪನೆಯ ಸಾಕಾರ ಆಗಿದೆ ಅನ್ನುವಂಥದ್ದು ಬಹಳ ಒಳ್ಳೆಯ ಒಂದು ವಿಷಯ. ಅಂತಹ ಕಾರ್ಯವನ್ನು ನೀವು ಮಾಡಿದಿರಿ, ಅದಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿಮ್ಮ ಸಂಸ್ಥೆ ಒಂದು ಯೂನಿವರ್ಸಿಟಿಯಾಗಿ ಪುತ್ತೂರಲ್ಲಿ ಬೆಳಗಲಿ ಅಂತ ಹೇಳ್ತಾ ಅದಕ್ಕೆ ಶುಭವನ್ನು ಹಾರೈಸ್ತೀನಿ. ಧನ್ಯವಾದಗಳು ಸರ್. ಈಗಾಗಲೇ ಹಲವಾರು ಗೌರವಾನ್ವಿತ ಅತಿಥಿಗಳು ಇಲ್ಲಿದ್ದಾರೆ. ಈಗ ತಾನೇ ಬಂದಂತಹ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಶ್ರೀ ವಿಜಯ್ ಕುಮಾರ್ ಸೊರಕೆ ಅವರು ನಮ್ಮೊಂದಿಗಿದ್ದಾರೆ. I request the principal of Akshaya Degree College and administrative officer Shri Arpit sir and Shri Sampath sir to welcome sir. ಬಿಲ್ಲವ ಸಂಘ ಪುತ್ತೂರು ಪ್ರೆಸಿಡೆಂಟ್ ಆದಂಥ ಶ್ರೀ ಪುಷ್ಪಾ ಕಿಕ್ಕುದಿ ಅವರಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತ. I kindly request the managing director ಶ್ರೀಮತಿ ಕಲಾವತಿ ಮೇಡಮ್ ಟು ವೆಲ್ಕಮ್ ಮೇಡಮ್. ಇದೇ ಸಂದರ್ಭದಲ್ಲಿ ಪುತ್ತೂರು ಬಿಲ್ಲವ ಸಂಘದ ವೈಸ್ ಪ್ರೆಸಿಡೆಂಟ್ ಆದಂಥ ಶ್ರೀ ಚಿದಾನಂದ್ ಅವರಿದ್ದಾರೆ. ಐ ರಿಕ್ವೆಸ್ಟ್ ಅಕ್ಷಯ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಲ್ ಶ್ರೀ ಸಂಪತ್ ಸರ್ ಟು ವೆಲ್ಕಮ್ ಸರ್. ಇದೇ ಸಂದರ್ಭದಲ್ಲಿ ಮತ್ತೋರ್ವ ಗೌರವಾನ್ವಿತ ಅತಿಥಿ ಇಲ್ಲಿ ಪುತ್ತೂರು ಕ್ಲಬ್ನ ಮೆಂಬರ್ ಶ್ರೀ ನಿತಿನ್ ಪಕ್ಕಳ ಅವರಿದ್ದಾರೆ. ಹಾರ್ಟ್ಲಿ ವೆಲ್ಕಮ್ ಯು ಸರ್. I request Shri Sampath sir to welcome sir. ಒಂದು ಜೋರಾದ ಚಪ್ಪಾಳೆ ಮೂಲಕ ಎಲ್ಲಾ ಗೌರವಾನ್ವಿತ ಅತಿಥಿಗಳಿಗೆ ನಾವು ಒಂದು ಮತ್ತೊಮ್ಮೆ ಸ್ವಾಗತ ಹೇಳುತ್ತಾ ಮುಂದುವರಿಸೋಣ. ಇಲ್ಲಿ ಮತ್ತೋರ್ವ ಗೌರವಾನ್ವಿತ ಅತಿಥಿ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಕೊಂಬೆಟ್ಟು ಪುತ್ತೂರು ಇದರ ಸಂಚಾಲಕರಾದಂತಹ ಶ್ರೀ ಹೇಮನಾಥ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಒಂದು 2 ಹಿತ ನುಡಿ ಮಾತಿಗೋಸ್ಕರ ಆಹ್ವಾನಿಸುತ್ತಿದ್ದೇನೆ. ಬೆಳೆಯುತ್ತಿರುವ ಪುತ್ತೂರಿಗೆ ಇವತ್ತು ಅಕ್ಷಯ ಎನ್ನುವ ಹೆಸರಿನಲ್ಲಿ ಎಲ್ಲವೂ ವಿದ್ಯಾರ್ಥಿಗಳಿಗೆ ಅಕ್ಷಯದ ರೂಪದಲ್ಲಿ ವಿದ್ಯಾದಾನವನ್ನು ಭಾಳ ವಿಶಿಷ್ಟವಾಗಿ ನೀಡಲು ಪ್ರಾರಂಭಿಸಿರುವಂಥ ಸಂಸ್ಥೆ ಅಕ್ಷಯ ಸಂಸ್ಥೆ. ಈ ಸಂಸ್ಥೆಯ ಇವತ್ತಿನ ನೂತನ ಕಚೇರಿ ಅಂದರೆ ವರ್ಗಾವಣೆಗೊಂಡು ಇಲ್ಲಿ ಪ್ರಾರಂಭಗೊಳ್ಳುತ್ತಿರುವಂಥ ಈ ಕಚೇರಿಯ ಉದ್ಘಾಟನೆಯನ್ನು ನೆರವೇರಿಸಿದಂಥ ನಮ್ಮೆಲ್ಲರ ಹಿರಿಯರು, ಗೌರವಾನ್ವಿತರು ಆದಂಥ ಡಾಕ್ಟರ್ UP ಶಿವಾನಂದರವರೇ, ಅದೇ ರೀತಿ ಭಾಳ ಚೆನ್ನಾಗಿ ಈ ಸಂಸ್ಥೆಯ ಬಗ್ಗೆ ಮತ್ತು ಶೈಕ್ಷಣಿಕವಾದ ವಿಚಾರಗಳ ಬಗ್ಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದಂಥ ನಮ್ಮ ಈ ಭಾಗದಲ್ಲಿ ಸುಮಾರು 15 ವರ್ಷಗಳ ಕಾಲ ಲೋಕಸಭಾ ಸದಸ್ಯರಾಗಿ, ಕರ್ನಾಟಕ ರಾಜ್ಯದ BJP ಪಕ್ಷದ ಅಧ್ಯಕ್ಷರಾಗಿ, ನಮ್ಮೆಲ್ಲರ ನೆಚ್ಚಿನ ಆತ್ಮೀಯರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ರವರೇ, ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ಈ ಎಲ್ಲ ಸಂಸ್ಥೆಗಳ ರೂವಾರಿಗಳು ಆದಂಥ ಜಯಂತ್ ನಡುಬೈಲರವರೇ, ಆತ್ಮೀಯರಾದಂಥ ಅರುಣ್ ಕುಮಾರ್ ಪುತ್ತಿಲರವರೇ, ವೇದಿಕೆಯಲ್ಲಿರುವಂಥ ಆಹ್ವಾನಿತ ಎಲ್ಲ ಗಣ್ಯ ಅತಿಥಿಗಳೇ, ಬಂದಿರುವಂಥ ಎಲ್ಲ ಅತಿಥಿ ಬಂಧುಗಳೇ,
ಭಾಳ ಸಂತೋಷದ ವಿಚಾರ ನಳಿನ್ ಕುಮಾರ್ ಕಟೀಲ್ರವರು ಉಲ್ಲೇಖ ಮಾಡಿದರು. ನಾನು ಮತ್ತೊಮ್ಮೆ ಅದನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೂ ಸಹ ಬೆಳೆಯುತ್ತಿರುವ ಪುತ್ತೂರಿಗೆ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ದೊಡ್ಡ ಒಂದು ಪರಿವರ್ತನೆಯನ್ನು ಜಯಂತ್ ನಡುಬೈಲವರು ಮಾಡ್ತಾ ಇರುವಂಥದ್ದು ಒಂದು ಸಂತೋಷದ ವಿಚಾರ. ಒಬ್ಬ ಕೃಷಿಕನಾಗಿ ಬಂದು, ಒಬ್ಬ ಉದ್ಯಮಿಯಾಗಿ ಮೂಡಿಬಂದು, ಅದರ ಜೊತೆಯಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ತೊಡಗಿಸಿಕೊಳ್ಳುವುದಲ್ಲದೆ ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಈ ದೊಡ್ಡ ಒಂದು ಸಾಧನೆಯನ್ನು ಮಾಡುವಂಥ ಅವರ ವಿಚಾರಗಳನ್ನು ನೋಡುವಾಗ ನಮಗೊಂದು ಹೆಮ್ಮೆ ಆಗ್ತಾ ಇದೆ. ಅವರಲ್ಲಿ ಒಂದು ರೀತಿಯ ವ್ಯಕ್ತಿತ್ವದ ಪರಿವರ್ತನೆಯನ್ನು ನಾವು ಗಮನಿಸಿದ್ದೇವೆ. ಕೃಷಿಕನಾಗಿರುವಾಗ ಒಂದು ರೀತಿಯ ಜಯಂತ ನಡುಬೈಲವರಾಗಿದ್ದರೆ, ಉದ್ಯಮಿಯಾಗುವಾಗ ಒಂದು ರೀತಿಯಲ್ಲಿ ಆಗಿದ್ದರೆ, ಅದರ ನಂತರದಲ್ಲಿ ಅವರ ಸಂಪಾದನೆಯಲ್ಲಿ ಧಾರ್ಮಿಕವಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ತೊಡಗಿಸಿಕೊಳ್ಳುವುದನ್ನು ನಾವು ಗಮನಿಸಿದ್ದೆವು. ಸಾಮಾಜಿಕವಾಗಿ ಇವತ್ತು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿರುವುದಲ್ಲದೆ ಇವತ್ತು ಶೈಕ್ಷಣಿಕ ಕ್ಷೇತ್ರಕ್ಕೆ ಬಂದ ಕೂಡಲೇ ಮತ್ತೆ ಅದರಲ್ಲಿ ವ್ಯಕ್ತಿತ್ವಗಳು ಬದಲಾವಣೆಗಳಾಗ್ತದೆ. ಅದನ್ನು ಉಲ್ಲೇಖ ಮಾಡುವಾಗ ಭಾಳ ಮುಖ್ಯವಾಗಿ ಪುತ್ತೂರಿಗೆ ಇವತ್ತು ಬೇಕಾದಂಥ ಶಿಕ್ಷಣ. ನಾವು ಶಿಕ್ಷಣದಲ್ಲಿ ಏನಾಗಿದೆ, ಸಾಮಾನ್ಯವಾಗಿ ಹಿಂದಿನ ಒಂದು ಪರಂಪರೆ ಏನು ಅಂತೇಳಿದರೆ, ಸಾಮಾನ್ಯ ಅಂತೇಳಿದರೆ ನಾವು ಪ್ರಾಥಮಿಕ ಶಾಲೆಗೆ ಹೋಗೋದು, ಪ್ರೌಢಶಾಲೆಗೆ ಹೋಗೋದು, PUC ಪದವಿ ಪೂರ್ವ ಹೋಗೋದು, ಪದವಿಗೆ ಹೋಗುವಂಥದ್ದು ಇಂದಿನ ಒಂದು ಶಿಕ್ಷಣ. ಎಲ್ಲ ಮನೆಯವರು ಅಪೇಕ್ಷೆ ಪಡ್ತಾ ಇರುವಂಥದ್ದು ನನ್ನ ಮಗ ಡಿಗ್ರಿ ಮಾಡಬೇಕು ಅಂಥೇಳಿ. ಯಾವ ಡಿಗ್ರಿ, ಯಾಕೆ ಡಿಗ್ರಿ, ಏನು ಡಿಗ್ರಿ, ಮಾಡಿ ಏನು ಪ್ರಯೋಜನ ಎನ್ನುವುದರ ಬಗ್ಗೆ ಚಿಂತನೆಗಳು ಇರಲಿಲ್ಲ ಒಂದು ಕಾಲದಲ್ಲಿ. ಆದರೆ ಈಗ ಕಾಲ ಬದಲಾವಣೆ ಆಗಿದೆ. ಈಗ ಹಾಗೆ ಡಿಗ್ರಿ ಮಾಡಿದರೆ ಯಾವ ಉದ್ಯೋಗವೇ ಸಿಗೋದಿಲ್ಲ. ಈಗ ಸಮಸ್ಯೆ ಇರುವುದು ಡಿಗ್ರಿ ಮಾಡುವುದಲ್ಲ, ಉದ್ಯೋಗ ಸಿಗುವ ಸಮಸ್ಯೆ ಇರುವಂಥದ್ದು. ಯಾವ ಡಿಗ್ರಿಯನ್ನು ಮಾಡಿದರೂ, ಯಾವ PUCಯನ್ನು ಮಾಡಿದರೂ ಸಹ ಉದ್ಯೋಗ ಸಿಗಬೇಕಲ್ವಾ? ಅಥವಾ ಇಂಜಿನಿಯರಿಂಗ್ ಮಾಡಿದರು, ಯಾವ ಇಂಜಿನಿಯರಿಂಗ್ ಮಾಡಿದರು, ಈಗಾಗಲೇ ಉಲ್ಲೇಖ ಮಾಡಿದರು. 10 ಲಕ್ಷದ ಒಂದು ವರ್ಷದಲ್ಲಿ ಇಂಜಿನಿಯರಿಂಗ್ ಆದರೆ 3 ಲಕ್ಷ ಜನ ಮಾತ್ರ ಉದ್ಯೋಗಕ್ಕೆ ಹೋಗ್ತಾರೆ. ಉಳಿದ 7 ಲಕ್ಷ ಜನ ಎಲ್ಲಿಗೆ ಹೋಗಿದ್ದಾರೆ ಅಂತೇಳಿ ಗೊತ್ತಿಲ್ಲ. ಆದರೂ ಸಹ ಹೇಳಿದರು ವಿದೇಶಕ್ಕೆ ಹೋಗಿರ್ಬೋದು, ಬೇರೆ ಸ್ವಂತ ಉದ್ಯಮವನ್ನು ಮಾಡಿರ್ಬೋದು ಅಂತೇಳಿ. ಇದೇ ಇವತ್ತು ಮೂಲಭೂತವಾದ ಸಮಸ್ಯೆ. ನಾನು ಇವತ್ತು ಜಯಂತ್ರವರು ಏನು ಪರಿವರ್ತನೆಯನ್ನು ಈ ಭಾಗದಲ್ಲಿ ಮಾಡಿದರು, ಈಗ ಮಂಗಳೂರಲ್ಲಿ ಇತ್ತು, ಅದನ್ನು ಇವತ್ತು ಪುತ್ತೂರಿಗೆ ನಾವು ತಂದಿದ್ದೇವೆ. ಇಲ್ಲಿ ಒಂದು ಬದಲಾವಣೆಯನ್ನು ಮಾಡುವಂಥ ದೃಷ್ಟಿಯಲ್ಲಿ ಕಳೆದ 7-8 ವರ್ಷಗಳಿಂದ ಅಕ್ಷಯ ಸಂಸ್ಥೆಗಳ ಮೂಲಕ ವಿಭಿನ್ನವಾದ ಒಂದು ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನಗಳು. ಇಲ್ಲದಿದ್ದರೆ ಕೇವಲ ಹೈಸ್ಕೂಲ್ ಆದ ಕೂಡಲೇ PUCಗೆ ಹೋಗಿ ಅಲ್ಲಿ ನೀಟಿಗೆ ಬರೀರಿ, ಅಲ್ಲಿ CETಯಲ್ಲಿ ಬರೀರಿ, ಅಲ್ಲಿ ರ್ಯಾಂಕ್ ಬರಲಿ, ಅದಕ್ಕಾಗಿ ಒಂದು ಒತ್ತಡಗಳನ್ನು ತರುವಂಥದ್ದು. ಅದರಲ್ಲಿ ಎಲ್ಲಿಯಾದರೂ ಫೇಲ್ ಆದರೆ ಹೋದ, ಅವನಿಗೆ ಇಂಜಿನಿಯರಿಂಗ್ ಸೀಟ್ ಇಲ್ಲ, ದುಡ್ಡು ಕಟ್ಟಲಿಕ್ಕೆ ದುಡ್ಡಿಲ್ಲ, ಹೀಗಾಗಿ ಮತ್ತೆ ಅವನಿಗೆ ಉದ್ಯೋಗವೂ ಇಲ್ಲ. ಈ ರೀತಿಯ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತಾರೆ. ನಂತರ ಏನಿಲ್ಲದಿದ್ದರೆ ಮತ್ತೆ ಪುನಃ ಡಿಗ್ರಿಗೆ ಹೋಗು, ಅದು ಫಿಲೋಮಿನ ಉಂಟು, ವಿವೇಕಾನಂದ ಉಂಟು, ಹೋಗು ಡಿಗ್ರಿಗೆ ಅಂಥೇಳಿ ಕಳಿಸುವಂಥದ್ದು. ಈ ಡಿಗ್ರಿಗೆ ಹೋಗಿ ಏನು ಮಾಡೋದು ಅಂಥೇಳಿ ಅದೆಷ್ಟು ಮಂದಿ ಡಿಗ್ರಿ ಮಾಡಿದವರಿಗೆ ಉದ್ಯೋಗ ಉಂಟಾ? ಇವತ್ತು ಉದ್ಯೋಗವೇ ಇಲ್ಲ. ಹಾಗಿರುವಾಗ ಅಲ್ಲಿ ಒಂದು ರೀತಿಯ ಪರಿವರ್ತನೆ ಅವಶ್ಯಕತೆ ಇತ್ತು ಭಾಳ ಮುಖ್ಯವಾಗಿ. ಆ ಪರಿವರ್ತನೆಗಾಗಿ ಇಲ್ಲಿಂದ ಮಂಗಳೂರಿಗೆಲ್ಲ ಹೋಗುವಂಥ ಸಂದರ್ಭಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಇಲ್ಲಿ ಬೇರೆ ಬೇರೆ ವಿಭಿನ್ನವಾದ ಶಿಕ್ಷಣಗಳು. ಒಂದು ವೇಳೆ ಅವನೊಂದು PUC ಮಾಡಿದ ನಂತರ ಅಥವಾ 10th ಮಾಡಿದ ನಂತರ ಅಥವಾ ಅವನು ಡಿಗ್ರಿ ಮಾಡಿದ ನಂತರ ಬರೀ ಅದಕ್ಕೆ ಸೀಮಿತವಾಗಿರುವುದಲ್ಲ, ಅವನಿಗೆ ಏನಾದರೂ ಒಂದು ಉದ್ಯೋಗ ಮಾಡುವಂಥ ದೃಷ್ಟಿಯಲ್ಲಿ ಅವನಿಗೊಂದು ಶಿಕ್ಷಣ ಬೇಕಾಗಿತ್ತು. ಅದು ಇವತ್ತು ಪುತ್ತೂರಲ್ಲಿ ಅದರ ಅವಶ್ಯಕತೆಯೂ ತುಂಬ ಇತ್ತು. ಅದನ್ನು ಇವತ್ತು ಜಯಂತ್ರವರು ಮಾಡಿರುವಂಥದ್ದು ಭಾಳ ಶ್ಲಾಘನೀಯವಾದ ಕೆಲಸ. ಇದರಲ್ಲಿ ದೊಡ್ಡ ಒಂದು ಮಟ್ಟದ ಸಾಧನೆಯನ್ನು ಅವರು ಇವತ್ತು ಮಾಡ್ತಾ ಇರುವಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಸ್ವತಃ ಬೇರೆ ಎಲ್ಲ ಸಂಸ್ಥೆಗಳಿಗೆ ಒಂದು ಇತಿಹಾಸಗಳಿರ್ಬೋದು, ಅದೇ ಜಯಂತ್ರವರು ಅವರೇ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿಕೊಂಡು ಇವತ್ತು ಇಂಥ ಸಂಸ್ಥೆಗಳನ್ನು ಬೆಳೆಸ್ತಾ ಇರುವಂಥದ್ದು ಒಂದು ಸಂತೋಷವಾದ ವಿಚಾರ. ಹಾಗಾಗಿ ನಾವು ಅವರಲ್ಲಿ ತುಂಬ ಸಂತೋಷ ಪಡುವಂಥ, ಖುಷಿ ಪಡುವಂಥ ವ್ಯಕ್ತಿತ್ವ ಏನು ಅಂತ ಹೇಳಿದರೆ, ಇದರಲ್ಲಿ ನಾವು ವ್ಯಕ್ತಿತ್ವವನ್ನು ಬದಲು ಒಂದು ವೇಳೆ ಉದ್ಯಮವಾಗಿ ದೊಡ್ಡ ಮಾಡ್ಬೋದಿತ್ತು, ಏನು ಬೇಕಿದ್ರೆ ವಿಮಾನದಕ್ಕೆ ತರಬೇತಿ ಕೊಡುವುದಲ್ಲ, ವಿಮಾನವನ್ನೇ ತಗೊಳ್ಬೋದಿತ್ತು ನಮ್ಮ ಪ್ರಕಾಶ್ ಶೆಟ್ಟರ್ ಹಾಗೆ. ಆದರೆ ಇವತ್ತು ಆ ವಿಮಾನದ ತರಬೇತಿಯನ್ನು ನೀಡುವುದರ ಮೂಲಕ ನಮ್ಮ ಅದೆಷ್ಟೋ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಕಲ್ಪಿಸುವಂಥ ದೃಷ್ಟಿಯಲ್ಲಿ ಯಾವ ಹಂತದ ಯಾವ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಬೇಕು ಅದನ್ನು ದೊರಕಿಸುವಂಥ ಒಂದು ಪ್ರಯತ್ನ ಇವತ್ತು ಪುತ್ತೂರಲ್ಲಿ ಜಯಂತ್ ನಡುಬೈಲರವರಿಂದ ಆಗ್ತಾ ಇರುವಂಥದ್ದು ಭಾಳ ಹೆಮ್ಮೆಯ ಸಂತೋಷದ ವಿಚಾರ ಆಗಿರುವುದರಿಂದ ಇವತ್ತು ಅದಕ್ಕಾಗಿ ಇವತ್ತೊಂದು ಕಚೇರಿಯ ಮೂಲಕ ಇವತ್ತು ದೊಡ್ಡ ಮಟ್ಟದ ಕಾಲೇಜು ಸಂಪೆಯಲ್ಲಿ ಇದೆ. ಅವರು ಎಲ್ಲಿ ಕೈ ಹಾಕಿದರೂ ಅದು ಯಶಸ್ವಿ ಆಗ್ತದೆ. ಆದರೆ ಹೆಸರೇ ಅಕ್ಷಯ ಇರುವಾಗ ಅಲ್ಲಿ ಏನು ತೊಂದರೆಗಳು ಆಗ್ತಾ ಇಲ್ಲ. ಅಕ್ಷಯ ಅಂತ ಹೇಳುವಂಥದ್ದು ಅದು ಯಾವಾಗಲೂ ಅಭಿವೃದ್ಧಿಯ ಪಥ, ಅದರಲ್ಲಿ ಎರಡು ಮಾತಿಲ್ಲ. ಅದಕ್ಕಾಗಿ ಪೂರಕವಾಗಿ ಅವರ ಮಗನೇ ಇವತ್ತು ಅಕ್ಷಯ ಆಗಿ ಮೂಡಿ ಬಂದು ಮುಂದೆ ಈ ಸಂಸ್ಥೆಯನ್ನು ಭಾಳ ಒಳ್ಳೆ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ
ಬೆಳೆಸುವಂಥದ್ದಾಗುವಾಗ ಅದು ಯೂನಿವರ್ಸಿಟಿ ಆದರೂ ಅಚ್ಚರಿ ಪಡಬೇಕಾಗಿಲ್ಲ. ಇವರ ಚಿಂತನೆಗಳು ಆ ರೀತಿ ಇದೆ ಅಂತ ಹೇಳುವಂಥ ಮಾತನ್ನು ಮತ್ತೊಮ್ಮೆ ನಾನು ಹೇಳಿಕೊಂಡು ಎಲ್ಲವೂ ಶುಭವಾಗಲಿ ಅಂತೇಳಿ ಅವಕಾಶಕ್ಕೆ ಹೊಂದಿಸಿ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು ಸರ್. ಈ ಶುಭ ಸಮಾರಂಭಕ್ಕೆ ಮತ್ತೋರ್ವ ಗೌರವಾನ್ವಿತ ಅತಿಥಿಗಳಿಗೆ ಬಂದಂಥ ಶ್ರೀಮತಿ ವೇದಾವತಿ ಅವರು ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್ ಆಗಿರುವಂಥವರು, ಕ್ಯಾರಿಯರ್ ಡೆಸ್ಟಿನಿಯ ಫೌಂಡರ್ ಜಯಶ್ರೀ ಮೇಡಮ್ ಅವರು ವೆಲ್ಕಮ್ ಮಾಡಬೇಕಂತ ಹೇಳ್ಕೊಂಡು ಕೇಳ್ಕೊಳ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಮತ್ತೋರ್ವ ಗೌರವಾನ್ವಿತ ವ್ಯಕ್ತಿಯಲ್ಲಿ ರೋಟರಿ ಕ್ಲಬ್ ಸೆಕ್ರೆಟರಿ ಶ್ರೀ ಜಯಂತ್ ಭಯ ಅವರಿದ್ದಾರೆ. ಅಕ್ಷಯ ಡಿಗ್ರಿ ಕಾಲೇಜಿನ ಪ್ರಿನ್ಸಿಪಲ್ ಆದಂತಹ ಶ್ರೀ ಸಂಪತ್ ಸರ್ ಅವರನ್ನು ವೆಲ್ಕಮ್ ಮಾಡಬೇಕಂತ ಕೇಳ್ಕೊಳ್ತಿದ್ದೇನೆ. ಈಗಾಗಲೇ ನಮ್ಮೊಂದಿಗೆ ಇಲ್ಲಿ ಮಾಜಿ ಸಂಸದರಾದಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು ಅತ್ಯಮೂಲ್ಯವಾದ ಸಮಯವನ್ನು ಇಲ್ಲಿ ನಮ್ಮೊಂದಿಗೆ ಇದ್ದು ಈಗ ಅವರು ಬೇರೆ ಕಾರ್ಯನಿಮಿತ್ತವಾಗಿ ಹೋಗುವ ಕಾರಣ ಒಂದು ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಬೀಳ್ಕೊಂಡು ಇಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಗೌರವಾನ್ವಿತ ಅತಿಥಿಗಳಾದಂತಹ ಪುತ್ತಿಲ ಪರಿವಾರ ಟ್ರಸ್ಟ್ ಪುತ್ತೂರಿನ ಸ್ಥಾಪಕರು ಶ್ರೀ ಅರುಣ್ ಕುಮಾರ್ ಪುತ್ತಿಲ ಅವರು ನಮ್ಮೊಂದಿಗಿದ್ದಾರೆ. ದಯಮಾಡಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿದ್ದೇನೆ ಸರ್. ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರ ಆಶೀರ್ವಾದವನ್ನು ಬೇಡ್ತಾ ಅಕ್ಷಯ ಕೆರಿಯರ್ ಅಕಾಡೆಮಿಯ ನೂತನ ಕಚೇರಿಯನ್ನ ದೀಪ ಬೆಳಗಿಸಿ ಉದ್ಘಾಟನೆಯನ್ನ ಮಾಡಿ ಶುಭವನ್ನ ಹಾರೈಸಿರತಕ್ಕಂಥ ಸುದ್ದಿ ಸಮೂಹ ಸಂಸ್ಥೆಗಳ ನಿರ್ದೇಶಕರಾಗಿರುವಂತಹ UP ಶಿವಾನಂದರವರೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಅಕ್ಷಯ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರು, ಈ ಜಿಲ್ಲೆಯಲ್ಲಿ ಶಿಕ್ಷಣದಲ್ಲಿ ಹೊಸ ಕ್ರಾಂತಿಯನ್ನ ಮೂಡಿಸಿರತಕ್ಕಂಥ ಜಯಂತ ನಡುಬೈಲವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ರಾಮಕೃಷ್ಣ ವಿದ್ಯಾಸಂಸ್ಥೆಯ ಸಂಚಾಲಕರಾಗಿರುವಂತಹ ಕಾವು ಹೇಮನಾಥ್ ಶೆಟ್ಟಿಯವರೇ, ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಭಾಗಿಗಳಾಗಿದ್ದೇವೆ. ಜಯಂತ ನಡುಬೈಲವರು ನಡೆದು ಬಂದಿರತಕ್ಕಂತಹ ದಾರಿ ಮತ್ತು ಇವತ್ತು ಅವರು ಮಾಡಿರ್ತಕ್ಕಂತಹ ಸಾಧನೆಗಳ ಬಗ್ಗೆ ವಿಸ್ತೃತವಾಗಿರ್ತಕ್ಕಂತಹ ಮಾತುಗಳನ್ನು ಎಲ್ಲರೂ ಕೂಡ ಉಲ್ಲೇಖವನ್ನ ಮಾಡಿದರು. ನಾವು ಇತಿಹಾಸದಲ್ಲಿ ಅನೇಕ ಸಂದರ್ಭಗಳಲ್ಲಿ ಗಮನಿಸಿದ್ದೇವೆ. ನರನಾರಾಯಣನ ಹೇಗಾದ, ಮಾನವ ಮಾಧವನ ಹೇಗಾದ ಅನ್ನೋದನ್ನು ಅನೇಕ ಸಂದರ್ಭದಲ್ಲಿ ನಾವೆಲ್ಲ ಕಂಡಿದ್ದೇವೆ. ಪ್ರಾಯಶಃ ಇವತ್ತು ನಾವು ಈ ರೀತಿಯ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸಂಸ್ಥೆಯನ್ನ ಆರಂಭ ಮಾಡಿ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಕೊಡತಕ್ಕಂಥ ಪ್ರಯತ್ನ, ಇವತ್ತು ವಿಶೇಷವಾಗಿ ವೃತ್ತಿನಿರತ ವ್ಯವಸ್ಥೆಗಳಿಗೆ ತರಬೇತಿಯನ್ನು ಕೊಡತಕ್ಕಂಥ ಪ್ರಯತ್ನ ಮತ್ತು ವಿದ್ಯಾರ್ಥಿಗಳ ಅಭಿರುಚಿಗೆ ಅನುಗುಣವಾಗಿ ಬೇರೆ ಬೇರೆ ಕೋರ್ಸುಗಳನ್ನು ಆರಂಭವನ್ನು ಮಾಡಿ ಈ ಭಾಗದ ಜನರಿಗೆ, ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶದ ವ್ಯವಸ್ಥೆಯನ್ನು ನಮ್ಮಲ್ಲೇ ಮಾಡಿಕೊಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಬೇರೆ ಬೇರೆ ಕೋರ್ಸುಗಳನ್ನು ಪುತ್ತೂರಿನಲ್ಲಿ ಆರಂಭ ಮಾಡಿದರು. ಪ್ರಾಯಶಃ ಇವರ ಈ ಕಾರ್ಯ ಇವತ್ತು ವಿಸ್ತೃತವಾಗಿ ಅನೇಕ ಕಡೆ ಇವತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಹೊಸ ದಿಕ್ಕನ್ನು ತೋರಿಸತಕ್ಕಂಥ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ. ಒಂದು ವಾರದ ಹಿಂದೆ ಚಿಕ್ಕಮಗಳೂರಿನಲ್ಲಿ ಈ ರೀತಿಯ ಸಂಸ್ಥೆಯನ್ನು ಆರಂಭ ಮಾಡಿದರು, ಬೆಂಗಳೂರಿನಲ್ಲಿ ಕೂಡ ಸಂಸ್ಥೆಯನ್ನು ಆರಂಭ ಮಾಡಿದರು ಅನ್ನುವಂಥ ಮಾತನ್ನು ನಾವೆಲ್ಲ ಕೇಳಿದ್ದೇವೆ. ಪ್ರಾಯಶಃ ಇವತ್ತು ವಿನಯ್ ಹೆಗ್ಡೆ ಅವರು ನಮಗೆಲ್ಲರಿಗೂ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ಎದುರು ಕಾಣ್ತಾರೆ. ಈ ರೀತಿಯ ಮಾನಸಿಕತೆಯ ನಡುವೆ ನಾವು ಇದ್ದಿರತಕ್ಕಂತಹ ಜಾಗದಲ್ಲಿ, ನಾವು ಹುಟ್ಟಿರತಕ್ಕಂತಹ ಜಾಗದಲ್ಲಿ ವಿದ್ಯಾಸಂಸ್ಥೆಯ ಮುಖಾಂತರ ಪರಿವರ್ತನೆಯನ್ನ ಮಾಡಬೇಕು. ಒಳ್ಳೆಯ ಶಿಕ್ಷಣವನ್ನು ಕೊಡುವುದರ ಮುಖಾಂತರ ಮಕ್ಕಳ ಬದುಕಿನಲ್ಲಿ, ವಿದ್ಯಾರ್ಥಿಗಳ ಬದುಕಿನಲ್ಲಿ ಹೊಸ ಭರವಸೆಯನ್ನ ಮೂಡಿಸತಕ್ಕಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಆ ಶ್ರದ್ಧೆ ಮತ್ತು ಬದ್ಧತೆ ಇದ್ದಿರತಕ್ಕಂತಹ ಕಾರಣ ಈ ರೀತಿಯಾಗಿ ಅವರು ಎತ್ತರಕ್ಕೆ ಹೋಗಿದ್ದಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಮುಂದಿನ ದಿವಸಗಳಲ್ಲಿ ಸಂಸ್ಥೆ ಇನ್ನಷ್ಟು ವಿಸ್ತಾರವಾಗಲಿ, ಸಾಮಾಜಿಕ ಪರಿಕಲ್ಪನೆಯ ಜೊತೆಗೆ ನಾವು ಅಕ್ಷಯ ಸಂಸ್ಥೆಯಲ್ಲಿ ನಾವೆಲ್ಲ ದಿನನಿತ್ಯ ಕಾಣ್ತಾ ಇದ್ದೇವೆ,
ಅನೇಕ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಿರತಕ್ಕಂತಹ ಬೇರೆ ಬೇರೆ ವಿದ್ಯಾರ್ಥಿಗಳನ್ನ ಅವರ ಆ ವ್ಯವಸ್ಥೆಯನ್ನ ಗುರುತಿಸಿ ಅವರಿಗೆ ಉಚಿತವಾಗಿ ಶಿಕ್ಷಣ ಕೊಡತಕ್ಕಂತಹ ಮಾನಸಿಕತೆ ಕೂಡ ಒಬ್ಬ ಆ ವ್ಯಕ್ತಿಯಲ್ಲಿ ಬರ್ತದೆ ಅಂತ ಹೇಳಿ. ಆದರೆ ಈ ರೀತಿಯ ಬದ್ಧತೆ ಶಿಕ್ಷಣ ಸಂಸ್ಥೆಯಲ್ಲಿ ಅನುಷ್ಠಾನಗೊಳಿಸತಕ್ಕಂಥ ವ್ಯವಸ್ಥೆಗಳು ಎಲ್ಲ ದಿಕ್ಕಿನಲ್ಲಿ, ಆದರೆ ಯಾವ ವಿದ್ಯಾರ್ಥಿಯು ಕೂಡ ವಿದ್ಯೆಯಿಂದ ವಂಚಿತರಾಗತಕ್ಕಂತಹ ವ್ಯವಸ್ಥೆ ಇಲ್ಲ. ಮತ್ತು ಯಾರು ಆ ವಿದ್ಯಾರ್ಥಿಗಳು ಗಳಿಸಿರತಕ್ಕಂತಹ ಆ ವಿದ್ಯಾರ್ಜನೆಗೆ ಆ ಉದ್ಯೋಗ ಅವಕಾಶದ ವ್ಯವಸ್ಥೆ ಕೂಡ ಆಗಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡಿರತಕ್ಕಂತಹ ಪರಿಣಾಮ ಇವತ್ತು ಉದ್ಯೋಗ ಇಲ್ಲದೆ ಇರತಕ್ಕಂತಹ ಸಮಸ್ಯೆಗಳು ಕೂಡ ನೀಗಿಸುವಂತಹ ವ್ಯವಸ್ಥೆಯ ಅಡಿಯಲ್ಲಿ ಒಳ್ಳೆಯ ಕೆಲಸ ಕಾರ್ಯವನ್ನ ಜಯಂತ ನಡುಬೈಲು ಹಾಕಿದ್ದಾರೆ. ಪುತ್ತೂರಿನ ಈ ಕ್ಷೇತ್ರಕ್ಕೆ ಇವತ್ತು ಬೆಳವಣಿಗೆ ಆಗ್ತಾ ಇದ್ದವು. ಶಿವಾನಂದನ್ ಅವರು ಉಲ್ಲೇಖ ಮಾಡಿದರು, ಲಂಚ ಭ್ರಷ್ಟಾಚಾರಗಳಿಗೆ ಕಡಿವಾಣ ಹಾಕಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಅವರು ಮಾಧ್ಯಮದ ಮುಖಾಂತರ ಒಬ್ಬ ವ್ಯಕ್ತಿ ಸಾಮಾಜಿಕ ಪರಿವರ್ತನೆಗೆ ಹೇಗೆ ಕೆಲಸವನ್ನ ಮಾಡಬಹುದು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನಮಗೆ ತಕ್ಷಣಕ್ಕೆ ನೆನಪಾಗುವಂಥದ್ದು ಶಿವಾನಂದರಾದರೆ ವಿದ್ಯೆಯ ಮುಖಾಂತರ ಆ ವಿದ್ಯಾರ್ಥಿಗಳ ಜೀವನದಲ್ಲಿ ಹೊಸ ಭರವಸೆಯನ್ನು ಕಲ್ಪಿಸ್ತಕ್ಕಂಥ ವ್ಯಕ್ತಿ ಈ ಜಿಲ್ಲೆಯಲ್ಲಿ ಯಾರು ಅನ್ನುವಂಥ ಪ್ರಶ್ನೆ ಬಂದಾಗ ನಮಗೆ ಜಯಂತ ನಡುಬೈಲು ಅವರು ಯಾವತ್ತೂ ಕೂಡ ನೆನಪಾಗ್ತಾರೆ. ಅವರ ಯೋಚನೆಗಳಿಗೆ ಆ ಮಹಾಲಿಂಗೇಶ್ವರ ಇನ್ನಷ್ಟು ಆಶೀರ್ವಾದವನ್ನು ನೀಡಲಿ, ಇನ್ನಷ್ಟು ಈ ಸಂಸ್ಥೆಯನ್ನು ವಿಸ್ತಾರಗೊಳಿಸತಕ್ಕಂಥ ಮತ್ತು ಆ ಬದ್ಧತೆಯ ಜೊತೆಗೆ ಆ ಸೇವೆಯನ್ನ ಮಾಡತಕ್ಕಂತಹ ಸಿಬ್ಬಂದಿಗಳು, ಅವರ ಆ ಸಂಸ್ಥೆಯಲ್ಲಿರ್ತಕ್ಕಂತಹ ಸಿಬ್ಬಂದಿಗಳ ಸಹಕಾರ ಮತ್ತು ಅವರು ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂತಹ ಶಿಕ್ಷಣ ಆ ವಿದ್ಯಾರ್ಥಿಗಳಲ್ಲಿ ಕೂಡ ಹೊಸ ಭರವಸೆ ಮತ್ತು ಇವತ್ತು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಅವರ ಸಂಸ್ಥೆಗೆ ಸೇರಬೇಕು ಅನ್ನತಕ್ಕಂತಹ ಮಾನಸಿಕತೆ ಬೆಳೆಯುವುದಕ್ಕೆ ಅದು ಪೂರಕ ಆಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮತ್ತೊಮ್ಮೆ ಮಿತ್ರರಾಗಿರ್ತಕ್ಕಂತಹ ಜಯಂತ್ ಅವರಿಗೆ ಶುಭವನ್ನು ಹಾರೈಸ್ತಾ ಇವತ್ತು ವಿದ್ಯಾಸಂಸ್ಥೆಗಳ ಮುಖಾಂತರ ಅವರು ಮಾದರಿಯಾಗಿ ಇವತ್ತು ಸಮಾಜದಲ್ಲಿ ಬೆಳೆದಿದ್ದಾರೆ. ಈ ಹಿಂದೆ ಸಾಮಾಜಿಕ ಕೆಲಸ ಕಾರ್ಯಗಳು ಮತ್ತು ಧಾರ್ಮಿಕ ಶ್ರದ್ಧೆಯ ಮುಖಾಂತರ ಒಬ್ಬ ವ್ಯಕ್ತಿ ಹೇಗೆ ಬೆಳಿಬಹುದು ಅನ್ನೋದಕ್ಕೆ ಬೇರೆ ಬೇರೆ ನಿದರ್ಶನಗಳನ್ನು ಈ ಸಮಾಜದಲ್ಲಿ ಕೊಟ್ಟಿರ್ತಕ್ಕಂಥ ಜಯಂತ್ ಅವರು ಈ ಕ್ಷೇತ್ರದಲ್ಲಿ ಯಶಸ್ಸಾಗಲಿ, ಆ ಯೂನಿವರ್ಸಿಟಿ ಆಗಬೇಕು ಅನ್ನುವಂಥ ಕಲ್ಪನೆಯನ್ನ ವ್ಯಕ್ತಪಡಿಸಿದರು ಹೇಮನಾಥ್ ಶೆಟ್ಟಿ ಅವರು, ನಳಿನ್ ಕುಮಾರ್ ಕಟೀಲ್ ಅವರು. ಪ್ರಾಯಶಃ ಇದು ಈ ಕ್ಷೇತ್ರದ ಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ಈ ಸಂಸ್ಥೆ ಒಂದು ಯೂನಿವರ್ಸಿಟಿ ಆದರೆ ಪುತ್ತೂರು ಜಿಲ್ಲೆ ಆಗಬೇಕು ಅನ್ನುವಂಥ ಅನೇಕ ವರ್ಷಗಳ ಹೋರಾಟಕ್ಕೆ ಕೂಡ ಒಂದು ಹೊಸದಾಗಿರ್ತಕ್ಕಂತಹ ಆ ಶಕ್ತಿ ಬರ್ತದೆ ಅನ್ನತಕ್ಕಂಥ ವಿಚಾರವನ್ನು ಕೂಡ ಉಲ್ಲೇಖ ಮಾಡ್ತಾ ಜಯಂತ್ ಅವರ ಸಂಸ್ಥೆಗೆ ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾ ಸ್ಥಳಾಂತರಗೊಂಡಿರ್ತಕ್ಕಂಥ ಈ ಮಹಡಿಯಲ್ಲಿ ಈ ಜಾಗದಲ್ಲಿ ಸಂಸ್ಥೆ ಒಳ್ಳೆಯ ಬೆಳವಣಿಗೆಗಳನ್ನು ಕಾಣಲಿ, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಉಲ್ಲೇಖವನ್ನು ಮಾಡಿದರು. ಮಂಗಳೂರು ಬೆಂಗಳೂರಿನಲ್ಲಿ ನಾವೆಲ್ಲ ಕಾಣ್ತೇವೆ ಈವ್ನಿಂಗ್ ಕಾಲೇಜ್ ಇದೆ, ಬೆಳಿಗ್ಗೆ ಕಾಲೇಜಿಗೆ ಹೋಗಬಹುದು ಅನ್ನುವಂಥದ್ದನ್ನು. ಅದು ಇವತ್ತು ಪುತ್ತೂರಿನಲ್ಲಿ ಪ್ರಥಮವಾಗಿ ಆರಂಭ ಮಾಡಿರ್ತಕ್ಕಂಥ ಜಯಂತ್ ನಡುಬವರಿಗೆ ಮತ್ತೊಮ್ಮೆ ಈ ಕ್ಷೇತ್ರದ ಜನತೆಯ ಪರವಾಗಿ ಹೃದಯ ತುಂಬಿದ ಅಭಿನಂದನೆಯನ್ನು ಸಲ್ಲಿಸ್ತಾ ನಾವೆಲ್ಲರೂ ಕೂಡ ನಿಮ್ಮ ಸಂಸ್ಥೆಯ ಜೊತೆಗೆ ಮತ್ತು ನಿಮ್ಮ ಜೊತೆಗೆ ಇದ್ದೇವೆ ಅನ್ನುವಂಥ ವಿಚಾರವನ್ನು ಕೂಡ ಉಲ್ಲೇಖ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಈಗಾಗಲೇ ಏವಿಯೇಷನ್ ವಿಷಯದಲ್ಲಿ ಹಲವಾರು ಗೌರವಾನ್ವಿತ ಅತಿಥಿಗಳು ತುಂಬಾ ವಿಷಯ ಮಾತಾಡಿದ್ದಾರೆ. ಈ ಒಂದು ವೇದಿಕೆಯಲ್ಲಿ ನಮ್ಮಲ್ಲಿ ಹಿರಿಯ ಕ್ಯಾಬಿನ್ ಕ್ರ್ಯೂ ಆಗಿರುವಂತಹ ಶ್ರೀಮತಿ ದೀಪಶ್ರೀ ಅವರಿದ್ದಾರೆ. ಅವರೊಂದು ಎರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸುತ್ತಿದ್ದೇನೆ. Good morning, everybody. Thank you, sir. Thank you, Jayashree, for giving me such a wonderful opportunity. Every time, whenever I come or take a leave, Jayashree and sir, they always invite me to the Akshaya tutorials just to take a lecture. I've been many times to Akshaya Institute. I've given many like motivation speech. So now what I wanted to say, direct connect to the student, I really wanted to say that Jayashree, she is a wonderful human being where she has have an academy in an Mangalore, Career Destiny, where I was a part of her journey since from beginning. So I can see my student, even Akshaya student also, whenever I go taking my trolley, they used to come, ma'am, do you remember me? Yes, of course, I remember you. So I feel so much proud that when I have been to the class and given a motivation speech, and when I see the same student working in the Bangalore airport, now I have got transferred to the Bangalore airport. Everywhere Bangalore has been expanded, even in Mangalore they have been expanded. Some of the crew is sitting side of me and saying, ma'am, do you remember me? Yes, of course. So I am an Deepa, in the this thing it is showing Srimati Deepashri. No, it's only
only Deepa Mahesh. So I wanted to say I am a Deepa, working in an Air India Express since from 18 years. Now the journey is not been ended. So my journey is still going on. From the 18 years, I have the part of the career destiny with Jayashree. As I've been me and Jassi, every time we used to go and have a small events or small things to boost them. So what I wanted to say that Career Destiny or the Akshay Institute, whatever the things they are teaching you, you have to grab. So sitting at home, you will not come to know, right? What is an aviation? Where aviation is not only the aeroplane which is flying or an aircraft. It is a huge industry. Nowadays, without aviation, we can't even travel from year to year. Even the labor class students also, they can afford the ticket. So we have most work in the Aviation Institute like cabin crew. First of all, it is a captain where you have to have a knowledge of physics and maths. So I come in a second category, that is a cabin crew. And the third category is a ground staff, operational management, teamwork, customer care. These all things like it's there. It is a huge academy. It is a huge aviation industry where you can go through it. So what I'm telling you all, just you have come, my parents told, I will take the course, I will finish my course, just for my parents I'm doing this. No. See, I wanted to say, you have come here to grab or reach your goal. So I wanted to give my own experience where I was a rural area where I belongs to a Raichur district, Karnataka, North Karnataka. ನಾನು ಒಂದು ಕಾಲದಲ್ಲಿ ಅಲ್ಲೇ ಕುತ್ಕೊಂಡು ಈ ತರ ಲೆಕ್ಚರ್ ಕೇಳ್ತಾ ಇದ್ದೆ. Now I'm standing here and I'm giving you a motivation speech. matlab it is not a small job, it is a very big dream job where you get a free of ticket traveling from here and there, where you get an international trips and where you get a beautiful 5-star hotel and hospitality industry. So this, if you have a height shot, so don't think that I'm a very small girl or a height shot, I can't even select as a cabin crew, but you have an option of an hospitality field where the customer service is also earning a lot. So I wanted to give my personal experience where I can stand here and I can bet you that if you have the polishing, where you can have a course like a certification course, it is a name where you get the brand Akshaya Group Industry or Career Destiny, where you get all these brand and get a polish from your mindset. So you will go instantly and you can tackle the interview. You can't sit at home and think that ನನಗೆ ಇಲ್ಲಿ ಇಂಟರ್ವ್ಯೂ ಇದೆ, ನಾನು ಹೋಗಿ ಅಲ್ಬಿಟ್ಟು ಅಲ್ಲೋಗಿ ಇಂಟರ್ವ್ಯೂ ರೀಚ್ ಮಾಡಿ ನಾನು ಸೆಲೆಕ್ಟ್ ಆಗ್ತೀನಿ. ನೋ, ಯು ನೀಡ್ ಸಮಥಿಂಗ್ ಲೈಕ್ ದಿಸ್ ವಿಚ್ ಇಂಡಸ್ಟ್ರಿ ಕ್ಯಾನ್ straight away have a contact or link where you can directly go. They can give you a spoon feeding. ಇಲ್ಲಿ ತನಕ ತುತ್ತು ತಂದು ಕೊಡ್ತಾರೆ, ಒಳಗೆ ನುಂಗ್ಕೊಂಡು ಅಚೀವ್ ಮಾಡೋದು ಅದು ನಿಮ್ಮ ಕೆಲಸ ಅಲ್ವಾ. ಸೊ ಅದರಲ್ಲಿ ಇವರಲ್ಲಿ ತುಂಬ ಕಾಂಟ್ಯಾಕ್ಟ್ಸ್ ಇದ್ದಾವೆ, ತುಂಬ ಆಲ್ಮೋಸ್ಟ್ ಆಲ್ 50 ಸ್ಟೂಡೆಂಟ್ಸ್ ಆರ್ ಆಲ್ಮೋಸ್ಟ್ ಆಲ್ 60 ಸ್ಟೂಡೆಂಟ್ ವಿದಿನ್ ಅ 6 years I've got selected in a ground job, cabin crew and customer service and hotel industry. Nowadays though Career Destiny and Akshay students are reached even Dubai and Australia, if I'm not wrong, Jayashree, yes? So I want to tell each and everybody, do not take it light. ನನಗೊಂದು ಕೋರ್ಸ್ ಕೊಟ್ಟಿದ್ದಾರೆ, ಒಂದು 6 ತಿಂಗಳ ಮುಗಿಸ್ಬಿಡೋಣ, 1 ವರ್ಷ ಮುಗಿಸ್ಬಿಡೋಣ, ನಾವು ಹೋಗ್ಬಿಟ್ಟು ಮಲ್ಕೊಂಡ್ಬಿಡೋಣ. ಇಲ್ಲ, ಇದು ಒಂದು ಗುಡ್ ಅಪರ್ಚುನಿಟಿ ನಿಮಗೆ ಸಿಕ್ಕಿದೆ, ಕೈಯಾಲೆ ತಂದು ಕೊಡ್ತಾ ಇದ್ದಾರೆ ಈ ಥರ ಸರು, ಜಯಶ್ರೀ ಮ್ಯಾಮು, ಇವರೆಲ್ಲರಿಗೂ. ಸೊ ಟೇಕ್ it and what you want exactly in the aviation industry, you want to have a good communication skill, right? A good communication skill, good personality development, how to walk, groom yourself, and teamwork, how to deal with the challenges. These all situations where you will come to know, and idea where you will come to know. So this type of industry where your institute, where faculty like us, we will come and give a example, a personal example. So we have lot of things to expand and tell about the aviation. So first of all, I wanted to say sky is not a limit. It's like about that also we can dream, but the thing is within you,
whether you can reach or no, that is left to you. So I want all the female and male, of course, but I will support the female crew, where usually ಆಗಿನ ಕಾಲದಲ್ಲಿ ಏನು ಡಿಗ್ರಿ ಮುಗಿಸ್ತಾ ಇದ್ರು, ಮದುವೆ ಮಾಡಿ ಮನೆಗೆ ಹೋಗಿ ಕುತ್ಕೊಳ್ತಿದ್ರು. ಹಾಗಲ್ಲ, ಈಗ ಎವ್ರಿವೇರ್ ಇನ್ ಅನ್ ಇಂಡಿಗೋ ವಿ ಸಿ ಓನ್ಲಿ ಫೀಮೇಲ್, right? In the cab, in the cabin crew, in the ticketing counter, everywhere we see a female crew going one place to another place, in Australia working there, Dubai working there. So female are very good that they have taking up the challenges. So even male also, male will think that what, I'm a male, I can't become a cabin crew or cabin steward. Yes, you can become as a cabin crew, cabin stewards, where in an international airline like Qatar, like Etihad, there are many openings in international airlines. In India nowadays they have stopped, but very soon they will even start in Air India Express for the recruitment for the boys also. So for now it is only Indigo and Air India is taking only female, but Air India for the international trip, the male candidate also they are recruiting. So polish yourself. BMI is important, skin is important, communication is important, teamwork is important, everything where you will get the knowledge. So this is an institute, please grab it, get your job, reach to your job. So I wanted to tell each and everybody all the best. Thank you so much. Thank you so much, madam, for your experience, words and motivation. In fact, ಈಗ ನಮಗೊಂದು ಏವಿಯೇಷನ್ ಫೀಲ್ಡಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಹೇಳ್ಕೊಂಡು ಒಂದು ಗೊತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್. ಈಗಾಗಲೇ ನಮ್ಮೊಂದಿಗಿದ್ದಂಥ ಇಲ್ಲಿ ಸುದ್ದಿ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಶ್ರೀ UP ಶಿವಾನಂದ್ ಸರ್ ಅವರು ಇವತ್ತಿನ ಉದ್ಘಾಟಕರು. ಸಮಯದ ಅಭಾವದಿಂದ ಅವರಿಗೆ ಹೇಳ್ತಾ ಇದ್ದಾರೆ, ಆದ ಕಾರಣ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನು ಬೀಳ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಶ್ರೀ ರಾಮಕೃಷ್ಣ ಪ್ರೌಢಶಾಲಾ ಕೊಂಬೆಟ್ಟು ಪುತ್ತೂರು, ಇದರ ಸಂಚಾಲಕರಾದಂಥ ಶ್ರೀ ಹೇಮನಾಥ ಶೆಟ್ಟಿ ಅವರು ಸರ್, ಮತ್ತೊಮ್ಮೆ ಧನ್ಯವಾದಗಳು ಸರ್. ಪುತ್ತಿಲ ಪರಿವಾರ ಟ್ರಸ್ಟ್ ಪುತ್ತೂರು ಸ್ಥಾಪಕರಾದಂಥ ಶ್ರೀ ಅರುಣ್ ಕುಮಾರ್ ಪುತ್ತಿಲ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಕನ್ನಡ ಸಾಹಿತ್ಯ ಪರಿಷತ್ತು ಪುತ್ತೂರು, ಇದರ ಅಧ್ಯಕ್ಷರಾದಂಥ ಶ್ರೀ ಉಮೇಶ್ ನಾಯ್ಕ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಇವತ್ತಿನ ಗೌರವಾನ್ವಿತ ಅತಿಥಿಗಳಾಗಿ ಬಂದಿದ್ದಾರೆ. ಒಂದು 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ತೇನೆ. ಕನ್ನಡ ಭುವನೇಶ್ವರಿಗೆ ವಂದಿಸುತ್ತಾ, ಸಭಾಧ್ಯಕ್ಷರಾಗಿರುವಂತಹ ಈ ಶಿಕ್ಷಣ ಸಮೂಹ ಸಂಸ್ಥೆಯ ಮುಖ್ಯಸ್ಥರು ಆಗಿರುವಂತಹ ಜಯಂತ್ ನಡುಬೈಲವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ವಿದ್ಯಾರ್ಥಿಗಳೇ, ಆಮಂತ್ರಿತರಿಗೆ ಗೌರವಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸುತ್ತಾ, ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಾತರು ಆಗಿರುವಂತಹ ಅಕ್ಷಯ ಸಮೂಹ ಸಂಸ್ಥೆಯ ಒಂದು ಈ ವೃತ್ತಿಪರ ಮಾರ್ಗದರ್ಶನ ಕೇಂದ್ರ ಇವತ್ತು ಉದ್ಘಾಟನೆಯಾಗಿದೆ. ಕಳೆದ ಹಲವಾರು ವರ್ಷಗಳಿಂದ ಸಾಹಿತ್ಯ ಪರಿಷತ್ತಿಗೆ ವಿವಿಧ ಚಟುವಟಿಕೆಗಳನ್ನು ಮಾಡಲಿಕ್ಕೆ ನಿರಂತರ ಪ್ರೋತ್ಸಾಹವನ್ನು ನೀಡ್ತಿರುವಂತಹ ಈ ಒಂದು ಸಂಸ್ಥೆ, ಈ ಸಂಸ್ಥೆಯ ಜೊತೆಗಿರುವಂತಹ ಓರ್ವ ಯಶಸ್ವಿ ನಾಯಕ ಜಯಂತ ನಡುಬೈಲವರು, ಅದೇ ರೀತಿಯಲ್ಲಿ ಅವರ ಜೊತೆಗಿರುವಂತಹ ಒಂದು ಬಲಿಷ್ಠ ಸಿಬ್ಬಂದಿಗಳ ತಂಡ, ಶಿಕ್ಷಕರು ಹಾಗೂ ಆಡಳಿತ ಮಂಡಳಿ, ಈ ಎಲ್ಲ ಸಂಸ್ಥೆಗಳ ಒಗ್ಗೂಡುವಿಕೆಯಿಂದಾಗಿ ಇವತ್ತು ಈ ಒಂದು ಹೊಸ ಸಂಸ್ಥೆಯು ಕೂಡ ಸ್ಥಳಾಂತರಗೊಂಡು ಪ್ರಾರಂಭವಾಗಿದೆ. ಇಲ್ಲಿ ನಾನು ಕಂಡುಕೊಂಡದ್ದೇನಂತ ಹೇಳಿದರೆ, ಇವರ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಬಂಧನ ಇಲ್ಲ, ಮುಕ್ತ ಸ್ವಾತಂತ್ರ್ಯವಿದೆ, ಪ್ರೀತಿ ಇದೆ, ಬಲಿಷ್ಠ ಸಿಬ್ಬಂದಿಗಳ ತಂಡವಿದೆ. ಸಂಪತ್ ಸರ್ ಇರ್ಬೋದು, ಸುಪ್ರೀತ್ ಅವರು ಇರ್ಬೋದು, ಅದೇ ರೀತಿ ಈಗಾಗಲೇ ಜಯಶ್ರೀ ಅವರು, ಇದೇ ರೀತಿ ಈ ರೀತಿಯ ತಂಡಗಳಿಂದಾಗಿ ಈ ಶಿಕ್ಷಣ ಸಂಸ್ಥೆ ಬೆಳ್ಕೊಂಡು ಬಂದಿದೆ. ಅಥವಾ ದೂರದಿಂದ ಕರೆದ ತಕ್ಷಣವೇ ಓಡೋಡಿ ಬರುವಂತಹ ದೀಪಶ್ರೀ ಅಂತ ಅಭಿಮಾನಿಗಳು ಕೂಡ ಈ ಸಂಸ್ಥೆಗಿದ್ದ ಕಾರಣ ಈ ಸಂಸ್ಥೆ ನಿರಂತರವಾಗಿ ಬೆಳೀತಾ ಬಂದಿದೆ ಅಂತ ಹೇಳಿ ನಾನು ನಂಬಿದ್ದೇನೆ. ಅನಂತವಾದಂತಹ ಜಯಂತರ ಜೊತೆಗೆ ಯಾವಾಗಲೂ ಇದೆ. ಅದರ ಜೊತೆಗೆ ಅಕ್ಷಯ ತುಳುಕುವಂತಹ ಅಕ್ಷಯ ಪಾತ್ರೆ ಅವರ ಜೊತೆಗಿರುವಾಗ ನಿರಂತರವಾಗಿ ಇದೇ ರೀತಿ ಬೆಳೀತಾ ಬರಲಿಕ್ಕಿದೆ. ಇನ್ನು ಮುಂದಿನ ದಿನಗಳಲ್ಲಿ ಹೊಸ ಹೊಸ ಶಿಕ್ಷಣದಲ್ಲಿ ಕ್ರಾಂತಿಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಆ ರೀತಿ ಪುತ್ತೂರಿಗೂ ಕೂಡ ಬೆಳವಣಿಗೆಯಲ್ಲಿ ಪೂರಕವಾಗಿ ಈ ಸಂಸ್ಥೆ ತನ್ನದೇ ಆದಂತಹ ಶಿಕ್ಷಣ ಕ್ಷೇತ್ರದ ಕೊಡುಗೆಯನ್ನು ನೀಡಿದೆ. ಈ ಸ್ಥಳಾಂತರಗೊಂಡ ಈ ನೂತನ ವೃತ್ತಿಪರ ಮಾರ್ಗದರ್ಶನ
ನೀಡುವ ಅಕ್ಷಯ ಕೆರಿಯರ್ ಅಕಾಡೆಮಿಗೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನ ನೆಲೆಯಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೇನೆ. ವಂದನೆ. ಮತ್ತೋರ್ವ ಗೌರವಾನ್ವಿತ ಅತಿಥಿಗಳಾಗಿರುವಂತಹ ಶ್ರೀ ದೇವಿ ಚರಣ್ ರೈ ಸರ್, ವಿವೇಕಾನಂದ ಪದವಿ ಪೂರ್ವ ಕಾಲೇಜ್ ಪುತ್ತೂರಿನ ಪ್ರಾಂಶುಪಾಲರಾಗಿ ಇವತ್ತು ನಮ್ಮಲ್ಲಿ ಬಂದಿದ್ದಾರೆ. ಈ ವೇದಿಕೆಗೆ, ಈ ಸಮಾರಂಭಕ್ಕೆ ಒಂದು 2 ಮಾತುಗಳಾಗಬೇಕಾಗಿ ವಿನಂತಿಸಿದ್ದೇನೆ ಸರ್. ಸಭಾಧ್ಯಕ್ಷರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಮತ್ತು ಎಲ್ಲ ಸ್ನೇಹಿತರೆ, ವಿದ್ಯೆ ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಎಲ್ಲರೂ ಕೊಡ್ತಾರೆ, ಅಥವಾ ಎಲ್ಲ ಇನ್ಸ್ಟಿಟ್ಯೂಷನ್ಗಳು ಕೂಡ ಕೊಡ್ತವೆ. ಆದರೆ ವಿದ್ಯೆ ಜೊತೆ ಜೀವನಕ್ಕೆ ಬೇಕಾಗುವಂತಹ ಆ ಗೈಡೆನ್ಸ್ ಅಥವಾ ಕೆರಿಯರ್ ಗೈಡೆನ್ಸ್, ಆ ಒಂದು ಜಾಬ್ಗೆ ಬೇಕಾದಂಥ, ಉದ್ಯಮಕ್ಕೆ ಬೇಕಾಗುವಂತಹ ಒಂದು ಕೌಶಲ್ಯತೆಗಳನ್ನು ಒದಗಿಸಿಕೊಡುವಂಥದ್ದು ಕೆಲವು ಸಂಸ್ಥೆಗಳು. ನಾನೀಗ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ಕೆಲಸ ಮಾಡುವಂಥ ವಿವೇಕಾನಂದ PU ಕಾಲೇಜಿನ ಪ್ರಾಂಶುಪಾಲನ ನೆಲೆಯಲ್ಲಿ ಇಲ್ಲಿದ್ದೇನೆ. ನಮ್ಮ ಕಾಲೇಜುಗಳಲ್ಲಿ ಕೂಡ ಅಥವಾ ವಿವೇಕಾನಂದ ವಿದ್ಯಾವರ್ಧಕ ಸಂಘದಲ್ಲಿ ಕೂಡ ಯಶಸ್ಸು ಅಥವಾ ವಿಕಾಸ ಅಂತ ಹೇಳುವಂಥ ಅಕಾಡೆಮಿಗಳು ಕೂಡ ನಮ್ಮಲ್ಲಿ ಕೂಡ ಇದ್ದೇನೆ. ಇದನ್ನು ನಾನು ಇಲ್ಲಿ ಯಾಕೆ ಪ್ರಸ್ತಾಪ ಮಾಡ್ತೇನೆ ಅಂತ ಹೇಳಿದರೆ, ಖಂಡಿತವಾಗಲೂ ಯಾವಾಗ ಈ ರೀತಿಯಾದಂಥ ಅಕಾಡೆಮಿಗಳು ಇರ್ತಾವ, ಮಕ್ಕಳಿಗೆ ಮುಂದಿನ ಜೀವನಕ್ಕೆ ನಾವು ಏನಾಗಬೇಕು ಅಂತ ಹೇಳುವ ಒಂದು ಕಲ್ಪನೆ ಇದ್ದರೆ ಅದಕ್ಕೆ ಸರಿಯಾಗಿ ಅವರಿಗೆ ಬೇಕಾದಂಥ ಸ್ಕಿಲ್ಗಳನ್ನು ಡೆವಲಪ್ ಮಾಡಲಿಕ್ಕೆ ಆಗುತ್ತೆ. ಇಲ್ಲಿ ಕೂಡ ಕೆರಿಯರ್ ಅಕಾಡೆಮಿಯನ್ನು ಸ್ಟಾರ್ಟ್ ಮಾಡಿದ ಕಾರಣ ಮಕ್ಕಳಿಗೆ ಮುಂದಿನ ಜೀವನದ ಬಗ್ಗೆ ಒಂದು ಕಲ್ಪನೆಗಳು ಖಂಡಿತವಾಗಲೂ ಇದ್ದೇ ಇರುತ್ತೆ. ಆ ಕಲ್ಪನೆಗಳನ್ನು ಸಾಕಾರ ಮಾಡಿಕೊಳ್ಳಲಿಕ್ಕೆ ಬೇಕಾದಂಥ ಕೌಶಲ್ಯಗಳನ್ನು ಖಂಡಿತವಾಗಲೂ ಈ ಕೆರಿಯರ್ ಅಕಾಡೆಮಿಯ ಮೂಲಕ ನೀವು ಪಡೆದುಕೊಳ್ಬೋದು ಅಂತ ಹೇಳುತ್ತಾ, ಈ ಸಂಸ್ಥೆಗೆ ಅಥವಾ ಈ ಸಮೂಹ ಸಂಸ್ಥೆಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಮುಂದಿನ ವರ್ಷಗಳಲ್ಲಿ ಉತ್ತಮ ಸಾಧನೆಗಳನ್ನು ಇಲ್ಲಿಯ ವಿದ್ಯಾರ್ಥಿಗಳು ಮಾಡಲಿ ಅಂತ ಹೇಳಿ ಹಾರೈಸುತ್ತಾ ವಿರಮಿಸ್ತೇನೆ. ಈಗಾಗಲೇ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂದಿದೆ. ಅದಕ್ಕಿಂತ ಮೊದಲು ಬಂದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆದಂಥ ಶ್ರೀ ಅರ್ಪಿತ್ ಸರ್ ಅನ್ನು ಕರೆತಿದ್ದೇನೆ. ಎಲ್ರಿಗೂ ಶುಭ ಮಧ್ಯಾಹ್ನದ ಶುಭ ನಮನಗಳು. ನಮ್ಮ ಅಕ್ಷಯ ಸಮೂಹ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾಗಿರುವಂತಹ ಅಕ್ಷಯ್ ಕೆರಿಯರ್ ಅಕಾಡೆಮಿಯ ನೂತನ ಕಚೇರಿಯ ಉದ್ಘಾಟನಾ ಸಮಾರಂಭದ ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇಲ್ಲಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದವರು ನಮ್ಮ ಅಕ್ಷಯ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಜಯಂತ ನಡುಬೈಲ್ ಸರ್. ಇವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ನಮ್ಮ ನೂತನ ಕಚೇರಿಯ ಉದ್ಘಾಟನೆ ಮಾಡಿದವರು ಶ್ರೀಯುತ UP ಶಿವಾನಂದ್, ವ್ಯವಸ್ಥಾಪಕ ನಿರ್ದೇಶಕರು, ಸುದ್ದಿ ಸಮೂಹ ಸಂಸ್ಥೆಗಳು. ಅವರ ಅನುಪಸ್ಥಿತಿಯಲ್ಲಿ ನಾನು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಇದ್ದವರು ಶ್ರೀ ನಳಿನ್ ಕುಮಾರ್ ಕಟೀಲ್, ಶ್ರೀ ಹೆನ್ನಾ ಶೆಟ್ಟಿ ಹಾಗೂ ಶ್ರೀ ಅರುಣ್ ಕುಮಾರ್ ಪತಿಲ. ಇವರಿಗೆ 3 ಅನುಪಸ್ಥಿತಿಯಲ್ಲಿ ಕೂಡ ನಾನು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದವರು ಶ್ರೀಯುತ ಉಮೇಶ್ ನಾಯಕ್, ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು. ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಜಯಂತ್ ನಡುಬಲ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇದ್ದ ಇನ್ನೊಬ್ಬ ಮುಖ್ಯ ಅತಿಥಿ ಶ್ರೀಮತಿ ದೀಪಾ, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವರಿಗೂ ಕೂಡ ನಮ್ಮ ಸಂಸ್ಥೆ ಅಧ್ಯಕ್ಷರಾದ ಶ್ರೀ ಜಯಂತ್ ನಡುಬಲ್ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಸಭೆಯಲ್ಲಿ ಉಪಸ್ಥಿತರಿದ್ದ ಈ ನಮ್ಮ ವಿಘ್ನೇಶ್ ಕಾಂಪ್ಲೆಕ್ಸ್ ಬಿಲ್ಡಿಂಗ್ನ ಮಾಲಕರಾದ ಶ್ರೀಯುತ ದಿನೇಶ್ P, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವರಿಗೂ ಕೂಡ ನಮ್ಮ ಕಾಲೇಜಿನ ಅಧ್ಯಕ್ಷರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ನಮ್ಮ ಈ ಸಭೆಯಲ್ಲಿ ಉಪಸ್ಥಿತ ಇರುವಂತಹ ನಮ್ಮ ಹತ್ತಿರದ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ದೇವಿ ಚರಣ್ ಸರ್, ಇವರಿಗೂ ಕೂಡ ಧನ್ಯವಾದಗಳು. ಇದರ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಜಯಶ್ರೀ, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಭಾರತ್ ನಕ್ನ ಮ್ಯಾನೇಜರ್ ಆಗಿರುವಂತಹ ಸರ್, ಸ್ಟೇಜ್ ಬನ್ನಿ ಸರ್, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಮಂಗಳೂರಿನಿಂದ ನಮ್ಮೊಂದಿಗೆ ಆಗಮಿಸಿರುವಂತಹ ಶ್ರೀಮತಿ ಜಸಿಂತಾ, ಇವರಿಗೂ ಕೂಡ ಜಸ್ವಿಂದರ್, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ದೇವಿ ಪ್ರಸಾದ್ ಸರ್, ನಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಮಹೇಶ್, ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ಹಾಗೆ ನಮ್ಮೊಂದಿಗೆ ಉಪಸ್ಥಿತ ಇರುವಂತಹವರು ವೇದವತಿ ಮ್ಯಾಮ್, ತಮ್ಮನ್ನು ಕೂಡ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಜಗದೀಶ್, ಇವರು ಕೂಡ ವೇದಿಕೆಗೆ ಬರಬೇಕಾಗಿ ನಾನು ಕೇಳಿಕೊಳ್ತೇನೆ. ಹಾಗೂ ನಮ್ಮ ಈ ಸಭೆಯಲ್ಲಿ ಉಪಸ್ಥಿತ ಇರುವಂತಹ ಮೌನೇಶ್, ಕನ್ನಡ ಪ್ರಭಾರಿ ಪತ್ರಕರ್ತರು, ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ.
ಹಾಗೂ ನಮ್ಮ ಕರೆಯನ್ನು ಒಗೊಟ್ಟು ಬಂದಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಅಕ್ಷಯ ಸಮೂಹ ಶಿಕ್ಷಣ ಸಂಸ್ಥೆಗಳ ಎಲ್ಲ ಉಪನ್ಯಾಸಕರ ಮುಂದವರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಸಲ್ಲಿಸ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.